हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण ಮಾತಾಜಿಗಳೇ ಪ್ರಭುಜಿಗಳೇ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಸೊ ಚೌರಾಷ್ಟಕಮವನ್ನ ಇವತ್ತು ನಾನೇ ಹೇಳ್ತಾ ಇದ್ದೀನಿ, ಯಾಕಂದ್ರೆ ಸಮಯ ಇಲ್ಲದೆ ಇರೋದ್ರಿಂದ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಶ್ರೀ ಕೃಷ್ಣ. ಹರೇ ಕೃಷ್ಣ. व्रजे प्रसिद्धं नवनीत चोरं गोपांगनानांच दुकूल चोरम् अनेक जन्मार्जित पाप चोरं चौराग्रगण्यं पुरुषं नमामि, चौराग्रगण्यं पुरुषं नमामि। श्रीराधिकाय हृदयस्य चोरम् नवबुधश्यामलकान्तिचोरम् पदश्रितानां च समस्तचोरम् चौराग्रगण्यं पुरुषं नमामि। अकिञ्चनीकृत्य पादाश्रितं यः करोति भिक्षुं पतिगेहहीनम् केनाप्यहो भीषणाचौरैर्दृग् दृष्टश्रुतो वान जगत्रयेऽपि यदि नामापि हरत्यशेषम् गिरिप्रसाराणपि पापराशि आश्चर्यरूपो ननु चौरैर्दृग् दृष्टश्रुतो वान जगत् माया कदापि दानं च मानं च तत्त्वेन्द्रियाणि प्राणांश्च हृत्वा मम सर्वमेव पलायस्ते कुत्र धृतोऽद्य चोर त्वं भक्तिदाम्नासि मायानिरुद्धः छिन्नसि घोरं यमपाशबन्धं विनसि भीमं भवपाशबन्धं छिन्नसि सर्वस्यास्तमस्त्रबन्धं नैवात्मनो भक्तकृतं तु बन्धं मन्मानसे तामसा राशि घोरे कारागृहे दुःखमये निबद्धः लभस्य हे चौरहरे चिराय स्वचौर्यदोषोचितमेव कारागृहे वस सदा हृदये मद्भक्ति मद्भक्तिपाशा दृढबन्धन निश्चलः त्वां कृष्ण हे प्रणय कोटि शतान्तरेऽपि सर्वस्व चौरा हृदयान् मोचयामि। व्रजे प्रसिद्धं नवनीत चोरं गोपांगनानां च दुकूल चोरम् अनेक जन्मार्जित पाप चोरं चौराग्रगण्यं पुरुषं नमामि, चौराग्रगण्यं पुरुषं नमामि। हरे कृष्णा कृष्ण कृष्ण हरे हरे, हरे राम 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 हरे हरे कृष्णा कृष्ण कृष्ण हरे हरे, हरे राम राम हरे हरे। चौराष्टकम की रवींद्र ठाकुर की जय, पुरुषोत्तम मास की। हरे कृष्ण हरे कृष्ण ಮಾತಾಜಿಗಳೇ ಪ್ರಭುಜಿಗಳೇ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿಗಳೇ ಪ್ರಭುಜಿಗಳೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಧನ್ಯವಾದ ಪ್ರಭುಜಿ. ಹರೇ ಕೃಷ್ಣ.
ಮ್ಯಾಕ್ಸಿಮಮ್ 9:45 ಮಾತಾಜಿ, ಅದಕ್ಕಿಂತ ಜಾಸ್ತಿ ಹೋದ್ರೆ ನನಗೆ ಹೇಳಿ ಮಾತಾಜಿ. ಕುಸುಮ ಮಾತಾಜಿ. ಹಾ ಮಾತಾಜಿ, ನೆನಪು ಮಾಡ್ತೀನಿ ಮಾತಾಜಿ. ನೆನಪಿಸಿ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಎಸಿ ಭಕ್ತಿ ವೇದಾಂತ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ, ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ನಾಮನಿಷ್ಠದಾಸ್ ಪ್ರಭುಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಗುರು ಪ್ರಾರ್ಥನೆಯೊಂದಿಗೆ ನಾನು ಈ ದಿನದ ಕಾರ್ಯಕ್ರಮವನ್ನ ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಚಕ್ಷುರುನ್ಮಿಲಿತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ್ಚ ಶ್ರೀ ರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಹರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ. ಎಲ್ಲರೂ ಒಂದ್ಸತಿ ನಾಮ ಸಂಕೀರ್ತನೆಯನ್ನ ಮಾಡೋಣಂತೆ. ಹರೇ ಕೃಷ್ಣ. ನಾನು ಹೇಳಿದ್ಮೇಲೆ ನೀವು ಒಂದ್ ಲೈನ್ ಅನ್ನ ಹೇಳಿ. ಹರಿಹರಾಯ ನಮ ಕೃಷ್ಣ ಯಾದವಾಯ ನಮಃ, ಯಾದವಾಯ ಮಾಧವಾಯ ಕೇಶವಾಯ ನಮಃ. ಹರಿಹರಾಯ ನಮ ಕೃಷ್ಣ ಯಾದವಾಯ ನಮಃ, ಯಾದವಾಯ ಮಾಧವಾಯ ಕೇಶವಾಯ ನಮಃ. ಗೋಪಾಲ್ ಗೋವಿಂದ ರಾಮ್ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ ಮದನ ಮೋಹನ. ಗೋಪಾಲ ಗೋವಿಂದ ರಾಮ ಶ್ರೀ ಮಧುಸೂದನ ಗಿರಿಧಾರಿ ಗೋಪಿನಾಥ ಮದನ ಮೋಹನ.
श्री चैतन्य नित्यानंद श्री अद्वैत सीता हरि गुरु वैष्णव भगवत गीता श्री चैतन्य नित्यानंद श्री अद्वैत सीता हरि गुरु वैष्णव भगवत गीता श्री रूप सनातन भट्ट रघुनाथ श्री जीव गोपाल भट्ट दास रघुनाथ श्री रूप सनातन भट्ट रघुनाथ श्री जीव गोपाल भट्ट दास रघुनाथ श्री रूप गोस्वामी सनातನ ಗೋಸ್ವಾಮಿ ರಘುನಾಥ ಭಟ್ಟ ಗೋಸ್ವಾಮಿ ಗೋಪಾಲ ಭಟ್ಟ ಗೋಸ್ವಾಮಿ ರಘುನಾಥ ದಾಸ ಗೋಸ್ವಾಮಿ ಮತ್ತು ಶ್ರೀ ಜೀವ ಗೋಸ್ವಾಮಿಗಳಿಗೆ ಸಕಲ ಕೀರ್ತಿಗಳು. ಈ 6 ಗೋಸ್ವಾಮಿಗಳ ಪಾದಗಳಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ಅವರಿಗೆ ನಮಸ್ಕರಿಸುವುದರಿಂದ ಭಕ್ತಿಗೆ ಇರುವ ಎಲ್ಲ ಅಡೆತಡೆಗಳು ನಾಶವಾಗುತ್ತದೆ ಮತ್ತು ಎಲ್ಲ ಆಧ್ಯಾತ್ಮಿಕ ಆಸೆಗಳನ್ನ ಪೂರೈಸಲಾಗುತ್ತದೆ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಶ್ರೀ ಚೈತನ್ಯ ಮಹಾಪ್ರಭುಗಳಿಗೆ ಎಲ್ಲ ಮಹಿಮೆಗಳು, ನಿತ್ಯಾನಂದ ಪ್ರಭುವಿಗೆ ಎಲ್ಲ ಕೀರ್ತಿಗಳು, ಅದ್ವೈತ ಆಚಾರ್ಯರಿಗೆ ಎಲ್ಲ ಮಹಿಮೆಗಳು ಮತ್ತು ಶ್ರೀ ಚೈತನ್ಯ ಮಹಾಪ್ರಭುಗಳ ಎಲ್ಲ ಭಕ್ತರಿಗೆ ಎಲ್ಲ ಮಹಿಮೆಗಳು. ಹರೇ ಕೃಷ್ಣ. ಎಲ್ಲರೂ ರಾಧಾಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಗೆ ಈ ಭಗವಂತನ ಜ್ಞಾನ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆನ ಮಾಡ್ಕೋತೀನಿ. ನಿಮ್ಗೆ ಈ ಭಗವಂತನ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿನ ನನಗೆ ಕೊಡ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ನಾವು ಕೆಲವು ವಾರಗಳಿಂದ ನಾವು ನಮ್ಮ ಇಸ್ಕಾನ್ ಸಂಸ್ಥೆಯ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ ಬಂದಿರುವಂತಹ ಪ್ರಮುಖವಾದ ಆಚಾರ್ಯರ ಬಗ್ಗೆ ನಾವು ತಿಳ್ಕೊತಾ ಇದ್ವಿ. ನಾವು ಇಲ್ಲಿ ತನಕ ನಾವು ಷಡ್ಗೋಸ್ವಾಮಿಗಳ ಬಗ್ಗೆ ನಾವು ತಿಳ್ಕೊಂಡಿದೀವಿ, ಆಚಾರ್ಯತ್ರಯರ ಬಗ್ಗೆ ನಾವು ತಿಳ್ಕೊಂಡಿದೀವಿ, ವಿಶ್ವನಾಥ ಚಕ್ರವರ್ತಿ ಅವ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ, ಮತ್ತೆ ಜಗನ್ನಾಥ್ ದಾಸ್ ಬಾಬಾಜಿ ಅವರು, ಭಕ್ತಿ ವಿನೋದ ಠಾಕೂರ್ ಅವರು, ಗೌರ್ ಕಿಶೋರ್ ದಾಸ್ ಬಾಬಾಜಿ ಅವರು, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವ್ರ ಬಗ್ಗೆ ತಿಳ್ಕೊಂಡಿದೀವಿ, ಮಾಧವೇಂದ್ರ ಪುರಿ ಅವ್ರ ಬಗ್ಗೆ ತಿಳ್ಕೊಂಡಿದ್ವಿ, ಪಂಚತತ್ವ ಅವ್ರ ಬಗ್ಗೆ ತಿಳ್ಕೊಂಡಿದೀವಿ. ಅದರಲ್ಲಿ ಚೈತನ್ಯ ಮಹಾಪ್ರಭುಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ ಇನ್ನ. ಮತ್ತೆ ನಾಮಾಚಾರ್ಯ ಹರಿದಾಸ ಠಾಕೂರ್ ಅವ್ರ ಬಗ್ಗೆ ನಾವು ಹಿಂದಿನ ವಾರ ನಾವು ತಿಳ್ಕೊಂಡ್ವಿ. ಸೊ ಇವತ್ತಿನ ದಿನ ನಾವು ಯಾವ ಆಚಾರ್ಯರ ಬಗ್ಗೆ ತಿಳ್ಕೊತಾ ಇದೀವಿ ಅಂತ ಹೇಳ್ಬಿಟ್ಟು ಯಾರಾದ್ರೂ ಗೆಸ್ ಮಾಡ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಮಾತಾಜಿಗಳ ಪ್ರಭುಜಿಗಳೇ? ಕುಸುಮ ಮಾತಾಜಿ, ನನ್ನ ಧ್ವನಿ ಕೇಳಿಸ್ತಾ ಇದ್ಯಾ? ಕೇಳಿಸ್ತಿದೆ ಮಾತಾಜಿ. ಓಕೆ ನಮ್ಗೆ ಗೆಸ್ ಮಾಡಕ್ ಆಗ್ತಿಲ್ಲ ಯಾರು, ಅದಕ್ಕೆ ಮಾತಾಡ್ತಿಲ್ಲ ನಾವು. ಓಕೆ ಮಾತಾಜಿ. ಸೊ ನಾನು ಇವಾಗ ಹೇಳ್ತೀನಿ. ಸೊ ಯಾರ ಬಗ್ಗೆ ನಾವು ತಿಳ್ಕೊತಾ ಇದೀವಿ ಅಂತಂದ್ರೆ ಶ್ರೀಲ ಜಯದೇವ ಗೋಸ್ವಾಮಿ ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಸೊ ನೀವು ಇವರ ಹೆಸರನ್ನ ನೀವ್ ಎಲ್ಲಾದ್ರೂ ಕೇಳಿದೀರಾ? ಯಾರಾದ್ರೂ ಕೇಳಿದೀರಾ? ಹರೇ ಕೃಷ್ಣ. ಜಯದೇವ ಗೋಸ್ವಾಮಿ ಅವ್ರ ಬಗ್ಗೆ ಇಲ್ಲ ಮಾತಾಜಿ. ನಾಪಿಸ್ಕೊಡಿ. ನಾವ್ ಕೇಳಿದೀವಿ ಆಕ್ಚುಲಿ ನಾವು. ಓಕೆ, ನಾನು ಕ್ಲೂ ಕೊಡ್ತೀನಿ ಒಂದು. ನಾವು ದಶಾವತಾರ ಸ್ತೋತ್ರ ಹೇಳ್ಬೇಕಾದ್ರೆ ನಾವು ಇವ್ರ ಬಗ್ಗೆ ನಾವು ತಿಳ್ಕೊಂಡಿದೀವಿ. ನಾವು ಇವ್ರ ಹೆಸರನ್ನ ನಾವು ಕೇಳಿದೀವಿ. ನಾಪ್ಕ ಬಂತ? ದಶಾವತಾರ ಸ್ತೋತ್ರವನ್ನ ಬರ್ದಿರೋದು ಶ್ರೀಲ ಜಯದೇವ ಗೋಸ್ವಾಮಿ ಅವರು. ನಾವ್ ಇವತ್ತಿನ ದಿವಸ ಶ್ರೀಲ ಜಯದೇವ ಗೋಸ್ವಾಮಿ ಅವ್ರ ಬಗ್ಗೆ ನಾವು ತಿಳ್ಕೊತಾ ಇದೀವಿ. ಸೊ ಜಯದೇವ ಗೋಸ್ವಾಮಿ ಅವರು ಯಾರು? ಅವರು 12ನೇ ಶತಮಾನದಲ್ಲಿ ಇದ್ದಿದ್ದವರು. ಅವರು ಸಂಸ್ಕೃತದ ಕವಿ. ಚೈತನ್ಯ ಮಹಾಪ್ರಭುಗಳು ಕಾಣಿಸ್ಕೊಳ್ಳೋಕಿನ ಮುಂಚೆ 300 ವರ್ಷಗಳ ಮುಂಚೆ ಅವರು ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ದವರು. ಅವರು ಬಂಗಾಳದಲ್ಲಿ ವಾಸ ಮಾಡ್ತಾ ಇದ್ರು. ಬಂಗಾಳದ ರಾಜ ಶ್ರೀ ಲಕ್ಷ್ಮಣ ಸೇನಾ ಅವರ ಆಸ್ಥಾನದಲ್ಲಿ
ಅವರು ಆಸ್ಥಾನದ ಪುರೋಹಿತರಾಗಿದ್ರು ಸ್ವಲ್ಪ ದಿನಗಳ ಕಾಲ. ಮತ್ತೆ ಅವರು ನಮ್ಗೆ ತುಂಬಾ ಮುಖ್ಯವಾಗಿ ಅವರು ಏನನ್ನ ಕೊಟ್ಟಿದ್ದಾರೆ, ಅವರ ಕೊಡುಗೆ ಏನು ಅಂತಂತಂದ್ರೆ ನಮ್ಗೆ ಆ ದಶಾವತಾರ ಸ್ತೋತ್ರವನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆ ಗೀತ ಗೋವಿಂದ ಅನ್ನೋ ಒಂದು ಮಹಾಕಾವ್ಯವನ್ನ ಅವರು ಕೊಟ್ಟಿದ್ದಾರೆ. ಸೊ ಗೀತ ಗೋವಿಂದ ಅದನ್ನ ಪ್ರತಿದಿನ ಜಗನ್ನಾಥನ ಸಂತೋಷಕ್ಕೋಸ್ಕರ ಪ್ರತಿದಿನ ಅದನ್ನ ಓದ್ತಾರೆ. ಎಸ್ಪೆಷಲಿ ರಾತ್ರಿ ಹೊತ್ತು ಅದನ್ನ ಓದ್ತಾರೆ. ಸೊ ಇವ್ರು ಎಲ್ಲಿ ಜನನವನ್ನ ಪಡೆದಿರೋದು ಅಂತಂತಂದ್ರೆ ಕೆಂದು ಬಿಲ್ವ ಗ್ರಾಮ ಅಂತ ಹೇಳ್ಬಿಟ್ಟು ಅಲ್ಲಿ ಅವರು ಜನನವನ್ನ ಪಡೆದಿದ್ದಾರೆ. ಸೊ ಮತ್ತೆ ಅವರು ಈ ಭೌತಿಕ ಪ್ರಪಂಚವನ್ನ ಬಿಟ್ಟು ಹೋಗಿರುವಂತಹ ಸ್ಥಳ ಒರಿಸ್ಸಾ ಅಂತ ಹೇಳ್ತಾರೆ, ಒಬ್ಬೊಬ್ರು ವೃಂದಾವನ ಅಂತ ಹೇಳ್ತಾರೆ, ಒಬ್ಬೊಬ್ರು ಅವ್ರು ಹುಟ್ಟಿರೋ ಸ್ಥಳವಾದ ಕೆಂದು ಬಿಲ್ವ ಅಂತಾನೆ ಹೇಳ್ತಾರೆ. ಅವರ ತಂದೆ ತಾಯಿ ಯಾರು ಅಂತಂದ್ರೆ ಶ್ರೀಮತಿ ವಾಮಾಬಾಯಿ ಮತ್ತು ಶ್ರೀ ಭೋಜದೇವ. ಮತ್ತೆ ಅವ್ರಿಗೆ ಮದ್ವೆ ಆಗಿರುತ್ತೆ. ಅವರ ಪತ್ನಿಯ ಹೆಸರು ಪದ್ಮಾವತಿ. ಸೊ ನಾವು ಜಯದೇವ ಗೋಸ್ವಾಮಿ ಅವ್ರ ಬಗ್ಗೆ ನಾವು ಇವಾಗ ಸಂಕ್ಷಿಪ್ತವಾಗಿ ತಿಳ್ಕೊತಾ ಇದ್ವಿ. ತುಂಬಾ ಮುಖ್ಯವಾದ ಕೊಡುಗೆ ಏನು ಅಂತಂತಂದ್ರೆ ಗೀತ ಗೋವಿಂದವನ್ನ ಅವರು ಕೊಟ್ಟಿದ್ದಾರೆ. ಭಗವಂತನಿಗೆ ತುಂಬಾ ಪ್ರಿಯವಾದ ಕಾವ್ಯ ಅದು. ನಾವು ಅದ್ರ ಬಗ್ಗೆ ನಾವಿವಾಗ ಮುಂದೆ ತಿಳ್ಕೊಳ್ಳೋಣಂತೆ. ಹರೇ ಕೃಷ್ಣ. ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇವಾಗ ನಮ್ಗೆ ಯಾಕೆ ಇದು ಗೀತ ಗೋವಿಂದ ತುಂಬಾ ಮುಖ್ಯ ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಯಾಕೆ ಅಂತಂದ್ರೆ ನಮ್ಗೆ ಇವಾಗ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿ ಅವರು ಸಹ ಬರ್ದಿದ್ದಾರೆ. 2ನೇ ಚೈತನ್ಯ ಚರಿತಾಮೃತದ ಮಧ್ಯಲೀಲದಲ್ಲಿ 11ನೇ ಅಧ್ಯಾಯದಲ್ಲಿ ನಮ್ಗೆ ಬರುತ್ತೆ. ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಈ ಗೀತ ಗೋವಿಂದವನ್ನ ಕೇಳ್ಬೇಕು ಅಂದ್ರೆ ತುಂಬಾ ಅವ್ರಿಗೆ ಇಷ್ಟ ಆಗ್ತಾ ಇತ್ತು. ಅವರು ಪ್ರತಿ ದಿನನೂ ಸಹ ಅವರು ಈ ಗೀತ ಗೋವಿಂದವನ್ನ ಕೇಳಿ ಅವರು ಆನಂದವನ್ನ ಪಡ್ತಾ ಇದ್ರು. ಸೊ ಚೈತನ್ಯ ಮಹಾಪ್ರಭುಗಳಿಗೆ ವಿದ್ಯಾಪತಿ ಮತ್ತೆ ಚಂಡಿದಾಸ ಅವ್ರು ಬರ್ದಿರೋ ಹಾಡುಗಳ ಜೊತೆ ಮತ್ತೆ ರಮಾನಂದ ರಾಯರು ಬರ್ದಿರುವಂತಹ ನಾಟಕನೂ ಸಹ ತುಂಬಾ ಇಷ್ಟ ಆಗ್ತಾ ಇತ್ತು. ತುಂಬಾ ಭಾವ ಪರವಶದಿಂದ ಅವರು ಕೇಳಿ ಆನಂದವನ್ನ ಪಡ್ತಾ ಇದ್ರು. ಅದ್ರ ಜೊತೆ ಅವರು ಕೃಷ್ಣ ಕರ್ಣಾಮೃತ ಮತ್ತೆ ಗೀತ ಗೋವಿಂದವನ್ನು ಸಹ ಅವರು ಕೇಳ್ತಾ ಇದ್ರು. ಚೈತನ್ಯ ಮಹಾಪ್ರಭುಗಳು ಪುರಿಯಲ್ಲಿದ್ದಾಗ ಅವರು ಸ್ವರೂಪ ದಾಮೋದರ ದಾಸ ಮತ್ತೆ ಮುಕುಂದ ಅವರು ಪ್ರತಿದಿನ ಈ ಗೀತ ಗೋವಿಂದವನ್ನ ಚೈತನ್ಯ ಮಹಾಪ್ರಭುಗಳಿಗೆ ಅವರು ಹಾಡ್ತಾ ಇದ್ರು. ಅದನ್ನ ಕೇಳಿ ಚೈತನ್ಯ ಮಹಾಪ್ರಭುಗಳು ಭಾವ ಪರವಶತೆಗೆ ಒಳಗಾಗಿ ತುಂಬಾ ಆನಂದವನ್ನ ಅವರು ಪಡ್ತಾ ಇದ್ರು. ಸೊ ಇವಾಗ ಗೀತ ಗೋವಿಂದವನ್ನ ಒಂದು ಧರ್ಮ ಗ್ರಂಥ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಗ್ರಂಥವನ್ನ ಇವಾಗ ನಮ್ಗೆ ಶೀಲ ಪ್ರಭುಪಾದ ಅವರು ನಮ್ಗೆ ನೀವ್ ಇದನ್ನ ತಿಳ್ಕೊಳ್ಳಿ ಅಂತ ನಮ್ಗೆ ಹೇಳಿಲ್ಲ ಅಲ್ವಾ? ಯಾಕೆ ಅಂತಂದ್ರೆ ನೋಡಿ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ಗೀತ ಗೋವಿಂದ ಅನ್ನೋದು ಸಾಮಾನ್ಯವಾದ ಭಕ್ತರಿಗೆ ಅಲ್ಲ, ಇದು ಪರಿಶುದ್ಧವಾದ ಭಕ್ತರಿಗೆ, ಭಕ್ತಿ ಮಾರ್ಗದಲ್ಲಿ ತುಂಬಾನೇ ಅವರು ಮುಂದುವರೆದಿರ್ತಾರಲ್ಲ ಅಂತಹ ಭಕ್ತರಿಗೆ ಈ ಗೀತ ಗೋವಿಂದ ಅನ್ನೋದನ್ನ ಜಯದೇವ ಗೋಸ್ವಾಮಿ ಅವರು ಬರ್ದಿದ್ದಾರೆ. ಇದರಲ್ಲಿ ಭಗವಂತನ ಆ ಮಾಧುರ್ಯ ಭಾವದಲ್ಲಿ ನಡೆದಿರುವಂತಹ ಲೀಲೆಗಳ ಬಗ್ಗೆ ಇಲ್ಲಿ ವರ್ಣನೆಯನ್ನ ಕೊಡ್ಲಾಗಿದೆ. ಅದಕ್ಕೋಸ್ಕರ ಸಾಮಾನ್ಯ ಜನರು ಅದನ್ನ ಭಗವಂತನ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡಲೇ ಅವರು ಈ ಗೀತ ಗೋವಿಂದವನ್ನ ಅವರು ತಿಳ್ಕೊಳ್ಲಿಕ್ಕೆ ಹೊರಟ್ರೆ ಅವರು ಅಲ್ಲಿ ತಪ್ಪುಗಳನ್ನ ಮಾಡ್ತಾರೆ, ಅಪವಾದವನ್ನ ಮಾಡ್ತಾರೆ, ಅಪರಾಧವನ್ನ ಮಾಡ್ತಾರೆ ಅಲ್ವಾ? ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ ಶೀಲ ಪ್ರಭುಪಾದರ ಅವರು ಮತ್ತೆ ಶೀಲ ಪ್ರಭುಪಾದರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ನಮ್ಗೆ ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇದ್ದಾರೆ. ಗೀತ ಗೋವಿಂದವನ್ನ ನೀವು ಹಾಡ್ಲಿಕ್ಕೆ ಮಾತ್ರ ನೀವು ಕಲ್ತ್ಕೋಬೇಕಾಗತ್ತೆ. ಯಾಕಂದ್ರೆ ಭಗವಂತನಿಗೆ ತುಂಬಾ ಪ್ರಿಯವಾದದ್ದು ಅದು. ಅದನ್ನ ಭಗವಂತನ ಮುಂದೆ ನಾವು ಹಾಡ್ಬೇಕಾಗತ್ತೆ. ಆದ್ರೆ ಅದರ ಅರ್ಥವನ್ನ ಯಾರು ತಿಳ್ಕೊಳ್ಲಿಕ್ಕೆ ಹೋಗ್ಬೇಡಿ, ಆ ಪ್ರಯತ್ನವನ್ನ ಮಾಡ್ಬೇಡಿ ಅಂತ ಹೇಳ್ಬಿಟ್ಟು ನಮ್ಗೆ ಶೀಲ ಪ್ರಭುಪಾದ ಅವರು ಮತ್ತೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ನಮ್ಗೆ ಎಚ್ಚರಿಕೆಯನ್ನ ಅವರು ನಮ್ಗೆ ಕೊಡ್ತಾ ಇದ್ದಾರೆ, ಸೂಚನೆಯನ್ನ ನಮ್ಗೆ ಅವರು ಕೊಡ್ತಾ ಇದ್ದಾರೆ. ಜಯದೇವ ಗೋಸ್ವಾಮಿ ಅವರ ಆವಿರ್ಭಾವ ಆಗಿರೋ ಜಾಗವನ್ನ ನಾವು ತಿಳ್ಕೊಂಡ್ವಿ. ಕೆಂದು ಬಿಲ್ವ ಗ್ರಾಮ ಅದು ಒಂದು ಹಳ್ಳಿ. ಅದು ಬಂಗಾಳದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಬೀರ್ಭೂಮ್ ಅನ್ನೋ ಒಂದು ಜಿಲ್ಲೆಯಲ್ಲಿ ಇರುವಂತಹ ಒಂದು ಹಳ್ಳಿ. ಅವರ ತಂದೆಯ ಹೆಸರು ಜಯದೇವ ಗೋಸ್ವಾಮಿ ಅವರ ತಂದೆಯ ಹೆಸರು ಶ್ರೀ ಭೋಜದೇವ, ತಾಯಿಯ ಹೆಸರು ಶ್ರೀಮತಿ ವಾಮಾದೇವಿ. ಸೊ ಇವಾಗ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಅಂತಂದ್ರೆ ನಮ್ಗೆ ಆ ಜಯದೇವ ಗೋಸ್ವಾಮಿ ಅವರು ಅವರ ತಮ್ಮ ಬಾಲ್ಯವನ್ನ ಹೇಗೆ ಕಳೆದ್ರು ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಿಲ್ಲ. ಸೊ ಅವರು ಈ ಭಕ್ತಿ ಮಾರ್ಗದಲ್ಲಿ ನೋಡಿ ಚೈತನ್ಯ ಮಹಾಪ್ರಭುಗಳು ಬರ್ಲಿಕ್ಕಿನ ಮುಂಚೆನೆ ಅವರು ತುಂಬಾ ಭಕ್ತಿ ಮಾರ್ಗದಲ್ಲಿ ಇದ್ದಂತವ್ರು. ಜಯದೇವ ಗೋಸ್ವಾಮಿ ಅವರು ಅವ್ರಿಗೆ ಈ ಭೌತಿಕ ಪ್ರಪಂಚದ ಬಗ್ಗೆ ಯಾವುದೇ ಒಂದು ಆಸೆ ಇರೋದಿಲ್ಲ. ಅವರು ಒಂದು ಕಾಡಲ್ಲಿ ಇದ್ಕೊಂಡು ಅವರು ಭಗವಂತನ ಬಗ್ಗೆ ಅವರು ಭಜನನ್ನ ಮಾಡ್ತಾ ಅವರು ಯಾವಾಗ್ಲೂ ಭಾವ ಪರವಶತೆಯಲ್ಲಿ ಅವರು ಇರ್ತಾರೆ. ಸೊ ಒಂದ್ಸತಿ ಇದೇ ತರನೇ ಅವರು ಆ ಕಾಡಲ್ಲಿ ಅವರು ಒಂದು ಚಿಕ್ಕ ಕುಟೀರದ ಹತ್ರ ಅವರು ಭಜನ್ ಮಾಡ್ಕೊಂಡು ಇದ್ದಾಗ ಆ ಪಶ್ಚಿಮ ಬಂಗಾಳದ ರಾಜ ಲಕ್ಷ್ಮಣ ಸೇನ ಅನ್ನೋರು ಆ ಮಾರ್ಗದಲ್ಲಿ ಬರ್ತಾರೆ. ಅವರು ಬೇಟೆಯಾಡ್ಲಿಕ್ಕೋಸ್ಕರ ಅವರು ಬರ್ತಾರೆ. ಅವ್ರೂ ಸಹ ಭಗವಂತನ ಭಕ್ತ ಅವರು.
ಅವ್ರಿಗೆ ಅಂದ್ರೆ ತುಂಬಾ ಭಕ್ತಿಯ ಬಗ್ಗೆ ಅಥವಾ ಸಂಗೀತದ ಬಗ್ಗೆ ಅವ್ರಿಗೆ ಅಷ್ಟು ಅವ್ರಿಗೆ ಜ್ಞಾನ ಇರೋದಿಲ್ಲ. ಆದ್ರೆ ಅವರು ಆ ಭಗವಂತನ ಭಜನೆಗಳನ್ನ ಕೇಳಿಕೆ ಅವ್ರಿಗೆ ತುಂಬಾನೇ ಇಷ್ಟ ಇರುತ್ತೆ ಅವ್ರಿಗೆ. ಸೊ ಇಂತಹ ರಾಜ, ತುಂಬಾ ಒಳ್ಳೆ ರಾಜ ಅವರು, ಈ ಲಕ್ಷ್ಮಣ ಸೇನ ರಾಜ. ಇವ್ರ ಬಗ್ಗೆ ನಾವು ಮುಂದೆನೂ ಸಹ ನಾವು ಅಂದ್ರೆ ಜಯದೇವ ಗೋಸ್ವಾಮಿ ಅವರ ಕಾಲಕ್ಷೇಪದಲ್ಲಿ ಇವ್ರದ್ದು ತುಂಬಾ ಮಹತ್ವದ ಪಾತ್ರ ಇದೆ. ನಾವು ಮತ್ತೆ ನಾವು ಇವ್ರ ಹೆಸರನ್ನ ನಾವು ಕೇಳ್ತಾ ಹೋಗ್ತೀವಿ, ನಾವು ಮುಂದೆ ನಾವು ತಿಳ್ಕೊಂತಾ ಹೋದ ಹಾಗೆ. ಈ ತರ ಲಕ್ಷ್ಮಣ ಸೇನ ಅವರು ಕಾಡಲ್ಲಿ ಅವರು ಏನು ಅವ್ರು ಬಿಲ್ಲು ಬಾಣ ಇಟ್ಕೊಂಡು ಅವರು ಪ್ರಾಣಿಗಳನ್ನ ಅವರು ಏನು ಬೇಟೆ ಆಡ್ಲಿಕ್ಕೆ ಅವ್ರು ಬಂದಿರ್ತಾರೆ. ಸೊ ಅಂದ್ರೆ ಇಲ್ಲಿ ಅವರು ತುಂಬಾ ಕ್ರೂರಿಯಾದಂತಹ ರಾಜ ಅಲ್ಲ, ಅವರು ತಮ್ಮ ಇಂದ್ರಿಯ ಸುಖಕ್ಕೋಸ್ಕರ ಅವ್ರು ಇಲ್ಲಿ ಬೇಟೆ ಆಡ್ಲಿಕ್ಕೆ ಬರ್ತಾ ಇಲ್ಲ. ಆದ್ರೆ ರಾಜ ಅಂದ್ಮೇಲೆ ಅವ್ರಿಗೆ ಯಾವಾಗ್ಲೂ ಸಹ ಅದು ಅಭ್ಯಾಸ ಇರ್ಬೇಕಲ್ವಾ, ಬಿಲ್ವಿದ್ಯೆಯ ಅಭ್ಯಾಸ ಇರ್ಬೇಕು. ಮತ್ತೆ ಕ್ರೂರ ಮೃಗಗಳೇನಾದ್ರೂ ಇದ್ದು ಬೇರೆ ಜನಗಳಿಗೆ ಏನಾದ್ರೂ ತೊಂದರೆ ಕೊಡ್ತಿದ್ರೆ ಅದರಿಂದ ರಕ್ಷಣೆಯನ್ನ ಕೊಡ್ಲಿಕ್ಕೆ ಜನಗಳಿಗೆ ಅವರು ಆ ಬಿಲ್ಲು ವಿದ್ಯೆಯನ್ನ ಅವರು ಉಪಯೋಗಿಸ್ಲೇಬೇಕಾಗತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಿದ್ದಾರೆ, ಇಲ್ಲಿ ಬಿಲ್ ವಿದ್ಯೆಯನ್ನ ಅವ್ರು ಇಲ್ಲಿ ಅವ್ರು ಉಪಯೋಗಿಸ್ತಾ ಇದ್ದಾರೆ. ಅವ್ರು ಬಾಣವನ್ನ ಬಿಟ್ಟಾಗ ಏನಾಗತ್ತೆ ಅಂತಂದ್ರೆ ಆ ಬಾಣ ಅವ್ರು ಎಲ್ಲಿ ಇಟ್ಟಿದ್ದಾರೆ ಗುರಿ ಅಲ್ಲಿಗೆ ಹೋಗ್ತಾ ಇಲ್ಲ. ಆ ಬಾಣ ಏನ್ ಮಾಡ್ತಾ ಇದೆ ಅಂತಂದ್ರೆ ಇಲ್ಲಿ ಜಯದೇವ ಗೋಸ್ವಾಮಿಯವರು ಹಾಡನ್ನ ಹೇಳ್ತಾ ಇದಾರೆ, ಭಜನನ್ನ ಮಾಡ್ತಾ ಇದ್ದಾರೆ. ಆ ಬಾಣ ಅದು ಆ ಗುರಿಯನ್ನ ತಲುಪೋ ಬದಲು ಅದು ಡ್ಯಾನ್ಸ್ ಆಡ್ತಾ ಇದೆ, ಅದು ನೃತ್ಯವನ್ನ ಮಾಡ್ತಾ ಇದೆ. ಆಗ ಈ ಲಕ್ಷ್ಮಣ ಸೇನ ಅವ್ರಿಗೆ ತುಂಬಾನೇ ಆಶ್ಚರ್ಯ ಆಗುತ್ತೆ, ಇದೇನಾಗೋಗುತ್ತೆ, ನನ್ ಬಾಣಕ್ಕೆ ಏನಾಯ್ತು, ಇದ್ಯಾಕೆ ಹಿಂಗೆ ನೃತ್ಯವನ್ನ ಮಾಡ್ತಾ ಇದೆ, ಮತ್ತೆ ಇದು ಬೇರೆ ದಿಕ್ಕಲ್ಲಿ ಹೋಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಆ ಬಾಣವನ್ನೇ ಅವರು ಅನುಸರಿಸ್ಕೊಂಡು ಹೋಗ್ತಾರೆ. ಅನುಸರಿಸ್ಕೊಂಡು ಹೋದಾಗ ಅವ್ರು ಯಾರನ್ನ ನೋಡ್ತಾರೆ ಅಲ್ಲಿ ಅಂತಂದ್ರೆ ಅವರು ಭಕ್ತಿಯಿಂದ ಭಜನನ್ನ ಮಾಡ್ತಾ ಇರೋ ಜಯದೇವ ಗೋಸ್ವಾಮಿ ಅವರನ್ನ ನೋಡ್ತಾರೆ. ಸೊ ಜಯದೇವ ಗೋಸ್ವಾಮಿ ಅವರು ಯಾವಾಗ್ಲೂ ಭಾವ ಪರವಶತೆಗೆ ಒಳಗಾಗ್ತಾ ಇದ್ರು. ಅವರು ಪ್ರಜ್ಞೆ ತಪ್ತಾ ಇರ್ತಾರೆ. ಅವರು ಭಗವಂತನ ಬಗ್ಗೆ ಏನಾದ್ರೂ ಅವ್ರು ಜ್ಞಾಪಿಸ್ಕೊಂಡ್ರೆ ಕೃಷ್ಣ ಕೃಷ್ಣ ಅಂತ ಹೇಳ್ಬಿಟ್ಟು ಅವರು ಪ್ರಜ್ಞೆನ ತಪ್ತಾ ಇರ್ತಾರೆ. ಯಾವಾಗ ಈ ಲಕ್ಷ್ಮಣ ಸೇನ ಅವ್ರ ಹತ್ರ ಬರ್ತಾರೋ ಅದೇ ಸಮಯದಲ್ಲಿ ಇಲ್ಲಿ ಜಯದೇವ ಗೋಸ್ವಾಮಿ ಅವರು ಪ್ರಜ್ಞೆನ ತಪ್ಪಿ ಅವರು ಲಕ್ಷ್ಮಣ ಸೇನ ಅವರ ತೊಡೆ ಮೇಲೆ ಅವರು ಹಾಗೆ ಬೀಳ್ತಾರೆ. ಆಗ ಲಕ್ಷ್ಮಣ ಸೇನನಿಗೆ ಅರ್ಥನೇ ಆಗೋದಿಲ್ಲ, ಇದೇನಿದು, ಇವ್ರು ನೋಡಿದ್ರೆ ಸಾಧು ತರ ಇದಾರೆ, ಈ ತರ ಪ್ರಜ್ಞೆ ತಪ್ಪಿಟ್ಟಿದಾರಲ್ವಾ, ಏನಪ್ಪ ನಾನ್ ಮಾಡೋದು ನಾನು ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಗಾಳಿಯನ್ನ ಬೀಸಿ ಅವರು ಜಯದೇವ ಗೋಸ್ವಾಮಿ ಅವ್ರು ಎದ್ದೊಳದನ್ನೇ ಅವ್ರು ಕಾಯ್ಕೊಂಡಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದಾಗ ಜಯದೇವ ಗೋಸ್ವಾಮಿ ಅವರು ಲಕ್ಷ್ಮಣ ಸೇನನನ್ನ ಕೇಳ್ತಾರೆ, ಕೃಷ್ಣ ಎಲ್ಲಿ ಅಂತ ಕೇಳ್ತಾರೆ. ಅವಾಗ ಲಕ್ಷ್ಮಣ ಸೇನನ್ಗೆ ಅರ್ಥನೇ ಆಗೋದಿಲ್ಲ, ಕೃಷ್ಣ ಅಂದ್ರೆ ಯಾರು, ಅವರ ಫ್ರೆಂಡಾ, ಸಹೋದರನ ಅಥವಾ ಅವ್ರ ಮಗನ, ಏನಂತಾನೆ ಅವ್ರಿಗೆ ಅರ್ಥ ಆಗೋದಿಲ್ಲ. ಅಲ್ಲಿ ಯಾರು ಕಾಣಿಸೋದಿಲ್ಲ, ಅಲ್ಲೊಂದು ಚಿಕ್ಕ ಕುಟೀರ ಬಿಟ್ರೆ ಇನ್ನೇನು ಕಾಣಿಸೋದೇ ಇಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ಕೃಷ್ಣ ಇಲ್ಲಿಲ್ಲ ಅಂತ ಹೇಳ್ಬಿಟ್ಟು. ಜಯದೇವ ಗೋಸ್ವಾಮಿ ಅವ್ರಿಗೆ ಅವ್ರಿಗೆ ದುಃಖಕ್ಕೆ ಒಳಗಾಗ್ತಾರೆ. ಅವ್ರು ಮತ್ತೆ ಭಾವ ಪರವಶತೆಗೆ ಒಳಗಾಗಿ ಅವ್ರು ಮತ್ತೆ ಪ್ರಜ್ಞೆ ತಪ್ತಾರೆ. ಕೃಷ್ಣ ಇಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಭಾವ ಪರವಶತೆಗೆ ಒಳಗಾಗಿ ಪ್ರಜ್ಞೆ ತಪ್ತಾರೆ. ಆಗ ರಾಜನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಒಬ್ಬರೇ ಸಾಧು ಇದ್ದಾರೆ, ಪ್ರಜ್ಞೆ ಬೇರೆ ತಪ್ಪಿದ್ದಾರೆ, ಅವ್ರನ್ನ ಬಿಟ್ಟು ಹೋಗೋ ಹಾಗೆ ಇಲ್ಲ. ಅವ್ರೇನ್ ಮಾಡ್ತಾರೆ, ಅಲ್ಲೇ ಇದ್ದ ಕುಟೀರಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಮಲಗಿಸಿ ಅವ್ರಿಗೆ ಮತ್ತೆ ಗಾಳಿಯನ್ನ ಹಾಕ್ತಾರೆ. ಅವ್ರು ಮತ್ತೆ ಎದ್ದೊಳೋದಕ್ಕೆ ಅವ್ರು ಕಾಯ್ಕೊಂಡಿರ್ತಾರೆ. ಮತ್ತೆ ಎದ್ದೊಳ್ತಾರೆ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಜಯದೇವ ಗೋಸ್ವಾಮಿ ಅವ್ರು ಎದ್ಬಿಟ್ಟು ಕೃಷ್ಣ ಎಲ್ಲಿ ಅಂತ ಹೇಳ್ಬಿಟ್ಟು ಮತ್ತೆ ಅದೇ ಪ್ರಶ್ನೆ ಕೇಳ್ತಾರೆ. ಇದಕ್ಕಿಂತ ಮುಂಚೆ ಅವ್ರು ಯೋಚನೆ ಮಾಡ್ತಾರೆ, ಅಯ್ಯೋ ನಾನು ಕೃಷ್ಣ ಇದ್ದಾನೆ ಅಂತ ಹೇಳ್ಬೇಕಾಗಿತ್ತಾ, ನಾನು ಕೃಷ್ಣ ಇಲ್ಲ ಅಂತ ಹೇಳಿದಕ್ಕೆ ಇವ್ರು ಮತ್ತೆ ಮೂರ್ಛೆ ಹೋಗಿದ್ದಾರೆ, ನಾನು ಇವಾಗ ಏನಂತ ಉತ್ತರ ಹೇಳ್ಬೇಕು, ಹಾಗಾದ್ರೆ ನಾನು ಕೃಷ್ಣ ಇದ್ದಾನೆ ಅಂತ ಹೇಳ್ಬಿಟ್ಟು ಹೇಳೋಣ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡಿ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಇವ್ರು ಏನ್ ಮಾಡ್ತಾರೆ, ಈಗ ಎದ್ದು ಕೃಷ್ಣ ಎಲ್ಲಿ ಅಂತ ಕೇಳಿದಾಗ ಕೃಷ್ಣನ ಅವ್ನು ಇಲ್ಲೇ ಇದ್ದಾನೆ ಅಂತ ಹೇಳಿದಾಗ ಮತ್ತೆ ಅವ್ರಿಗೆ ಸಂತೋಷ ಆಗೋಗುತ್ತೆ. ಕೃಷ್ಣ ಇಲ್ಲೇ ಇದ್ದಾನ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಪ್ರಜ್ಞೆ ತಪ್ತಾರೆ. ಅವಾಗ ರಾಜನಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದೇನಿದು, ಕೃಷ್ಣ ಇದ್ದಾನೆ ಅಂದ್ರೂ ಪ್ರಜ್ಞೆ ತಪ್ತಾನೆ, ಕೃಷ್ಣ ಇಲ್ಲ ಅಂದ್ರೂ ಪ್ರಜ್ಞೆ ತಪ್ತಾರೆ, ನಾನು ಏನಪ್ಪಾ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದೇ ತರನೇ ನಡೀತಾನೆ ಇರುತ್ತೆ. ಕೊನೆಗೆ 8-10 ದಿನ ಅವ್ರೊಬ್ರನ್ನ ಬಿಟ್ಟು ಹೋಗ್ಲಿಕ್ಕೂ ಆಗೋದಿಲ್ಲ. ಸಾಧು ಅವರು ಒಬ್ಬರೇ ಕಾಡಲ್ಲಿ ಆತರ ಬಿಟ್ಟು ಹೋಗೋದಕ್ಕೂ ಮನ್ಸು ಒಪ್ಪೋದಿಲ್ಲ ರಾಜನಿಗೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ಜಯದೇವ ಗೋಸ್ವಾಮಿ ಅವರ ಸೇವೆಯನ್ನ ಮಾಡ್ಕೊಂತ 8-10 ದಿನಗಳನ್ನ ಅವ್ರು ಹಾಗೆ ಕಳೆದ್ ಬಿಡ್ತಾರೆ. ಅದಾದ್ಮೇಲೆ ಜಯದೇವ ಗೋಸ್ವಾಮಿ ಅವರಿಗೆ ಪೂರ್ತಿಯಾಗಿ ಪ್ರಜ್ಞೆ ಬರುತ್ತೆ. ಆಗ ಅವರು ಲಕ್ಷ್ಮಣ ಸೇನ ಅವ್ರಿಗೆ ಭಗವಂತನ ಬಗ್ಗೆ ಆ ಭಕ್ತಿಯ ಬಗ್ಗೆ ಎಲ್ಲವನ್ನ ತಿಳಿಸಿಕೊಡ್ತಾರೆ. ಲಕ್ಷ್ಮಣ ಸೇನೆಗೆ ತುಂಬಾನೇ ಜ್ಞಾನವನ್ನ ಕೊಡ್ತಾರೆ. ಲಕ್ಷ್ಮಣ ಸೇನ ಅದಾದ್ಮೇಲೆ ಅವರು ಅವ್ರ ರಾಜ್ಯಕ್ಕೆ ವಾಪಸ್ ಹೋಗ್ತಾರೆ. ಅದಾದ್ಮೇಲೆ ಅವ್ರ ರಾಜ್ಯಕ್ಕೆ ವಾಪಸ್ ಹೋದ್ರು ಸಹ ಅವ್ರಿಗೆ ಜಯದೇವ ಗೋಸ್ವಾಮಿ ಅವ್ರ ಬಗ್ಗೆನೇ ಯಾವಾಗ್ಲೂ ನೆನಪು ಬರ್ತಾನೆ ಇರತ್ತೆ. ಅಯ್ಯೋ ಇವ್ರು ನನ್ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರತ್ತೆ, ನನ್ನ ಆಸ್ಥಾನದಲ್ಲಿ ಪುರೋಹಿತರಾಗಿದ್ರೆ ಇವ್ರ ಜೊತೆ ಭಗವಂತನ ಬಗ್ಗೆ ದಿನಾ ಕೇಳ್ತಾ ಇದ್ರೆ ಎಷ್ಟು ಸಂತೋಷವಾಗಿರುತ್ತೆ, ಆನಂದವನ್ನ ನಾನು ಅನುಭವಿಸ್ಬೋದು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾನೆ ಇರ್ತಾರೆ. ಸೊ ಅದೇ ಸಮಯದಲ್ಲಿ ಏನಾಗತ್ತೆ ಅಂತಂದ್ರೆ ಆ ರಾಜನ ಮುಖ್ಯ ವಿದ್ವಾಂಸ ಗೋವರ್ಧನ ಆಚಾರ್ಯರು ಅವ್ರು ಒಂದ್ಸತಿ ಹೇಳ್ತಾರೆ, ಈ ತರ ಜಯದೇವ ಗೋಸ್ವಾಮಿ ಅವರು ಬರ್ದಿರೋಂತಹ ಏನು ದಶಾವತಾರ ಸ್ತೋತ್ರವನ್ನ ಹೇಳಿದಾಗ
ರಾಜನಿಗೆ ತುಂಬಾ ಸಂತೋಷ ಆಗೋಗುತ್ತೆ. ಅಯ್ಯೋ, ನಾನು ಇದನ್ನ ಯಾರು ಹೇಳಿದ್ದಾರೆ, ನಾನು ಇವ್ರನ್ನ ನೋಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಸ್ವತಃ ಮಾರು ವೇಷದಲ್ಲಿ ಅವರು ಹೋಗ್ತಾರೆ. ಮಾರು ವೇಷದಲ್ಲಿ ಹೋದಾಗ ಅವ್ರು ಮತ್ತೆ ಯಾರನ್ನ ಭೇಟಿ ಮಾಡ್ತಾರೆ, ಮತ್ತೆ ಅವರು ನಮ್ಮ ಜಯದೇವ ಗೋಸ್ವಾಮಿ ಅವ್ರನ್ನ ಭೇಟಿ ಮಾಡ್ತಾರೆ. ಸೊ ಇವಾಗ ಸಮಯ ಇಲ್ದಲೇ ಇರೋದ್ರಿಂದ ನಾವ್ ಇವಾಗ ದಶಾವತಾರ ಸ್ತೋತ್ರವನ್ನ ನಾವ್ ಇವಾಗ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ನಾವೆಲ್ಲನೂ ಸಹ ದಶಾವತಾರದ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಪ್ರತಿ ದಿವಸನೂ ನಾವು ಒಂದೊಂದು ಶ್ಲೋಕವನ್ನು ನಾವು ಹೇಳಿದೀವಿ. ಸೊ ಎಲ್ಲರನ್ನೂ ಸಹ ಇದನ್ನ ಜ್ಞಾಪಿಸ್ಕೋಬಹುದು ನೀವು. ಪ್ರಳಯ ಪಯೋಧಿ ಜಲೆ ಧೃತವಾನಸಿ ವೇದಂ ವಿಹಿತ ವಹಿತ್ರ ಚಾರಿತ್ರಂ ಅಖೇದಂ ಕೇಶವ ಧೃತ ಮೀನ ಶ್ರೀರ ಜಯ ಜಗದೀಶ ಹರೆ. ಸೊ ಇಲ್ಲಿ ದಶಾವತಾರ ಸ್ತೋತ್ರ ಇದೆ, ಮತ್ತೆ ಇದರ ಅರ್ಥನೂ ಇದೆ. ಸೊ ನೀವು ಒಂದ್ಸತಿ ಇದನ್ನ ಓದ್ಕೊಳ್ಳಿ. ಸೊ ಇವಾಗ ಜಯದೇವ ಗೋಸ್ವಾಮಿ ಅವ್ರು ಭೇಟಿ ಮಾಡಿದಾಗ ಅವರಿಂದ ತುಂಬಾ ಮತ್ತೆ ಅವರು ಆಕರ್ಷಿತರಾಗ್ತಾರೆ. ಇವ್ರು ನನ್ ಜೊತೆನೆ ಇದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಅವರನ್ನ ಪರಿಪರಿಯಾಗಿ ಬೇಡ್ಕೋತಾರೆ ಜಯದೇವ ಗೋಸ್ವಾಮಿ ಅವ್ರಿಗೆ. ಜಯದೇವ ಗೋಸ್ವಾಮಿ ಅವ್ರಿಗೆ ಏನೂ ಬೇಕಾಗಿಲ್ಲ, ಅವ್ರಿಗೆ ರಾಜನ ಅರಮನೆಯಲ್ಲಿ ಇರೋ ಅವಶ್ಯಕತೆನೆ ಅವ್ರಿಗಿಲ್ಲ ಅಲ್ಲ. ಅವ್ರಿಗೆ ಯಾವುದೇ ಒಂದು ಭೋಗ ಜೀವನವನ್ನ ನಡೆಸ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲೇ ಇರೋದಿಲ್ಲ. ಅವಾಗ ಸರಿ, ನನ್ಗೆ ನಿಮ್ಮ ಆಸ್ಥಾನದಲ್ಲಿ ರಾಜಪುರೋಹಿತನಾಗಿ ಇರೋದಕ್ಕಿಂತ ನನ್ಗೆ ಪುರಿಯಲ್ಲಿ ಇರ್ಬೇಕು ಅಂತ ನನಗೆ ಆಸೆ ಆಗ್ತಾ ಇದೆ, ನಾನು ಅದನ್ನ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಜಯದೇವ ಗೋಸ್ವಾಮಿ ಅವರು. ಅವಾಗ ಲಕ್ಷ್ಮಣ ಸೇನ್ಗೆ ತುಂಬಾ ನಿರಾಶೆ ಆಗತ್ತೆ. ಸರಿ, ಅವ್ರು ಹೇಳ್ತಾರೆ, ನೀವು ಒಂದ್ ಕೆಲ್ಸ ಮಾಡಿ, ನೀವು ಇಲ್ಲಿ ಚಂಪಾಕ ಹಟ್ಟಿ ಅಂತ ಹೇಳ್ಬಿಟ್ಟು ಒಂದು ಜಾಗ ಇದೆ, ಚಂಪಾ ಹಟ್ಟಿ ಅಂತ ಹೇಳ್ಬಿಟ್ಟು ಒಂದು ಜಾಗ ಇದೆ, ಅಲ್ಲಾದ್ರೂ ನೀವು ಬಂದಿರಿ. ಅಲ್ಲಿ ಬರೇ ಸಾಧು ಸತ್ಪುರುಷರು ಇರ್ತಾರೆ. ನಿಮ್ಗೆ ಯಾವುದೇ ಒಂದು ನೀವು ಭಗವಂತನ ಈ ಭಕ್ತಿ ಸೇವೆಯನ್ನ ಮಾಡ್ಲಿಕ್ಕೆ ಅಲ್ಲಿ ಯಾವುದೇ ಒಂದು ನಿಮ್ಗೆ ಅಡ್ಡಿ ಆತಂಕಗಳಿರೋದಿಲ್ಲ. ನೀವು ಚಂಪಾ ಹಟ್ಟಿಯಲ್ಲಾದ್ರೂ ಬಂದು ವಾಸ ಮಾಡಿ ಅಂತ ಹೇಳಿದಾಗ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಜಯದೇವ ಗೋಸ್ವಾಮಿ ಅವ್ರು ಏನ್ ಮಾಡ್ತಾರೆ, ಚಂಪಾ ಹಟ್ಟಿಗೆ ಬಂದು ಅವರು ವಾಸ ಮಾಡ್ಲಿಕ್ಕೆ ಅವರು ಒಪ್ಕೋತಾರೆ. ಸೊ ಜಯದೇವ ಗೋಸ್ವಾಮಿ ಅವರ ಈ ಚಂಪಾ ಹಟ್ಟಿಯನ್ನ ಶ್ರೀಪಾಠ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ನವದ್ವೀಪ ಪರಿಕ್ರಮ ಅಂದ್ರೆ ಮಾಯಾಪುರದಲ್ಲಿ ಈ ನವದ್ವೀಪ ಪರಿಕ್ರಮ ಮಾಡಿದಾಗ ಆ ಸಮಯದಲ್ಲಿ ನಾವು ಈ ಶ್ರೀಪಾಠವನ್ನ ನಾವು ನೋಡ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಇವಾಗ ಇಲ್ಲಿ ಲಕ್ಷ್ಮಣ ಸೇನ ಏನ್ ಮಾಡ್ತಾರೆ, ಇವ್ರು ಒಪ್ಕೋತಾರಲ್ವಾ ಜಯದೇವ ಗೋಸ್ವಾಮಿ ಅವರು, ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಚಂಪಾ ಹಟ್ಟಿಯಲ್ಲಿ ಅವರು ಒಂದು ಕುಟೀರವನ್ನ ನಿರ್ಮಾಣ ಮಾಡಿ ಕೊಡ್ತಾರೆ. ಚಂಪಾ ಹಟ್ಟಿ ಅಂತಂದ್ರೆ ಒಂದು ಮಾರುಕಟ್ಟೆ ಜಾಗ. ಚಂಪಾ ಅಂದ್ರೆ ಅಲ್ಲಿ ಚಂಪಕ ಪುಷ್ಪಗಳು ಬೆಳೆಯುತ್ತೆ. ಸೊ ಇವಾಗ ನಾವಿಲ್ಲಿ ನೋಡ್ತಿರೋ ಹಾಗೇನೆ ಅದು ಗೌರವರ್ಣ ಇದೆ ಅಲ್ವಾ. ಸೊ ಈ ಜಾಗ ತುಂಬಾನೇ ಮಹತ್ವವಾದ ಜಾಗ. ಯಾಕೆ ಅಂತಂದ್ರೆ ಇಲ್ಲಿ ಸತ್ಯಯುಗದಲ್ಲಿ ಬನಿನಾಥ ಅನ್ನೋ ಒಬ್ರು ಅಲ್ಲಿ ದರ್ಶನವನ್ನ ಅಲ್ಲಿ ಕೊಟ್ಟಿರ್ತಾರೆ ಈ ಚಂಪಾ ಹಟ್ಟಿಯಲ್ಲಿ. ಅದಕ್ಕೋಸ್ಕರ ಇದು ತುಂಬಾ ಪವಿತ್ರವಾದ ಕ್ಷೇತ್ರ ಅಂತ ಹೇಳ್ಬಿಟ್ಟು ಪರಿಗಣಿಸಲಾಗತ್ತೆ. ಮತ್ತೆ ಇವಾಗ ನಮ್ಗೆ ಇಲ್ಲಿ ತುಂಬಾ ಮುಖ್ಯವಾದ ಒಂದು ವಿಷಯ ಏನ್ ನಡೆಯುತ್ತೆ ಅಂತಂದ್ರೆ, ಚಂಪಾ ಹಟ್ಟಿಯಲ್ಲಿ ಜಯದೇವ ಗೋಸ್ವಾಮಿ ಅವರು ಇದ್ದಾಗ ಅವ್ರಿಗೆ ಚೈತನ್ಯ ಮಹಾಪ್ರಭುಗಳ ದರ್ಶನ ಆಗುತ್ತೆ. ಚೈತನ್ಯ ಮಹಾಪ್ರಭುಗಳಿಂದ ಬಂದಿಲ್ಲ ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಬರ್ಲಿಕ್ಕಿನ 300 ವರ್ಷಗಳ ಮುಂಚೆನೆ ಜಯದೇವ ಗೋಸ್ವಾಮಿ ಅವರು ಇಲ್ಲಿ ಆವಿರ್ಭವಿಸಿದ್ದಾರೆ ಭೌತಿಕ ಪ್ರಪಂಚದಲ್ಲಿ ಅಲ್ವಾ. ಆದ್ರೆ ಇಲ್ಲಿ ಅವರ ಕನಸಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದು ಕಾಣಿಸ್ಕೊತಾರೆ. ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ಲ, ಚೈತನ್ಯ ಮಹಾಪ್ರಭುಗಳು ಯಾರಂತಾನೆ ಗೊತ್ತಿಲ್ಲ. ಕೃಷ್ಣ ಕಾಣಿಸ್ಕೊತಾರೆ, ರಾಧಾ ಕಾಣಿಸ್ಕೊತಾರೆ. ಅವರಿಬ್ರ ಅವರಿಬ್ರು ಸೇರಿರುವಂತಹ ಸಮ್ಮಿಲನಗೊಂಡಂತಹ ಈ ಗೌರವರ್ಣದ ಗೌರಾಂಗ ಮಹಾಪ್ರಭುಗಳು, ತುಂಬಾ ಸುಂದರವಾದ ಆ ಗೌರಾಂಗ ಮಹಾಪ್ರಭುಗಳ ದರ್ಶನವನ್ನ ಅವರು ಪಡಿತಾರೆ. ಆಗ ಗೌರಾಂಗ ಪ್ರಭುಗಳು ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಜಯದೇವ ಗೋಸ್ವಾಮಿ ಅವರಿಗೆ ಅವರು ಒಂದು ಆದೇಶವನ್ನ ಕೊಡ್ತಾರೆ. ಜಯದೇವ ಗೋಸ್ವಾಮಿ, ನೀನ್ ಇವಾಗ ಪುರಿ ಕ್ಷೇತ್ರಕ್ಕೆ ಹೋಗು, ನೀನ್ ಅಲ್ಲಿ ಹೋಗಿರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಅವ್ರ ಬಗ್ಗೆನೂ ಹೇಳ್ತಾರೆ, ನಾನು ಮುಂದೆ ಇದೇ ಜಾಗದಲ್ಲಿ ಈ ಮಾಯಾ ದ್ವೀಪದಲ್ಲೇನೆ ನಾನು ಇಲ್ಲಿ ಆವಿರ್ಭವಿಸ್ತೀನಿ, ನಾನು ಇಲ್ಲಿ ನನ್ನ ಲೀಲೆಗಳನ್ನ ಮಾಡ್ತೀನಿ, ಈ ಚಂಪಾ ಹಟ್ಟಿಯ ಕ್ಷೇತ್ರದಲ್ಲೂ ಸಹ ನಾನು ಕಾಲಕ್ಷೇಪವನ್ನ ನಾನು ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಜಯದೇವ ಗೋಸ್ವಾಮಿ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ. ಇದೇನಿದು ನೀವು ಹಿಂಗ್ ಹೇಳ್ತಾ ಇದ್ದೀರಾ, ನಾನು ಎಂತಹ ಪುಣ್ಯ ಕ್ಷೇತ್ರಕ್ಕೆ ಬಂದಿದ್ದೀನಿ, ನೀವು ಮುಂದೆ ಇಲ್ಲಿ ಬಂದು ನೀವು ನಿಮ್ಮ ಲೀಲೆಯನ್ನ ಮಾಡ್ತೀರಾ ಅಂತ ಹೇಳ್ತಾ ಇದ್ದೀರಾ, ನಾನು ಇಂತಹ ಕ್ಷೇತ್ರವನ್ನ ಬಿಟ್ಟು ನನ್ನನ್ನ ಪುರಿಗೆ ಕಳಿಸ್ತಾ ಇದ್ದೀರಲ್ವಾ, ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ತಿರ್ಗಾ ಮತ್ತೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ನಾನು ಸನ್ಯಾಸತ್ವವನ್ನ ತಗೊಂಡ್ಮೇಲೆ ನಾನು ಮತ್ತೆ ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ಬರ್ತೀನಿ, ನಾನು ಮತ್ತೆ ಅಲ್ಲಿನೂ ಸಹ ನಾನು ಅಲ್ಲಿ ಲೀಲೆಯನ್ನ ನಾನು ಮಾಡ್ತೀನಿ, ನನ್ನ ಕಾಲಕ್ಷೇಪಗಳು ಅಲ್ಲಿ ಇರುತ್ತೆ, ನೀನು ಪುರಿ ಕ್ಷೇತ್ರಕ್ಕೆ ಹೋಗು, ನೀನು ಅಲ್ಲಿ ಹೋಗಿ ನೀನು ಗೀತ ಗೋವಿಂದವನ್ನ ರಚಿಸು ಅಂತ ಹೇಳ್ಬಿಟ್ಟು ಆದೇಶವನ್ನ ಅವರು ಮಾಡ್ತಾರೆ. ಸೊ ನೋಡಿ, ಇಲ್ಲಿ ನಮ್ಗೆ ಈ ಆದೇಶವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ ಚೈತನ್ಯ ಮಹಾಪ್ರಭುಗಳು. ಇಲ್ಲಿ ನಮ್ಗೆ ಆಚಾರ್ಯರು ಏನನ್ನ ತಿಳಿಸಿಕೊಡ್ತಾರೆ ಅಂತಂದ್ರೆ ನೋಡಿ, ಇಲ್ಲಿ ಜಯದೇವ ಗೋಸ್ವಾಮಿ ಅವರ ಜೀವನ ತುಂಬಾ ಸಂತೋಷವಾಗಿ ನಡೀತಾ ಇದೆ. ಅವರು ಆ ಚಂಪಾಹಟ್ಟಿಯಲ್ಲಿ ಸಾಧುಗಳ ಮಧ್ಯೆ ಇದ್ದಾರೆ, ಅವರು ಭಜನ ಮಾಡ್ತಾ ಇದ್ದಾರೆ, ಆ ರಾಜನಿಗೆ ಅವ್ರಿಗೆ ಏನಾದ್ರು ಸಲಹೆ ಬೇಕು ಅಂದ್ರೆ ಕೊಡ್ತಾ ಇದ್ದಾರೆ. ಸೊ ಅವ್ರು ತುಂಬಾ ಸಂತೋಷವಾಗಿ ಇಲ್ಲಿದ್ದಾರೆ. ಆದ್ರೆ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಚೈತನ್ಯ ಮಹಾಪ್ರಭುಗಳು ಏನ್ ಆದೇಶ ಹೊರಡಿಸಿದ್ದಾರೆ, ನೀನು ಈಗ ಪುರಿ ಕ್ಷೇತ್ರಕ್ಕೆ ಹೋಗು ಅಂತ ಹೇಳ್ತಾ ಇದ್ದಾರೆ. ಇವಾಗ
ಪುರಿ ಕ್ಷೇತ್ರಕ್ಕೆ ಹೋಗ್ಬೇಕು ಅನ್ನೋದು ಆದೇಶ ಆಗಿರೋದ್ರಿಂದ ಅವ್ರು ಅದನ್ನ ಪಾಲನೆ ಮಾಡ್ಲೇಬೇಕು ಅಲ್ವಾ. ಸೊ ಇವಾಗ ನಮ್ಗೆ ಅದನ್ನೇ ಹೇಳೋದು ಅಲ್ವಾ, ವಪು ಸೇವಾ ವಾಣಿ ಸೇವಾ. ನಾವು ಷಡ್ ಗೋಸ್ವಾಮಿಗಳನ್ನ ನೋಡಿದ್ವಿ, ಅವ್ರು ಸಹ ಆ ವಾಣಿ ಸೇವೆಯನ್ನ ಮಾಡಿದ್ರು. ಚೈತನ್ಯ ಮಹಾಪ್ರಭುಗಳು ಏನ್ ಆದೇಶ ಕೊಟ್ರೋ ಅದಕ್ಕೋಸ್ಕರ ಅವರು ಚೈತನ್ಯ ಮಹಾಪ್ರಭುಗಳನ್ನ ಬಿಟ್ಟು ಅವರು ವೃಂದಾವನಕ್ಕೆ ಬಂದ್ರು ಅಲ್ವಾ. ಇವಾಗ ನಾವ್ ಎಷ್ಟೊಂದ್ ಜನ ಬೇಜಾರ್ ಮಾಡ್ಕೋತಾ ಇರ್ತೀವಿ ಅಲ್ವಾ, ವ್ರಜವಾಸಿಗಳನ್ನ ವೃಂದಾವನ ವಾಸಿಗಳನ್ನ ನೋಡಿದಾಗ ಅಯ್ಯೋ ಅವರೆಲ್ಲ ಎಷ್ಟು ಪುಣ್ಯ ಮಾಡಿದ್ದಾರೆ, ಅವರೆಲ್ಲರೂ ಸಹ ವೃಂದಾವನದಲ್ಲಿ ವಾಸ ಮಾಡ್ತಾ ಇದಾರೆ, ನಮ್ಗೆ ಆ ಅದೃಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನಾವ್ ಅನ್ಕೋತೀವಲ್ವಾ. ಅದಕ್ಕೆ ಇಲ್ಲಿ ನಮ್ಗೆ ಆಚಾರ್ಯರು ತಿಳಿಸಿ ಕೊಡ್ತಾ ಇದಾರೆ, ವ್ರಜವಾಸಿ ಅಂತಂದ್ರೆ ಅರ್ಥ ಏನು ಅಂತಂತಂದ್ರೆ ಯಾರು ಕೃಷ್ಣನ ಮಾತುಗಳನ್ನ ಅವರು ಅನುಸರಿಸ್ತಾರೋ ಅವರು ವ್ರಜವಾಸಿಗಳು ಅಂತ ಹೇಳ್ಬಿಟ್ಟು ಕರೀತಾ ಇದ್ದಾರೆ. ಇವಾಗ ನಾವು ನೋಡಿದ್ವಿ ಅಲ್ವಾ, ವೃಂದಾವನ ವಾಸಿಗಳು ವಾಸಿಗಳಿಗೆ ಕೃಷ್ಣ ಹೇಳ್ತಾರೆ ನೀವು ಇಂದ್ರನ ಪೂಜೆ ಮಾಡ್ಕೂಡ್ದು ಅಂತ. ಅವ್ರು ಮಾಡೋದೇ ಇಲ್ಲ ಅಲ್ವಾ. ಅವರು ಕೃಷ್ಣ ಏನ್ ಹೇಳ್ತಾರೋ ಅದನ್ನ ಅವರು ಏನು ಅವ್ರ ಹಿಂದೆ ಮುಂದೆ ಏನು ಯೋಚನೆ ಮಾಡೋದಿಲ್ಲ. ಅವ್ರು ಹೇಳಿದ್ಮೇಲೆ ಅವರು ಅದನ್ನ ಪಾಲನೆ ಮಾಡ್ತಾರೆ. ಅದಾದ್ಮೇಲೆ ಅವ್ರು ಏನ್ ಹೇಳಿದ್ರು, ಗೋವರ್ಧನನನ್ನ ಪೂಜೆ ಮಾಡು ಅಂತ ಹೇಳಿದ್ರು. ಗೋವರ್ಧನವನ್ನ ಅವರು ಪೂಜೆ ಮಾಡಿಸಿದ್ರು, ಗೋವರ್ಧನ ಬೆಟ್ಟವನ್ನ ಅವರು ಪೂಜಿಸಿದ್ರು. ಅದಾದ್ಮೇಲೆ ಗೋಪ ಬಾಲಕರಿಗೆ ಕೃಷ್ಣ ಏನ್ ಹೇಳ್ತಾರೆ, ನೀವು ಕಣ್ಣನ್ನ ಮುಚ್ಕೊಳ್ಳಿ ಅಂತ ಹೇಳ್ತಾರೆ. ಅವ್ರು ಹೇಳಿದ ತಕ್ಷಣನೇ ಗೋಪ ಬಾಲಕರು ಹಿಂದೆ ಮುಂದೆ ನೋಡ್ತಾರೆ, ಕಣ್ಣನ್ನ ಮುಚ್ಕೋತಾರೆ. ಅದಾದ್ಮೇಲೆ ಕೃಷ್ಣ ಏನ್ ಮಾಡ್ತಾರೆ, ಅವ್ರು ಬೆಂಕಿಯನ್ನ ನುಂಗ್ತಾರೆ ಅಲ್ವಾ. ಕೃಷ್ಣ ಏನನ್ನೇ ಅವ್ರು ಹೇಳಿದ್ರು ಸಹ ಆ ಹೆಜ್ಜೆ ಹೆಜ್ಜೆಗೆ ಅವರು ಕೃಷ್ಣನ ಮಾತನ್ನ ಅವರು ಅನುಸರಿಸ್ತಾರೆ. ಸೊ ಇವಾಗ ನಾವು ಸಹ ಕೃಷ್ಣನ ಮಾತನ್ನ, ಕೃಷ್ಣನ ಆದೇಶಗಳನ್ನ ನಾವು ಪರಿಪಾಲನೆ ಮಾಡಿದ್ರೆ ನಾವು ಸಹ ವ್ರಜದಲ್ಲಿ ವಾಸ ಮಾಡ್ತಾ ಇದ್ದ ಹಾಗೇನೆ ಅಂತ ಹೇಳ್ಬಿಟ್ಟು ನಮ್ಗೆ ತುಂಬಾ ಮುಖ್ಯವಾದ ವಿಷಯವನ್ನ ನಮ್ಗೆ ಇಲ್ಲಿ ಆಚಾರ್ಯರು ತಿಳಿಸಿ ಕೊಡ್ತಾ ಇದ್ದಾರೆ. ಆಮೇಲೆ ಅವರು ಚೈತನ್ಯ ಮಹಾಪ್ರಭುಗಳು ಹೇಳಿರೋ ಹಾಗೇನೆ ಅವ್ರು ಇವಾಗ ಪುರಿ ಕ್ಷೇತ್ರಕ್ಕೆ ಬರ್ತಾರೆ. ಪುರಿ ಕ್ಷೇತ್ರದಲ್ಲಿ ಬಂದು ಅವ್ರು ಯಾವ ತರ ಜೀವನವನ್ನ ಮಾಡ್ತಾ ಇದಾರೆ ಅಂತಂದ್ರೆ, ಅವ್ರು ಇವಾಗ ಬ್ರಹ್ಮಚಾರಿ ಅಲ್ವಾ. ಅವ್ರು ಇವಾಗ ಮದ್ವೆ ಆಗಿಲ್ಲ, ಅವ್ರಿಗೆ ಇವಾಗ ಊಟ ತಿಂಡಿ ಕೊಡ್ಲಿಕ್ಕೂ ಸಹ ಯಾರು ಇಲ್ಲ. ಅವರು ಜಗನ್ನಾಥನ ದರ್ಶನವನ್ನ ದಿನಾ ಮಾಡ್ತಾರೆ, ಅವರು ಭಜನನ್ನ ಮಾಡ್ತಾರೆ. ಅದಾದ್ಮೇಲೆ ಜಗನ್ನಾಥ ಪ್ರಸಾದವನ್ನ ಅವರು ಸ್ವೀಕಾರ ಮಾಡ್ತಾರೆ. ಅದ್ರ ಜೊತೆ ಜೊತೆ ಇವಾಗ ಭಗವಂತನ ಆದೇಶದ ಮೇರೆಗೆ ಅವರು ಗೀತ ಗೋವಿಂದವನ್ನ ಅವರು ರಚನೆ ಮಾಡ್ತಾ ಇದ್ದಾರೆ. ಸೊ ಈ ಗೀತ ಗೋವಿಂದದಲ್ಲಿ 24 ಕವಿತೆಗಳಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಅದರಲ್ಲಿ 11 ಸರ್ಗಗಳಿದೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ನಾವು ಭಾಗವತಂ ಇವಾಗ 12 ಸ್ಕಂದಗಳಿದೆ ಅಂತ ಹೇಳ್ತಾರಲ್ಲ, ಆ ಸ್ಕಂದಗಳಿಗೆ ಈಕ್ವಿವೆಲೆಂಟು ಈ 11 ಸ್ಕಂದಗಳು, ಅದನ್ನ ಸರ್ಗ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ. ಸೊ ಇದನ್ನ ಬರೀಲಿಕ್ಕೆ ಜಯದೇವ ಗೋಸ್ವಾಮಿ ಅವರು 10 ವರ್ಷ ತಗೊಂಡಿದ್ದಾರೆ ಹತ್ತತ್ರ. ಸೊ ಇಲ್ಲಿ ಅವ್ರು ಜಯದೇವ ಗೋಸ್ವಾಮಿ ಅವ್ರು ಏನೋ ಒಂದನ್ನ ಅವರು ಊಹೆ ಮಾಡ್ಕೊಂಡು ಊಹಾಪೋಹ ಅಥವಾ ಕಲ್ಪನೆಯಿಂದ ಅವ್ರು ಬರ್ದಿರೋ ಅಂತದಲ್ಲ ಈ ಗೀತ ಗೋವಿಂದ. ಇದು ಎಷ್ಟು ಶ್ರೇಷ್ಠವಾದ ಕೃತಿ ಅಂತಂತಂದ್ರೆ, ಜಯದೇವ ಗೋಸ್ವಾಮಿ ಅವರಿಗೆ ಅವರು ಆ ಭಗವಂತನ ಗೋಲೋಕ ವೃಂದಾವನದಲ್ಲಿ ರಾಧಾ ಕೃಷ್ಣರ ಲೀಲೆಗಳನ್ನ ಅವರು ಕಾಣ್ತಾ ಇದ್ರು. ಅವರಲ್ಲಿ ಏನನ್ನ ಕಾಣ್ತಾ ಇದ್ರು ಅದನ್ನ ಅವ್ರಿಲ್ಲಿ ಕವಿತೆಯ ರೂಪವಾಗಿ ಬರೆದು ಅದನ್ನ ಅವರು ಹಾಡಿನ ರೂಪವಾಗಿ ಅವರು ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಇದು ತುಂಬಾ ಶ್ರೇಷ್ಠವಾದ ಕೃತಿ ಅಂತ ಹೇಳ್ಬಿಟ್ಟು ಇದನ್ನ ಪರಿಗಣಿಸಲಾಗತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳೋದು ಇದು ಊಹಾಪೋಹ ಅಥವಾ ಕಲ್ಪನೆಯ ಕಾವ್ಯವಲ್ಲ ಅಂತ ಹೇಳ್ಬಿಟ್ಟು. ಸೊ ಇದೇ ತರ ಅವರು ಪುರಿಯಲ್ಲಿ ಅವರು ಜೀವನ ಮಾಡ್ಕೊಂತಾ ಇರ್ಬೇಕಾದ್ರೆ ಯಾವ ತರ ಅವರು ಇರ್ತಾರೆ ಅಂದ್ರೆ, ಅವ್ರಿಗೆ ಯಾವ್ದ್ರ ಬಗ್ಗೆನೂ ಅವ್ರಿಗೆ ಆಸಕ್ತಿನೇ ಇಲ್ಲ ಅಲ್ವಾ. ಭಗವಂತನ ಧ್ಯಾನದಲ್ಲಿ ಇದ್ಬಿಟ್ರೆ ಸಾಕು, ಅವ್ರಿಗೆ ಬೇರೆ ಏನು ಬೇಡ. ಅವರು ಊಟ ತಿಂಡಿಯನ್ನ ಅವರು ಹೇಗ್ ಮಾಡ್ತಿದ್ರು ಅಂದ್ರೆ, ಅವ್ರಿಗೆ ಆ ಮಡಕೆಯಲ್ಲಿ ಆ ಪ್ರಸಾದವನ್ನ ತಗೊಂಡ್ ಬಂದಾಗ ಒಂದು ನಾಯಿ ಬಂದು ಅದ್ರ ಜೊತೆ ಅದಕ್ಕೆ ಬಾಯಿ ಹಾಕಿ ತಿಂದ್ರು ಸಹ ಅವ್ರು ಏನೋ ಒಂದು ಯೋಚನೆ ಮಾಡ್ದಲೇ ಅವ್ರು ತಿಂತಾ ಇರ್ತಾರೆ. ಹೌದು, ಜಗನ್ನಾಥನ ಪ್ರಸಾದಕ್ಕೆ ತುಂಬಾನೇ ಮಹತ್ವವಿದೆ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಜಗನ್ನಾಥ ಪ್ರಸಾದ ನೆಲದ ಮೇಲೆ ಬಿದ್ರೂ ಸಹ ಅದನ್ನ ತಗೊಂಡು ತಿನ್ಬೋದು, ಅಥವಾ ಅದನ್ನ ಯಾವುದೇ ಒಂದು ನಾಯಿನೇ ಆಗ್ಲಿ ಅಥವಾ ಚಂಡಾಲ ಯಾರೇ ಅದನ್ನ ಮುಟ್ಟಿದ್ರು ಸಹ ನಾವ್ ಅದನ್ನ ಮಹಾಪ್ರಸಾದ ಅಂತ ಸ್ವೀಕರಿಸ್ಬೇಕು, ಅದಕ್ಕೆ ಅಷ್ಟು ಮಹತ್ವ ಇದೆ ಅಂತ ನಾವು ತಿಳ್ಕೊಂಡ್ವಿ. ಆದ್ರೆ ಜಗನ್ನಾಥ ಸ್ವಾಮಿ ಏನ್ ಮಾಡ್ತಾರೆ, ಇದನ್ನ ನೋಡ್ತಾರೆ ಅವರು. ಜಯದೇವ ಗೋಸ್ವಾಮಿ ಇದೇ ತರ ಜೀವನವನ್ನ ಮಾಡ್ತಾ ಇದ್ದಾನೆ, ಸರಿ ಇವನನ್ನ ನೋಡ್ಕೊಳ್ಲಿಕ್ಕೆ ನಾನು ಏನಾದ್ರೂ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಸೊ ಅದೇ ಸಮಯದಲ್ಲಿ ಈ ಕಡೆ ಏನಾಗ್ತಾ ಇದೆ ಅಂತಂದ್ರೆ, ಒಬ್ಬ ಬ್ರಾಹ್ಮಣ ದಂಪತಿಗಳಿಗೆ, ಆಂಧ್ರದ ಬ್ರಾಹ್ಮಣ ದಂಪತಿಗಳು ದೇವ ಶರ್ಮಾ ಅಂತ ಹೇಳ್ಬಿಟ್ಟು ಅವ್ರ ಹೆಸರು, ಅವ್ರಿಗೆ ಮಕ್ಕಳಿರೋದಿಲ್ಲ. ಅವ್ರಿಗೆ ಮಕ್ಕಳನ್ನ ಪಡಿಬೇಕಂತ ತುಂಬಾ ಇಚ್ಛೆ ಆಗುತ್ತೆ. ಅದಕ್ಕೋಸ್ಕರ ಅವರು ಒಬ್ರು ಸೂಚನೆಯನ್ನ ಕೊಡ್ತಾರೆ, ನೀವು ಇದು ಪುರುಷೋತ್ತಮ ಕ್ಷೇತ್ರಕ್ಕೆ ಹೋಗಿ ಆ ಸಮುದ್ರದಲ್ಲಿ ನೀವು ಸ್ನಾನವನ್ನ ಮಾಡಿದ್ರೆ ಸೊ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ನಮ್ಗೆ ಈ ಸಮುದ್ರದ ಬಗ್ಗೆ ನಮ್ಗೆ ತಿಳಿಸಿ ಕೊಡ್ತಾ ಇದ್ದಾರೆ. ಹೌದು, ಬಂಗಾಳ ಕೊಲ್ಲಿಯಲ್ಲಿ ಬರುವಂತಹ ಆ ಭೂಮಿಯಲ್ಲಿ ಎಷ್ಟೊಂದು ಪುಣ್ಯ ಕ್ಷೇತ್ರಗಳಿದೆ. ಆ ಪುಣ್ಯ ಕ್ಷೇತ್ರಗಳಲ್ಲಿ ತುಂಬಾ ಪುಣ್ಯವಾದ ಕ್ಷೇತ್ರ ಯಾವುದು ಅಂತಂದ್ರೆ ಈ ಪುರಿ ಜಗನ್ನಾಥನ ಕ್ಷೇತ್ರ. ಅದ್ರಲ್ಲೂ ಸಹ ಏನ್ ಹೇಳ್ತಾರೆ ಅಂತಂತಂದ್ರೆ, ಈ ಸಮುದ್ರದಲ್ಲಿ ಸ್ನಾನವನ್ನ ಮಾಡಿದ್ರೆ ಅಕಸ್ಮಾತ್ ಯಾರಿಗಾದ್ರೂ ಜಗನ್ನಾಥನ ದರ್ಶನ ಸಿಗ್ಲಿಲ್ಲ ಅಂತಂತಂದ್ರೆ ಸಮುದ್ರದಲ್ಲಿ ಸ್ನಾನ ಮಾಡಿದ್ರೆ ಜಗನ್ನಾಥನ ದರ್ಶನದ ಫಲ ಪ್ರಾಪ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೋಸ್ಕರ ಇಲ್ಲಿ ದಂಪತಿಗಳು ಏನ್ ಮಾಡ್ತಾ ಇದಾರೆ, ಈ ಸಮುದ್ರದಲ್ಲಿ ಹೋಗಿ ಸ್ನಾನವನ್ನ ಮಾಡ್ತಾ ಇದಾರೆ. ಅದಾದ್ಮೇಲೆ ಹೊರಗಡೆ ಬರ್ತಾ ಇದಾರೆ, ಮತ್ತೆ ಹೋಗ್ತಾ ಇದಾರೆ, ಸ್ನಾನ ಮಾಡ್ತಾ ಇದಾರೆ, ಬರ್ತಾ ಇದಾರೆ. ಇದನ್ನ ಒಬ್ಬ ಪುರೋಹಿತ ಗಮನಿಸ್ತಾನೆ. ಅವರು ಬ್ರಾಹ್ಮಣ ದಂಪತಿಗಳು ಹೇಳ್ತಾರೆ,
ನೀವೇನ್ ಮಾಡ್ತಾ ಇದ್ದೀರಾ, ಈ ತರ ಮಾಡಿದ್ರೆ ನಿಮ್ಗೆ ಥಂಡಿ ಆಗತ್ತೆ, ಹುಷಾರ್ ತಪ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ನಮ್ಗೆ ಈ ತರ ಮಗು ಬೇಕು, ನಮ್ಗೆ ಈ ತರ ಹೇಳಿದ್ದಾರೆ ಅಂತ ಹೇಳಿದಾಗ, ಸರಿ ನೀವ್ ಒಂದ್ ಕೆಲ್ಸ ಮಾಡಿ, ಇದ್ರ ಬದಲು ನೀವು ಜಗನ್ನಾಥನ ದರ್ಶನವನ್ನ ಪಡ್ಕೊಳ್ಳಿ, ನೀವ್ ಏನಾದ್ರೂ ಒಂದು ಭಕ್ತಿಯಿಂದ ಅರ್ಪಿಸಿ ಜಗನ್ನಾಥನಿಗೆ, ಆಮೇಲೆ ನೀವು ಜಗನ್ನಾಥನಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳಿದಾಗ, ಅದೇ ತರನೇ ಅವರು ಒಂದು ಕಮಲದ ಪುಷ್ಪವನ್ನ ತಗೊಂಡು ಹೋಗಿ ಜಗನ್ನಾಥನಿಗೆ ಅರ್ಪಿಸಿ ಅವರು ಪ್ರಾರ್ಥನೆಯನ್ನ ಮಾಡ್ಕೋತಾರೆ ಗಂಡ ಹೆಂಡತಿ. ಆಮೇಲೆ ಅವರಿಬ್ರು ಯೋಚನೆ ಮಾಡ್ತಾರೆ, ನಮ್ಮ ಪ್ರಾರ್ಥನೆ ಭಗವಂತನಿಗೆ ಸಲ್ಲಿದ್ಯಾ ಅದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, ಅಲ್ಲೇ ದೇವಸ್ಥಾನದಲ್ಲೇನೆ ಅವರು ಆ ಜಾಗದಲ್ಲೇನೆ ಅವರು ಮಲ್ಕೋತಾರೆ, ಅವತ್ತಿನ ರಾತ್ರಿ ಮಲ್ಕೋತಾರೆ. ಆಗ ಇಬ್ರು ಕನಸಲ್ಲಿ ಅವ್ರು ಏನನ್ನ ಕಾಣ್ತಾರೆ ಅಂದ್ರೆ, ಒಂದೇ ಕನಸನ್ನ ಕಾಣ್ತಾರೆ. ಆ ಕನಸಲ್ಲಿ ಅವ್ರಿಗೆ ಜಗನ್ನಾಥ, ಬಲಭದ್ರ, ಸುಭದ್ರ, ಸುದರ್ಶನ ಸಮೇತ ಆ ವಿಗ್ರಹಗಳು ಅವ್ರ ಹತ್ರ ನಡ್ಕೊಂಡ್ ಬರ್ತಾ ಇದೆ. ನೋಡಿ ಎಂತಹ ಸುಂದರ ಸನ್ನಿವೇಶ ಅಲ್ವಾ, ನಮ್ಗೆ ಇಮ್ಯಾಜಿನ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅವ್ರು ನಡ್ಕೊಂಡು ಬರ್ತಾ ಇದಾರೆ, ನಡ್ಕೊಂಡ್ ಬಂದು ಅವರನ್ನ ಮಾತಾಡಿಸ್ತಾ ಇದ್ದಾರೆ. ಬಲಭದ್ರ ಕೇಳ್ತಾ ಇದ್ದಾರೆ, ನಿಮ್ಗೆ ಏನ್ ಬೇಕು ಅಂತ ಹೇಳಿದಾಗ, ನಮ್ಗೆ ಸಂತಾನ ಬೇಕು ಅಂತ ಕೇಳ್ತಾರೆ. ಅವಾಗ ಯಾವ ಮಗು ಬೇಕು ಅಂತ ಹೇಳ್ಬಿಟ್ಟು ಬಲಭದ್ರ ಕೇಳಿದ್ದಕ್ಕೆ, ನಮ್ಗೆ ಯಾವ ಮಗು ಆದ್ರೂ ಪರವಾಗಿಲ್ಲ, ಗಂಡ ಆದ್ರೂ ಪರವಾಗಿಲ್ಲ, ಹೆಣ್ಣಾದ್ರೂ ಪರವಾಗಿಲ್ಲ, ನಮ್ಗೆ ಒಟ್ಟಿನಲ್ಲಿ ಸಂತಾನ ಬೇಕು ಅಂತ ಹೇಳಿದಾಗ, ನಾವೊಂದು ನಿಮ್ಗೆ ಒಂದು ಮಾತನ್ನ ಕೊಡ್ತಾ ಇದೀವಿ. ಏನ್ ಮಾತನ್ನ ಕೊಡ್ತಾ ಇದೀವಿ ಅಂತಂದ್ರೆ, ನಮ್ಗೆ ಹೆಣ್ಣು ಮಗುವಾದ್ರೂ ಸರಿ, ಗಂಡು ಮಗುವಾದ್ರೂ ಸರಿ, ಆ ಮಗು ಒಂದು ಪ್ರಾಪ್ತ ವಯಸ್ಸಿಗೆ ಬಂದ್ಮೇಲೆ ನಿಮ್ಮ ಸೇವೆಗೆ ನಾವು ಆ ಮಗುವನ್ನ ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಬಲಭದ್ರನಿಗೆ ಆಶ್ಚರ್ಯ ಆಗತ್ತೆ, ಇದಕ್ಕೋಸ್ಕರ ನೀವ್ ಯಾಕೆ ಮಗು ಬೇಕು, ಸಂತಾನ ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಪ್ರಾರ್ಥನೆ ಮಾಡ್ಕೋತಾ ಇದ್ದೀರಾ ಅಂತ ಹೇಳಿದಾಗ, ನಮ್ಗೆ ಆ ಮಗುವನ್ನ ಸಾಕೋ ಒಂದು ಆನಂದ ನಮ್ಗೆ ಬೇಕು, ಅದಕ್ಕೋಸ್ಕರ ನಾವು ಪ್ರಾರ್ಥನೆಯನ್ನ ಮಾಡ್ಕೋತಾ ಇದೀವಿ, ಆ ಮಗುವನ್ನ ನಿಮ್ಮ ಸೇವೆಗೆ ಬಿಡ್ತೀವಿ ಅಂತ ಹೇಳಿದಾಗ, ಆಗ ಅವ್ರಿಗೆ ಆಯ್ತು ಅಂತ ಹೇಳ್ಬಿಟ್ಟು ಅವ್ರ ಆಶೀರ್ವಾದವನ್ನ ಮಾಡ್ತಾರೆ. ಅದಾದ್ಮೇಲೆ ಈ ಬ್ರಾಹ್ಮಣನಿಗೆ, ಆ ದೇವಶರ್ಮ ಬ್ರಾಹ್ಮಣನಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಆ ಹೆಣ್ಣು ಮಗು ಈಗ ಜಗನ್ನಾಥನಿಗೆ ಕಮಲವನ್ನ ಅರ್ಪಿಸಿ ಜನಿಸಿರೋದ್ರಿಂದ ಆ ಮಗುವಿಗೆ ಪದ್ಮಾವತಿ ಅಂತ ಹೇಳ್ಬಿಟ್ಟು ಹೆಸರನ್ನ ಕೊಡ್ತಾರೆ. ಭಗವಂತನ ಅನುಗ್ರಹದಿಂದ ಹುಟ್ಟಿರೋದ್ರಿಂದ ಆ ಹೆಣ್ಣು ಮಗು ತುಂಬಾನೇ ಸುಶೀಲೆಯಾಗಿರ್ತಾಳೆ, ಗುಣವಂತೆ ಆಗಿರ್ತಾಳೆ. ಈ ಕೆಲ್ಸ ಬರೋದಿಲ್ಲ ಅನ್ನೋ ತರನೇ ಇಲ್ಲ. ಅಡಿಗೆ ಕೆಲ್ಸ ಬೇಕಾ, ಅದ್ರಲ್ಲಿ ಅವಳು ತುಂಬಾ ನೈಪುಣ್ಯತೆಯನ್ನ ಹೊಂದಿರ್ತಾಳೆ. ಮತ್ತೆ ಹಾಡನ್ನ ಹೇಳ್ಬೇಕಾ, ನೃತ್ಯವನ್ನ ಮಾಡ್ಬೇಕಾ, ಎಲ್ಲದ್ರಲ್ಲೂ ಸಹ ಅವಳು ಸಕಲ ಸಂಪನ್ನೆ ಆಗಿರ್ತಾಳೆ. ಅವಳು ಈ ತರ ಬೆಳೀತಾ ಇದ್ದಾಗ, ಅವಳು ಆ ಪ್ರಾಪ್ತ ವಯಸ್ಸಿಗೆ ಬಂದಾಗ ನೋಡಿ, ಗಂಡ ಹೆಂಡತಿ ಅವ್ರು ಮರೆಯೋದೇ ಇಲ್ಲ, ಅವ್ರು ಮಾತನ್ನ ಕೊಟ್ಟಿದಾರಲ್ವಾ ಜಗನ್ನಾಥನಿಗೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ದಾರೆ, ಈಗ ಆ ಪದ್ಮಾವತಿಯನ್ನ ಅವ್ರು ಪುರಿ ಕ್ಷೇತ್ರಕ್ಕೆ ಕರ್ಕೊಂಡ್ ಬರ್ತಾ ಇದ್ದಾರೆ. ಪುರಿ ಕ್ಷೇತ್ರಕ್ಕೆ ಕರ್ಕೊಂಡ್ ಬಂದ್ಬಿಟ್ಟು ಅವಳನ್ನ ಈಗ ಜಗನ್ನಾಥನ ಸನ್ನಿಧಿನಲ್ಲಿ ಬಿಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ದೇವದಾಸಿ ಅಂದ್ರೆ ಅವ್ರಿಗೆ ಮದ್ವೆ ಆಗಿರೋದಿಲ್ಲ, ಅವ್ರನ್ನ ಭಗವಂತನ ಸೇವೆಗೋಸ್ಕರ ಅವ್ರನ್ನ ಬಿಟ್ಬಿಡ್ತಾರೆ ಅಲ್ವಾ. ಅದೇ ತರನೇ ಇಲ್ಲಿ ಅವ್ರನ್ನ ಆ ದಂಪತಿಗಳಿಬ್ರು ಸಹ, ದೇವಶರ್ಮ ದಂಪತಿಗಳು ಪದ್ಮಾವತಿಯನ್ನ ಜಗನ್ನಾಥನಿಗೆ ಅರ್ಪಿಸ್ತಾ ಇದ್ದಾರೆ. ಅವಾಗ ಜಗನ್ನಾಥ ಹೇಳ್ತಾರೆ, ಅಯ್ಯೋ ಬೇಡ, ನೀವು ಅವಳನ್ನ ದೇವದಾಸಿಯನ್ನಾಗಿ ಮಾಡ್ಬೇಡಿ, ನಾನು ಅವಳಿಗೆ ತಕ್ಕನಾದ ಒಂದು ವರವನ್ನ ನಾನು ಹುಡುಕಿದೀನಿ. ನೀವು ಪದ್ಮಾವತಿಯನ್ನ ಜಯದೇವ ಗೋಸ್ವಾಮಿ, ಅವನು ನನ್ನ ಭಕ್ತ, ಅವನು ತನ್ನ ಜೀವನವನ್ನೇ ಅವನು ಭಜನೆಗೋಸ್ಕರ ಅವನು ಉಪಯೋಗಿಸ್ತಾ ಇದ್ದಾನೆ. ನೀವು ಅವನನ್ನ ಹುಡುಕ್ಬಿಟ್ಟು ನೀವು ಪದ್ಮಾವತಿಯನ್ನ ಅವನಿಗೆ ಒಪ್ಪಿಸಿ ಹೆಂಡತಿಯನ್ನಾಗಿ ಮಾಡಿಸಿ ಅಂತ ಹೇಳ್ಬಿಟ್ಟು ಜಗನ್ನಾಥ ಸ್ವಾಮಿ ಅವ್ರಿಗೆ ಕನಸಲ್ಲಿ ಹೇಳ್ತಾರೆ. ಸೊ ಅದೇ ತರನೇ ಇವ್ರೇನ್ ಮಾಡ್ತಾರೆ, ಹುಡ್ಕೊಂಡು ಬರ್ತಾರೆ, ಎಲ್ಲಿ ಜಯದೇವ ಗೋಸ್ವಾಮಿ ಅಂತ ಹುಡ್ಕೊಂಡು ಬಂದು ಕೊನೆಗೆ ಜಯದೇವ ಗೋಸ್ವಾಮಿ ಅವರನ್ನ ಅವರು ಭೇಟಿಯಾಗಿ, ಅವರು ಇದು ಜಗನ್ನಾಥನ ಆಜ್ಞೆ ಆಗಿದೆ ನಮ್ಗೆ, ಇವಳೇನೆ ನಿಮ್ಮ ಹೆಂಡತಿ, ಇವಳನ್ನ ನೀವು ಪತ್ನಿಯಾಗಿ ಸ್ವೀಕರಿಸ್ಬೇಕು ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದಾರೆ. ಆಗ ಜಯದೇವ ಗೋಸ್ವಾಮಿಗೆ ಆಶ್ಚರ್ಯ ಆಗ್ತಾ ಇದೆ, ನಿಲ್ಲಿ ನೀವೇನ್ ಮಾಡ್ತಾ ಇದ್ದೀರಾ, ನನಗೆ ಯಾವುದೇ ನಾನು ಗೃಹಸ್ಥನಾಗ್ಲಿಕ್ಕೆ ನನಗಿಷ್ಟ ಇಲ್ಲ, ನಾನ್ ನೋಡಿ ಈ ಮರದ ಕೆಳಗಡೆ ನಾನು ಜೀವನ ಮಾಡ್ತಾ ಇದ್ದೀನಿ, ನನಗೆ ಅಂತ ಒಂದು ಮನೆ ಮಠ ಯಾವ್ದು ಇಲ್ಲ, ನನಗೆ ಬೇರೆ ಯಾವ್ದು ಬೇಕಾಗಿಲ್ಲ, ನೀವು ಈ ಹೆಣ್ಣು ಮಗುವನ್ನ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಆಗ ಅವ್ರು ಕೇಳಿಸ್ಕೊಳೋದೇ ಇಲ್ಲ, ನಮ್ಗೆ ಭಗವಂತನ ಆಜ್ಞೆ ಆಗಿದೆ, ಜಗನ್ನಾಥನ ಆಜ್ಞೆ ಆಗಿದೆ, ನಾವು ಹೊರಡ್ತೀವಿ, ನೀನು ಇವಳನ್ನ ಸ್ವೀಕರಿಸ್ಬೇಕು ಅಂತ ಹೇಳ್ಬಿಟ್ಟು ಪದ್ಮಾವತಿಯನ್ನ ಬಿಟ್ಬಿಟ್ಟು ಹೊರಟ್ಬಿಡ್ತಾರೆ. ಈಗ ಜಯದೇವ ಗೋಸ್ವಾಮಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ನೋಡಿದ್ರೆ ಪದ್ಮಾವತಿ ಅಳ್ತಾ ಇದ್ದಾರೆ, ಅಯ್ಯೋ ನನ್ನನ್ನ ನೀವು ಕಾಪಾಡ್ಬೇಕಾಗತ್ತೆ, ಯಾಕೆ ಅಂತಂತಂದ್ರೆ ನನಗೆ ಯಾರು ಗೊತ್ತಿಲ್ಲ, ನನಗೆ ನಮ್ಮ ತಂದೆ ತಾಯಿ ನಿಮ್ಮನ್ನೇ ನನ್ಗೆ ಗಂಡ ಅಂತ ಹೇಳ್ಬಿಟ್ಟು ನನ್ನನ್ನ ನಿಮ್ಮ ಹತ್ರ ಬಿಟ್ಟು ಹೋಗಿದ್ದಾರೆ, ನೀವೇನಾದ್ರೂ ನನ್ನನ್ನ ಸ್ವೀಕರಿಸಲಿಲ್ಲ ಅಂತಂದ್ರೆ ನಾನು ಪ್ರಾಣವನ್ನ ನಾನು ಕಳ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಜಯದೇವ ಗೋಸ್ವಾಮಿಗೆ ಹೆಣ್ಣು ಮಗು ಅಲ್ವಾ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ರಾತ್ರಿ ಆಗ್ತಾ ಇದೆ, ಸರಿ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ, ಸರಿ ಈ ಮಗು ಮಲ್ಕೊಳ್ಳಿ, ಹೆಣ್ಣು ಮಗು ಮಲ್ಕೊಂಡ್ಮೇಲೆ ನಾನು ಮಲ್ಕೋತೀನಿ, ಗಾರ್ಡನ್ ಇದ್ರಲ್ಲಿದ್ದಾಗ ಈ ಸ್ತ್ರೀಯನ್ನ ನಾನು ಬಿಟ್ಬಿಟ್ಟು ಹೋಗ್ಬಿಡೋಣಂತೆ ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ಅವ್ರ ಏನ್ ಮಾಡ್ತಾರೆ, ಆಯ್ತು ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಟನೆಯನ್ನ ಮಾಡ್ತಾರೆ. ಆದ್ರೆ ಇದು ಜಗನ್ನಾಥನ ಇಚ್ಛೆ ಅಲ್ವಾ, ಅದಕ್ಕೋಸ್ಕರ ಅವರು ನಿದ್ದೆಗೆ ಜಾರ್ಬಿಡ್ತಾರೆ. ಸೊ ಆ ನಿದ್ದೆಯಲ್ಲಿ
ಅವ್ರಿಗೆ ಜಗನ್ನಾಥನ ದರ್ಶನ ಆಗತ್ತೆ. ಜಗನ್ನಾಥ ಹೇಳ್ತಾರೆ, ನೀನು ಯೋಚನೆ ಮಾಡ್ಬೇಡ ಜಯದೇವ, ಈ ಈ ಹೆಣ್ಣು ಮಗಳಿದಾಳಲ್ಲ, ಅವಳು ತುಂಬಾ ಸುಶೀಲವಂತೆ, ಅವಳು ನಿನ್ನ ಭಕ್ತಿ ಮಾರ್ಗದಲ್ಲಿ ಯಾವುದೇ ಒಂದು ಅಡ್ಡಿ ಆತಂಕವನ್ನ ತಗೊಂಡ್ಬರೋದಿಲ್ಲ. ಅವಳು ನಿನಗಿನ್ನ ಸಹಾಯ ಮಾಡ್ತಾಳೆ, ನಿನ್ನ ಭಕ್ತಿ ಸೇವೆಯಲ್ಲಿ ನಿನ್ನ ಹೆಜ್ಜೆ ಹೆಜ್ಜೆಗೆ ಅವಳು ಸಹಾಯ ಮಾಡ್ತಾಳೆ, ನೀನ್ ಇವಳನ್ನ ಪತ್ನಿಯನ್ನಾಗಿ ಸ್ವೀಕರಿಸು ಅಂತ ಹೇಳ್ಬಿಟ್ಟು ಜಗನ್ನಾಥ ಸ್ವಾಮಿ ಅವ್ರಿಗೆ ಕನ್ಸಲ್ಲಿ ಹೇಳ್ತಾರೆ. ಅದಾದ್ಮೇಲೆ ಭಗವಂತನ ಆಜ್ಞೆ ಆಗಿರೋದ್ರಿಂದ ಅವಳನ್ನ ಅವರು ಪತ್ನಿಯಾಗಿ ಅವರು ಸ್ವೀಕರಿಸ್ತಾರೆ. ಈಗ ಅವರು ಎಲ್ಲಂದ್ರಲ್ಲೇ ಅವರು ಜೀವನ ಮಾಡ್ತಾ ಇದ್ದಾರೆ. ಅವ್ರಿಗೆ ಅಂತ ಒಂದು ಮನೆ ಮಠ ಏನೂ ಇಲ್ಲ, ಒಂದ್ ಮರದ ಕೆಳಗಡೆ ಜೀವನ ಮಾಡ್ತಾ ಇದ್ದಾರೆ. ಈಗ ಹೆಂಡತಿ ಇದ್ದಾಳೆ, ಅವಳ ರಕ್ಷಣೆ ಇವ್ರ ಮೇಲೆ ಬಿದ್ದಿದೆ, ಗೃಹಸ್ಥರಾಗಿದ್ದಾರೆ. ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾ ಇದಾರೆ, ಈಗ ಒಂದು ಮನೆಯನ್ನ ಕಟ್ಟಬೇಕು ಅಲ್ವಾ, ಒಂದು ಗುಡಿಸಲನ್ನ ಅವ್ರು ಕಟ್ಕೋಬೇಕು. ಅದಕ್ಕೋಸ್ಕರ ಅವ್ರ ಏನ್ ಮಾಡ್ತಾರೆ, ಆ ಗುಡಿಸಲಿಗೆ ಬೇಕಾಗಿರೋದು ದಾರ ಮತ್ತೆ ಕೋಲು, ಕಂಬ, ಮತ್ತೆ ಒಣಗೋಗಿರೋ ಹುಲ್ಲು ಎಲ್ಲವನ್ನ ತಗೊಂಡ್ ಬಂದು ಅವ್ರ ಏನ್ ಮಾಡ್ತಾರೆ, ಅದರ ಸಹಾಯದಿಂದ ಅವರು ಈಗ ಒಂದು ಕುಟೀರವನ್ನ ಅವರು ನಿರ್ಮಿಸ್ತಾ ಇದ್ದಾಗ ಹೆಂಡತಿ ಅವಳು ಕೆಳಗಿಂದ, ಹರೇ ಕೃಷ್ಣ, ಪ್ಲೀಸ್ ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ಬ್ಯಾಕ್ ಗ್ರೌಂಡ್ ನಾಯ್ಸ್ ಇರೋರು ಮ್ಯೂಟ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು. ಸೊ ಇವಾಗ ಅಲ್ಲಿ ಅವ್ರು ಗುಡಿಸ್ಲು ಕಟ್ತಾ ಇದ್ದಾರೆ. ಗುಡಿಸ್ಲು ಕಟ್ಬೇಕಾದ್ರೆ ಆ ಹೆಂಡತಿ ಏನ್ ಮಾಡ್ತಾ ಇದ್ರೆ, ಅವ್ರಿಗೆ ಬೇಕಾಗಿರೋದನ್ನೆಲ್ಲ, ಗಂಡನಿಗೆ ಬೇಕಾಗಿರೋದನ್ನೆಲ್ಲ ಅವ್ರ ಕೆಳಗಿಂದ ಒದಗಿಸಿ ಕೊಡ್ತಾ ಇದ್ದಾರೆ. ಮತ್ತೆ ಅಲ್ಲಿ ಜಯದೇವ ಗೋಸ್ವಾಮಿ ಅವರು ಕುಟೀರವನ್ನ ಅವರು ನಿರ್ಮಿಸ್ತಾ ಇದ್ದಾರೆ. ಅದಾದ್ಮೇಲೆ ಇನ್ನೇನ್ ಮುಗಿಯೋ ಹಂತಕ್ ಬರುತ್ತೆ. ಅದಾದ್ಮೇಲೆ ಜಯದೇವ ಗೋಸ್ವಾಮಿ ಆ ಕಡೆ ತಿರ್ಕೊಂಡು ನೋಡ್ತಾರೆ. ಅವ್ರಲ್ಲಿ ಏನನ್ನ ನೋಡ್ತಾರೆ, ಅಲ್ಲಿ ತನ್ನ ಹೆಂಡತಿ ಪದ್ಮಾವತಿಯಲ್ಲಿ ಅಡಿಗೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ ಒಂದು ಕ್ಷಣ, ಇದೇನಿದು, ನನಗೆ ಇವಾಗ ಯಾರು ಎಲ್ಲವನ್ನ ಒದಗಿಸಿ ಕೊಡ್ತಾ ಇದ್ದು ಈ ಕುಟೀರವನ್ನ ಕಟ್ಲಿಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರ ಬಗ್ಗೆ ನೋಡ್ತಾರೆ. ಅಲ್ಲಿ ಏನನ್ನ ನೋಡ್ತಾರೆ, ಅವರು ಅಲ್ಲಿ ಕೃಷ್ಣನನ್ನ ನೋಡ್ತಾರೆ. ಆಗ ಜಯದೇವ ಗೋಸ್ವಾಮಿ ಮತ್ತೆ ಕೆಳಗಡೆ ಇಳಿ ಬರ್ತಾರೆ. ಅಯ್ಯೋ ಕೃಷ್ಣ, ಏನ್ ಮಾಡ್ತಾ ಇದೀಯ ನೀನು, ನಾನು ಅದಕ್ಕೋಸ್ಕರ ನನಗೆ ಗೃಹಸ್ಥನಾಗ್ಲಿಕ್ಕೆ ನನಗೆ ಇಷ್ಟ ಇರ್ಲಿಲ್ಲ, ನಾನು ನಿನಗೆ ಸೇವೆಯನ್ನ ಮಾಡ್ಬೇಕು. ಇಲ್ಲಿ ಇವಾಗ ಏನಾಗ್ತಾ ಇದೆ, ನಾನು ಇವಾಗ ಗೃಹಸ್ಥನಾಗಿರೋದ್ರಿಂದ ನನ್ನ ಅವಶ್ಯಕತೆಗಳನ್ನ ಪೂರೈಸ್ಲಿಕ್ಕೆ ನೀನ್ ಇವಾಗ ನನ್ನ ಸೇವೆಯನ್ನ ಮಾಡೋ ತರ ಆಗಿದೆ, ನಾನು ಇದನ್ನ ಇಷ್ಟ ಪಡೋದಿಲ್ಲ ಅಂತ ಹೇಳ್ಬಿಟ್ಟು ಜಯದೇವ ಗೋಸ್ವಾಮಿ ಹೇಳ್ತಾರೆ ಅಲ್ವಾ. ಇದೇ ತರ ನಾವು ಷಡ್ ಗೋಸ್ವಾಮಿಗಳ ಜೊತೆನೂ ನಾವು ನೋಡಿದ್ವಿ ಅಲ್ವಾ. ಸನಾತನ ಗೋಸ್ವಾಮಿ ಅವರಿಗೆ ಅವರು ಪ್ರಸಾದನ ತಯಾರು ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ರೂಪ ಗೋಸ್ವಾಮಿ ಅವರಿಗೆ ಇಚ್ಛೆ ಆದಾಗ ಕೊನೆಗೆ ಏನಾಗುತ್ತೆ, ಸ್ವತಃ ಶ್ರೀಮತಿ ರಾಧಾರಾಣಿನೇ ಬಂದು ಅವರು ಪಾಯಸವನ್ನ ತಯಾರು ಮಾಡಿ ಕೊಡ್ತಾರೆ ಅಲ್ವಾ. ಅದೇ ತರ ರಘುನಾಥ ದಾಸ ಗೋಸ್ವಾಮಿ ಅವರು ಆ ಬಿಸಿಲಲ್ಲಿ, ಆ ಮಳೆಯಲ್ಲಿ ಅವರು ಜಪವನ್ನ ಮಾಡ್ತಾ ಇದ್ದಾಗ ಅವರನ್ನ ರಕ್ಷಣೆ ಮಾಡ್ಲಿಕ್ಕೆ ಸ್ವತಃ ಶ್ರೀಮತಿ ರಾಧಾರಾಣಿಯೇ ತನ್ನ ಸೆರಗನ್ನ ಅವರು ಅಡ್ಡ ಹಿಡಿತಾರೆ ಆ ಬಿಸಿಲಿನಿಂದ ರಕ್ಷಣೆ ಕೊಡ್ಲಿಕ್ಕೆ ಅಲ್ವಾ. ಅವಾಗ್ಲೂ ಸಹ ಎಲ್ಲರೂ ಅದನ್ನೇ ಯೋಚನೆ ಮಾಡೋದಲ್ವಾ. ರಘುನಾಥ ದಾಸ ಗೋಸ್ವಾಮಿ ಅವರು ಹೇಳ್ತಾರೆ, ಹೌದು, ನಿನಗೆ ಒಂದು ಮನೆಯನ್ನ ಅಥವಾ ಒಂದು ಕುಟೀರವನ್ನ, ಭಜನಾ ಕುಟೀರವನ್ನ ಕಟ್ಕೋಬೇಕು ಅಂತ ನಿನಗೆ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ನೀನ್ ಇವಾಗ ನಾವು ರಾಧಾರಾಣಿಯ ಸೇವೆಯನ್ನ ಮಾಡ್ಬೇಕು, ಆದ್ರೆ ನಾವ್ ಈ ತರ ಮಾಡಿದ್ರೆ ನಮ್ಗೆ ರಾಧಾರಾಣಿ ಸೇವೆ ಮಾಡ್ತಾಳೆ, ಕೃಷ್ಣ ಸೇವೆ ಮಾಡ್ತಾನೆ, ಅದಕ್ಕೋಸ್ಕರ ನೀನು ಕುಟೀರವನ್ನ, ಭಜನಾ ಕುಟೀರವನ್ನ ಕಟ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ವಾ. ಸೊ ಅದೇ ತರನೇ ಇಲ್ಲೂ ಸಹ ಭಗವಂತ ಭಕ್ತನಿಗೆ ಅವರು ಸಹಾಯವನ್ನ ಅವರು ಮಾಡ್ತಾ ಇದ್ದಾರೆ. ನಾವು ಭಗವದ್ಗೀತೆಯಲ್ಲೂ ಸಹ ನಾವು ಕೇಳಿದೀವಲ್ವಾ ಆ ಶ್ಲೋಕವನ್ನ, ಯೋಗಕ್ಷೇಮಂ ವಹಾಮ್ಯಹಂ, ಸ್ವತಃ ಕೃಷ್ಣನೇ ಶುದ್ಧ ಭಕ್ತರ ಯೋಗಕ್ಷೇಮವನ್ನ ನೋಡ್ಕೋತಾರೆ ಅಂತ ನಾವು ತಿಳ್ಕೊಂಡಿದೀವಿ ಅಲ್ವಾ. ಸೊ ಅದೇ ತರ ಇವಾಗ ಏನಾಯ್ತು, ಮದ್ವೆ ಆಯ್ತು, ಗೃಹಸ್ಥರಾಗಿದ್ದಾರೆ. ಈಗ ಗೀತ ಗೋವಿಂದ ರಚನೆ ಇವಾಗ ಮುಂದುವರಿತಾ ಇದೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಗೀತ ಗೋವಿಂದ ರಚನೆ ಯಾವ ತರ ನಡೀತಾ ಇದೆ, ಆ ಭಗವಂತನ ಆ ಮಾಧುರ್ಯ ಲೀಲೆಗಳನ್ನ ಸ್ವತಃ ಜಯದೇವ ಗೋಸ್ವಾಮಿ ಅವರು ಕಣ್ಣಿನಿಂದ ನೋಡ್ತಾ ಅವರು ಅದನ್ನ ಬರಿತಾ ಇದ್ದಾರೆ. ಇಲ್ಲಿ ನಮಗ್ ಗೊತ್ತಿರೋ ಹಾಗೇನೆ ಪದ್ಮಾವತಿ ಅವಳು ಸಕಲ ಕಲಾ ಸಂಪನ್ನೆ ಅಲ್ವಾ. ಜಯದೇವ ಗೋಸ್ವಾಮಿ ಅವರು ಆ ಭಜನೆಯನ್ನ ಅವರು ಮಹಾಕಾವ್ಯವನ್ನ ರಚನೆ ಮಾಡಿದ್ರೆ ಅದಕ್ಕೆ ಸರಿಯಾಗಿ ಇಲ್ಲಿ ಪದ್ಮಾವತಿ ನೃತ್ಯವನ್ನ ಮಾಡ್ತಾ ಇದ್ದಾಳೆ. ನೃತ್ಯವನ್ನ ಮಾಡೋದ್ರ ಮೂಲಕ ಅದರ ವಿಷಯವನ್ನ ಅವಳು ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳೆ. ನೋಡಿ ಎಂತಹ ಸುಂದರ ಮಿಲನ ಇಲ್ಲಿ ನಡೀತಾ ಇದೆ ಅಲ್ವಾ. ಸೊ ಇಲ್ಲಿ ಇಬ್ರು ಸಹ ಭಗವಂತನಿಗೆ ಈ ತರ ಜೊತೆಯಾಗಿ ಅವರು ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ಗೀತ ಗೋವಿಂದ ನಮ್ಗೆ ಇವಾಗ ತಿಳ್ಕೊಂಡ್ರ ಹಾಗೇನೆ ಇದು ಸಾಮಾನ್ಯರು ಓದುವಂತಹ ಕಾವ್ಯ ಅಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ನಮ್ಗೆ ಭಗವಂತನ ತುಂಬಾ ಮಾಧುರ್ಯ ರಸದಲ್ಲಿರುವಂತಹ ಕಾಲಕ್ಷೇಪಗಳ ಬಗ್ಗೆ ಇಲ್ಲಿ ಜಯದೇವ ಗೋಸ್ವಾಮಿ ಅವರು ಬರೀತಾ ಇರೋದು. ಇಲ್ಲಿ ಯಾವ ಭಾವನೆಯಲ್ಲಿ ಅದರಲ್ಲಿ ಬರ್ದಿದ್ದಾರೆ ಅಂತಂತಂದ್ರೆ, ಕೃಷ್ಣ ರಾಧೆಯಿಂದ ಪ್ರತ್ಯೇಕಗೊಂಡಾಗ ಅವರ ಮನಸ್ಥಿತಿ ಹೇಗಿತ್ತು, ಆ ವಿರಹ ಭಾವನೆಯನ್ನು ಸಹ ಅವರು ಇಲ್ಲಿ ಗೀತ ಗೋವಿಂದದಲ್ಲಿ ಅವರು ಬರಿತಾ ಇದ್ದಾರೆ. ಮತ್ತೆ ಇಲ್ಲಿ ನಮ್ಗೆ ಒಂದು ತುಂಬಾ ಹೆಸರುವಾಸಿಯಾದಂತಹ ಒಂದು ಕಾಲಕ್ಷೇಪವನ್ನ ನಮ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಏನು ಅಂತಂತಂದ್ರೆ, ಇವಾಗ ಅವರು ಜಯದೇವ ಗೋಸ್ವಾಮಿ ಅವರು ಗೀತ ಗೋವಿಂದವನ್ನ ಬರಿತಾ ಇದ್ದಾರೆ. ನಮಗ್ ಗೊತ್ತಿರೋ ಹಾಗೇನೆ 10 ವರ್ಷ ಬೇಕಾಯ್ತು ಜಯದೇವ ಗೋಸ್ವಾಮಿ ಅವರಿಗೆ ಈ ಗೀತ ಗೋವಿಂದವನ್ನ ರಚನೆ ಮಾಡ್ಲಿಕ್ಕೆ.
ಸೊ ಒಂದ್ಸತಿ ಏನಾಗುತ್ತೆ, ಅವರು ಇದೇ ತರ ಧ್ಯಾನ ಮಾಡ್ತಾ ಅವ್ರು ಏನು ದೃಶ್ಯವನ್ನ ನೋಡ್ತಾ ಇದಾರೆ ಅಂತಂತಂದ್ರೆ, ಅಲ್ಲಿ ಶ್ರೀಮತಿ ರಾಧಾರಾಣಿ ಕೃಷ್ಣನ ಬರುವಿಕೆಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ ಅವರು. ಆದ್ರೆ ಕೃಷ್ಣ ಬರೋದು ತಡ ಆಗೋಗುತ್ತೆ. ಅದಕ್ಕೋಸ್ಕರ ಶ್ರೀಮತಿ ರಾಧಾರಾಣಿ ಏನ್ ಮಾಡ್ತಾರೆ, ಅವ್ರಿಗೆ ಮುನಿಸ್ಕೊಂತಾರೆ ಕೃಷ್ಣನ ಮೇಲೆ. ಅವಾಗ ಕೃಷ್ಣ ಪರಿಪರಿಯಾಗಿ ಅವರು ಶ್ರೀಮತಿ ರಾಧಾರಾಣಿಯನ್ನ ಅವರು ಸಮಾಧಾನ ಮಾಡ್ಲಿಕ್ಕೆ ನೋಡ್ತಾರೆ. ಆದ್ರೆ ರಾಧಾರಾಣಿ ಸಮಾಧಾನನೇ ಆಗ್ತಾ ಇಲ್ಲ. ಸೊ ಕೊನೆಗೆ ಏನ್ ಮಾಡ್ತಾರೆ, ಕೊನೆ ಬಾಣ ಏನಂತ ಹೇಳ್ತಾ ಇದಾರೆ ಇವಾಗ ಕೃಷ್ಣ, ರಾಧೆ ನನಗೆ ನಿನ್ನ ಪಾದ ಕಮಲಗಳನ್ನ ಕೊಡು, ನಾನು ಅದನ್ನ ನನ್ನ ಶಿರದ ಮೇಲೆ ನಾನು ಅದನ್ನ ಧರಿಸ್ತೀನಿ ಅಂತ ಹೇಳಿದಾಗ, ಇದನ್ನ ನೋಡ್ತಾರಲ್ವಾ, ಈಗ ಜಯದೇವ ಗೋಸ್ವಾಮಿ ಅವರಿಗೆ ಬರಿತಾ ಇದ್ದಾರೆ, ಅದನ್ನ ನೋಡ್ತಾ ಬರಿತಾ ಇದ್ದಾರೆ. ಅವ್ರಿಗೆ ಒಂದು ಕ್ಷಣ ಅವರು ಗೊಂದಲಕ್ಕೆ ಒಳಗಾಗ್ತಾರೆ. ನಾನ್ ಸರಿಯಾಗಿ ನೋಡಿದ್ನಾ, ಇದೇನಿದು, ಎಲ್ಲಾ ಬ್ರಹ್ಮ ಶಿವ ಮೊದಲಾದ ದೇವತೆಗಳು, ದೇವತೆಗಳು, ಋಷಿ ಮುನಿಗಳು ಎಲ್ಲರನ್ನೂ ಸಹ ಭಗವಂತನ ಪಾದ ಕಮಲದ ಧೂಳನ್ನ ತಮ್ಮ ಶಿರದ ಮೇಲೆ ಹಾಕೋಬೇಕು ಅಂತ ಅವ್ರು ಯೋಚನೆ ಮಾಡ್ತಿದ್ರೆ, ಇಲ್ಲಿ ಅಂತಹ ಭಗವಂತ ಏನ್ ಹೇಳ್ತಾ ಇದ್ದಾರೆ, ರಾಧೇನೆ ತುಂಬಾ ಎಲ್ಲದಕ್ಕಿಂತ ಶ್ರೇಷ್ಠ ಅನ್ನೋ ತರ, ಅವಳೇ ತುಂಬಾ ಪ್ರಮುಖಳು ಅನ್ನೋ ತರ ತೋರಿಸ್ತಾ ಇದಾರಲ್ಲ, ಅವರ ಪಾದವನ್ನ ತನ್ನ ಶಿರದ ಮೇಲೆ ಧರಿಸ್ಕೋಬೇಕು ಅಂತ ಹೇಳ್ತಾ ಇದಾರಲ್ಲ. ನಾನ್ ಸರಿಯಾಗಿ ಅರ್ಥ ಮಾಡ್ಕೊಂಡ, ಸರಿಯಾಗಿ ನೋಡಿದ್ನಾ, ಸರಿ ನಾನು ಇದನ್ನ ಬರೆಯೋದ್ ಬೇಡ, ಇದನ್ನ ಸಾಮಾನ್ಯ ಜನರೇನಾದ್ರೂ ನೋಡಿದ್ರೆ ಓದಿದ್ರೆ ಅವರು ಇದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಸಾಧ್ಯ ಇಲ್ಲ. ಸರಿ, ನಾನು ಇದನ್ನ ಬರೆಯೋದ್ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಒಂದು ಕ್ಷಣ ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಸರಿ, ನಾನು ಇವಾಗ ಹೋಗಿ ಮಧ್ಯಾಹ್ನದ ಸ್ನಾನವನ್ನ ಮಾಡ್ಕೊಂಡು ನಾನು ಬರೋಣಂತೆ, ಆಮೇಲೆ ನನಗೇನಾದ್ರೂ ಅರ್ಥ ಆದ್ರೆ ಅವಾಗ ಬರೆಯೋಣಂತೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ನೋಡಿ, ಇಲ್ಲಿ ಅವ್ರು ಏನನ್ನ ಬರೀಲಿಕ್ಕೆ ಬರಿಬೇಕಾಗಿತ್ತು ಅಂತಂತಂದ್ರೆ, ದೇಹಿ ಪಾದ ಪಲ್ಲವ ಮುದರಂ ಹೇರಾದೆ ಅಂತ ಬರಿಬೇಕಾಗಿತ್ತು. ನಿನ್ನ ಪಾದಗಳನ್ನ ಕೊಡು, ನನ್ನ ಶಿರದ ಮೇಲೆ ನಾನು ಅದನ್ನ ಧರಿಸ್ಕೋತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿಕ್ಕೆ ಅಂದ್ರೆ ಬರೀಲಿಕ್ಕೆ ಹೊರಟಿದ್ದಾರೆ. ಆದ್ರೆ ಇದನ್ನ ಬರೆಯೋದನ್ನ ಅವರು ನಿಲ್ಲಿಸ್ಬಿಡ್ತಾರೆ. ಅವ್ರಿಗೆ ಭಯ ಆಗತ್ತೆ, ನಾನು ಇದನ್ನ ಬರೀಕೂಡ್ದು, ಇದು ಬೇರೆಯವ್ರಿಗೆ, ಸಾಮಾನ್ಯ ಜನರಿಗೆ ಇದು ಅರ್ಥ ಆಗ್ದಲೆ ಅಲ್ಲಿ ಅನರ್ಥ ಆದಂಗ ಆಗತ್ತೆ, ಅಪರಾಧ ಆಗತ್ತೆ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಜಯದೇವ ಗೋಸ್ವಾಮಿ ಅವರು ಯಾವ ತರ ಅಂತಂತಂದ್ರೆ, ಅವ್ರು ಏನನ್ನೇ ನೋಡಿದ್ರು ಸಹ ಅಲ್ಲಿ ಕೃಷ್ಣನನ್ನ ನೋಡ್ತಾರೆ ಅಲ್ವಾ. ಸೊ ಅವರು ಅಂದ್ರೆ ಇವಾಗ ಏನೋ ಒಂದು ಕಪ್ಪಗಿರೋದ್ ಕಾಣಿಸಿದ್ರೆ ಅವ್ರಿಗೆ ಅಲ್ಲಿ ಆ ಕೃಷ್ಣ ಜ್ಞಾಪಕ ಬಂದ್ಬಿಡ್ತಾರೆ. ಅಲ್ಲಿ ಏನೇ ನೀರನ್ನ ನೋಡಿದ್ರೆ ಅವ್ರಿಗೆ ಯಮುನಾ ನದಿ ಜ್ಞಾಪಕ ಬಂದ್ಬಿಡುತ್ತೆ. ಸೊ ಏನನ್ನೇ ನೋಡಿದ್ರು ಸಹ ಅವ್ರಿಗೆ ಕೃಷ್ಣ ಜ್ಞಾಪಕ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಅವ್ರು ಯಾವ್ದೇ ಒಂದು ಕೆಲ್ಸಕ್ಕೆ ಹೋದ್ರೆ ಅವ್ರು ಬೇಗ ಮುಗಿಸಿ ಬರೋದಿಲ್ಲ, 3-4 ಗಂಟೆಗಳು ಬೇಕಾಗತ್ತೆ. ಇವಾಗ್ಲೂ ಸಹ ಅವ್ರು ಸ್ನಾನಕ್ಕೆ ಹೋಗಿದ್ದಾರೆ. ಸೊ ಇವತ್ತಿನ ದಿವಸ ಏನಾಗ್ತಿದೆ ಅಂತಂತಂದ್ರೆ, ಇಲ್ಲಿ ಜಯದೇವ ಗೋಸ್ವಾಮಿ ಬೇಗ ಮನೆಗೆ ಬರ್ತಾ ಇದ್ದಾರೆ. ಆದ್ರೆ ನಮ್ಮ ನಿಜವಾದ ಜಯದೇವ ಗೋಸ್ವಾಮಿ ಬರ್ತಾ ಇಲ್ಲ. ಜಯದೇವ ಗೋಸ್ವಾಮಿಯ ವೇಷ ಧರಿಸ್ಕೊಂಡು ಕೃಷ್ಣ ಮನೆಗೆ ಬರ್ತಾ ಇದ್ದಾರೆ. ಆಗ ಅವ್ರ ಪತ್ನಿಗೆ ಆಶ್ಚರ್ಯ ಹೋಗುತ್ತೆ, ಏನಿದು ನೀವು ಇಷ್ಟು ಬೇಗ ಬಂದ್ಬಿಟ್ರಲ್ಲ ಇವತ್ತು ಅಂತ ಹೇಳ್ಬಿಟ್ಟು. ಹೌದು, ನಾನು ಇವಾಗ ಬರೆಯೋದಿದೆಯಲ್ಲ, ಅದಕ್ಕೋಸ್ಕರ ನಾನು ಬೇಗ ಬಂದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಆಯ್ತು, ಇವಾಗ ಆಲ್ರೆಡಿ ತುಂಬಾ ಲೇಟ್ ಆಗಿ ಹೋಗ್ಬಿಟ್ಟಿದೆ, ನೀವ್ ಒಂದ್ ಸ್ವಲ್ಪ ಪ್ರಸಾದವನ್ನ ಸ್ವೀಕರಿಸಿ ಅಂತ ಹೇಳ್ಬಿಟ್ಟು ಆ ಕೃಷ್ಣನ ವೇಷದಲ್ಲಿರುವ ಜಯದೇವ ಗೋಸ್ವಾಮಿಗೆ ಜಯದೇವ ಗೋಸ್ವಾಮಿ ಅವ್ರಿಗೆ ಪದ್ಮಾವತಿ ಹೇಳ್ತಾರೆ. ಅವಾಗ ಜಯದೇವ ಗೋಸ್ವಾಮಿ ಏನ್ ಮಾಡ್ತಾರೆ, ಆಯ್ತು ಅಂತ ಹೇಳ್ಬಿಟ್ಟು ನಾನು ಪ್ರಸಾದವನ್ನ ಸ್ವೀಕರಿಸ್ತೀನಿ ಅಂತ ಹೇಳ್ಬಿಟ್ಟು ಪ್ರಸಾದವನ್ನ ಸ್ವೀಕರಿಸ್ಬಿಟ್ಟು ಅವರು ಕೋಣೆಗೆ ಹೋಗ್ಬಿಟ್ಟು ಅವರು ಬರೀಲಿಕ್ಕೆ ಶುರು ಮಾಡ್ತಾರೆ. ಕವಿತೆಯನ್ನ ನಾನು ಬರೀತೀನಿ ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಅವರು ಕವಿತೆಯನ್ನ ಬರೀಲಿಕ್ಕೆ ಶುರು ಮಾಡ್ತಾರೆ. ಅವ್ರು ಇವಾಗ ಏನನ್ನ ಬರಿತಾ ಇದ್ದಾರೆ, ಕೃಷ್ಣ ಅವ್ರಿವಾಗ ಯಾವ ಸಾಲನ್ನ ಜಯದೇವ ಗೋಸ್ವಾಮಿ ಭಯಪಟ್ಟು ಬರಿಲಿಲ್ವೋ ಆ ಸಾಲನ್ನ ಬರಿತಾ ಇದ್ದಾರೆ. ಏನಂತ ಬರಿತಾ ಇದ್ದಾರೆ, ದೇಹಿ ಪಾದ ಪಲ್ಲವ ಮುದರಂ ರಾಧೆ ಅಂತ ಹೇಳ್ಬಿಟ್ಟು ಬರಿತಾ ಇದ್ದಾರೆ. ಸೊ ಬರ್ದ್ಬಿಟ್ಟು ಅವ್ರು ಏನ್ ಮಾಡ್ತಾ ಇದಾರೆ, ಅವರು ನಿದ್ದೆಗೆ ಜಾರ್ತಾರೆ. ಅದಾದ್ಮೇಲೆ ಇವಾಗ ನಮ್ಮ ಜಯದೇವ ಗೋಸ್ವಾಮಿ ಬರ್ತಾ ಇದ್ದಾರೆ. ನಮಗ್ ಗೊತ್ತಲ್ಲ, ಅವ್ರು ಎಷ್ಟೊಂದ್ ಸಮಯ ತಗೋತಾರೆ. ಅದಾದ್ಮೇಲೆ ಬಂದು ಬಾಗಿಲನ್ನ ತರ್ತಾ ಇದ್ದಾರೆ. ಅವಾಗ ಇಲ್ಲಿ ನಮಗೆ ಗೊತ್ತಿರೋ ಹಾಗೇನೆ ಭಾರತೀಯ ನಾಯರಿಯರು ಯಾವ ತರ ಇದ್ರು, ಮೊದ್ಲೆಲ್ಲ ಗಂಡನಿಗೆ ಊಟ ಆದ್ಮೇಲೆ ಅವ್ರನ್ನು ಸಹ ಪ್ರಸಾದವನ್ನ ಸ್ವೀಕರಿಸ್ತಾ ಇದ್ರು ಅಲ್ವಾ. ಈಗೇನಾಯ್ತು, ಜಯದೇವ ಗೋಸ್ವಾಮಿದು ಊಟ ಆಯ್ತು ಅಂತ ಹೇಳ್ಬಿಟ್ಟು ಇವಾಗ ಪದ್ಮಾವತಿ ಊಟ ಮಾಡ್ಲಿಕ್ಕೆ ಕುತ್ಕೊಂಡಿದ್ದಾರೆ. ಅವ್ರು ಪ್ರಸಾದವನ್ನ ಸ್ವೀಕಾರ ಮಾಡ್ಲಿಕ್ಕೆ ಕುತ್ಕೊಂಡಿದ್ದಾರೆ. ಇಲ್ಲಿ ಜಯದೇವ ಗೋಸ್ವಾಮಿ ಬಂದು ಬಾಗಿಲು ಬಡಿದ್ರು ಸಹ ಬಂದು ತೆಗಿತಾ ಇಲ್ಲ. ಮತ್ತೆ ಅವ್ರು ಕಿಟಕಿಯಿಂದ ಬಗ್ಗೆ ನೋಡ್ತಾ ಇದ್ರೆ ಅವ್ರಿಗೆ ಆಶ್ಚರ್ಯ ಹೋಗ್ತಿದೆ, ಇದೇನಿದು, ನನ್ನ ಹೆಂಡತಿ ಈ ತರ ಹೋಗ್ಬಿಟ್ಟಿದ್ದಾಳೆ, ನನಗೆ ಪ್ರಸಾದವನ್ನ ಕೊಡ್ತಲೆ ಅವಳು ಸ್ವೀಕಾರ ಮಾಡ್ತಾ ಇದ್ದಾಳಲ್ಲ, ಇವಳಿಗೆ ಏನಪ್ಪಾ ಆಗೋಯ್ತು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇದಾರೆ. ಅದಾದ್ಮೇಲೆ ಬಾಗಿಲು ತಟ್ತಾ ಇದಾರೆ. ಪದ್ಮಾವತಿ ಬಂದು ಬಾಗಿಲು ತೆಗಿತಾ ಇಲ್ಲ. ಪದ್ಮಾವತಿ ಮತ್ತೆ ಕಿಟಕಿಲಿ ನೋಡ್ತಾ ಇದ್ದಾಳೆ. ಅಲ್ಲಿ ನೋಡಿದ್ರೆ ಅದೇ ವೇಷದಲ್ಲಿರುವಂತಹ ಜಯದೇವ ಗೋಸ್ವಾಮಿ ಇದ್ದಾರೆ. ಅವಳಿಗೆ ಆಶ್ಚರ್ಯ ಹೋಗುತ್ತೆ, ಅಯ್ಯೋ ಮಲ್ಕೊಂಡಿದ್ರಲ್ಲ, ಇಷ್ಟು ಬೇಗ ಹೇಗೆ ಹೊರಗಡೆ ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ವಾಪಸ್ಸು ಕೋಣೆಯಲ್ಲಿ ಬಗ್ಗೆ ನೋಡ್ತಾ ಇದ್ದಾಳೆ. ಅಲ್ಲಿ ಕೃಷ್ಣ ಇದ್ದಾರೆ, ಅಂದ್ರೆ ಕೃಷ್ಣ ಜಯದೇವ ಗೋಸ್ವಾಮಿ ಆಗಿರುವಂತಹ ಕೃಷ್ಣ ಅಲ್ಲಿ ಕಾಣಿಸ್ತಾ ಇದ್ದಾರೆ. ಮತ್ತೆ ಅವಳು ವಾಪಸ್ ಬರ್ತಾಳೆ.
ಮತ್ತೆ ನೋಡ್ತಾಳೆ, ಇದೇನು ಅವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಆಗ ಜಯದೇವ ಗೋಸ್ವಾಮಿ ಹೇಳ್ತಾರೆ, ಏನ್ ಮಾಡ್ತಾ ಇದೀಯ ನೀನು, ಬಾಗಿಲು ತೆಗಿ, ನೋಡಿ ಇಲ್ಲಿ ಎಲ್ಲರೂ ನೋಡ್ತಾ ಇದಾರೆ, ನನ್ನ ನೋಡಿ ನಗ್ತಾ ಇದ್ದಾರೆ, ನಾನು ಹುಚ್ಚ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ರು. ನಾನು ಭಾವ ಪರವಶತೆಗೆ ಒಳಗಾಗೋದ್ರಿಂದ ನನ್ನನ್ನ ಹುಚ್ಚ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾ ಇದ್ರು. ಇದೇ ನೀನು ಸಹ ನಂತರನೇ ಆಗೋಗ್ಬಿಟ್ಟಿದ್ಯಾ, ನಿನಗೆ ಯಾವಾಗ ಈ ತರ ಆಗೋಯ್ತು, ಬಾಗಿಲು ತೆಗಿ ಅಂತ ಹೇಳಿದಾಗ ಕೊನೆಗೆ ಅವಳು ಬಾಗಿಲು ತೆಗಿತಾಳೆ. ಬಾಗಿಲು ತೆಗ್ದಾಗ ಅವಳು ಮತ್ತೆ ಹೇಳ್ತಾಳೆ, ನೀವು ಬಂದು ಪ್ರಸಾದ ತಗೊಂಡು ನೀವು ನಿಮ್ಮ ಕಾವ್ಯವನ್ನ ಬರ್ದು ಮಲ್ಕೊಂಡ್ರಿ ಅಲ್ವಾ, ಮತ್ತೆ ಇದೇನಿದು ನನ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ, ಬನ್ನಿ ಬನ್ನಿ ನಾನು ತೋರಿಸ್ತೀನಿ, ನೀವ್ ಅಲ್ಲೇ ಮಲ್ಕೊಂಡಿದ್ದೀರಾ ಅಂತ ಹೇಳಿದಾಗ ಅಲ್ಲಿ ಹೋಗಿ ನೋಡ್ತಾಳೆ. ಅಲ್ಲಿ ಕೃಷ್ಣ ಆವಾಗಲೇ ಅಲ್ಲಿಂದ ಅವರು ಏನು ಅಂತರ್ಧಾನ ಆಗೋಗ್ಬಿಟ್ಟಿದ್ದಾರೆ. ಆಗ ಅವಳಿಗೆ ಆಶ್ಚರ್ಯ ಆಗ್ತದೆ, ಇಲ್ಲೇ ಇದ್ರಿ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ಲಾ ಕಡೆ ಹುಡುಕ್ತಾಳೆ, ಮಂಚದ ಕೆಳಗಡೆ ಹುಡುಕ್ತಾಳೆ, ಮನೆಯಲ್ಲಿ ಅಲ್ಲಿ ಇಲ್ಲಿ ಹುಡುಕ್ತಾಳೆ, ಎಲ್ಲಿ ಹೊಟ್ಟೋಗ್ಬಿಟ್ರಿ ನೀವು ಇಲ್ಲೇ ಇದ್ರಲ್ವಾ ಅಂತ ಹೇಳಿದಾಗ, ನಿನ್ಗೆ ಏನ್ ಆಗ್ತಾ ಇದೆ, ನಾನೇ ನಿನ್ ಮುಂದೆ ನಿಂತಿದ್ದೀನಿ, ನಾನು ಈಗ ಬಂದೆ, ನೀನ್ ನನ್ನನ್ನ ಬಿಟ್ಟು ಪ್ರಸಾದ ತಿಂದಿದ್ಯಾ, ನೀನ್ ಏನ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಅವಾಗ ಮತ್ತೆ ಪದ್ಮಾವತಿ ಹೇಳ್ತಾಳೆ, ಸರಿ ಏನ್ ನಡೀತು ಹೇಳು ಅಂತ ಹೇಳ್ಬಿಟ್ಟು ಜಯದೇವ ಗೋಸ್ವಾಮಿ ಹೇಳ್ತಿಗೆ ಪದ್ಮಾವತಿ ಹೇಳ್ತಾರೆ, ನೀವ್ ಬೇಗ ಬಂದ್ರಿ, ಸ್ನಾನಕ್ ಹೋದವ್ರು ಬೇಗ ಬಂದ್ರಿ, ನೀವ್ ಬಂದಿದ್ದಕ್ಕೆ ನಾನು ಪ್ರಸಾದ ಕೊಟ್ಟಿದ್ದಕ್ಕೆ ನೀವ್ ಪ್ರಸಾದ ಸ್ವೀಕರಿಸಿದ್ರಿ, ಮತ್ತೆ ಕೊಠಡಿ ಒಳಗಡೆ ಹೋಗಿ ನೀವು ಕಾವ್ಯವನ್ನ ನಾನು ಬರಿತೀನಿ ಅಂತ ಹೇಳಿದ್ರಿ, ಹೋಗಿ ಕಾವ್ಯವನ್ನ ಬರದ್ರಿ ಅಂತ ಹೇಳಿದಾಗ ಅವಾಗ ಒಂದ್ ನಿಮಿಷ ಇರು, ಏನ್ ಹೇಳ್ದೆ, ಕಾವ್ಯವನ್ನ ಬರದ್ನಾ ಅಂತ ಹೇಳ್ಬಿಟ್ಟು ಅವಾಗ ಅವ್ರಿಗೆ ಒಳಿಯುತ್ತೆ. ಅವ್ರು ಬೇಗ ಬೇಗ ಒಳಗಡೆ ಹೋಗ್ತಾರೆ. ಒಳಗಡೆ ಹೋದಾಗ ಅವರು ಅಲ್ಲಿ ಏನನ್ನ ನೋಡ್ತಾರೆ, ಅವ್ರ ಕಣ್ಣುಗಳಿಗೆ ನಂಬ್ಲಿಕ್ಕಿನೇ ಆಗೋದಿಲ್ಲ. ಅವ್ರು ಯಾವ ಸಾಲನ್ನ ಅವರು ಬರಿಬಾರ್ದು ಅಂತ ಅನ್ಕೊಂಡಿದ್ರು, ನಾನ್ ಬರೆದ್ರೆ ತಪ್ಪಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಭಯಭೀತರಾಗಿ ಬರ್ದಿಲ್ವೋ ಅದೇ ಸಾಲನ್ನ ಕೃಷ್ಣ ಬರ್ದಿರ್ತಾರೆ. ಅವರು ದೇಹಿ ಪಾದ ಪಲ್ಲವಂ ಉದಾರಂ ಹೇ ರಾಧೆ ಅಂತ ಹೇಳ್ಬಿಟ್ಟು ಬರ್ದಿರ್ತಾರೆ. ಅದಿನ್ನ ಆ ಶಾಯಿ ಅದು ಒಣಗೇ ಇರೋದಿಲ್ಲ. ಅವಾಗ ಜಯದೇವ ಗೋಸ್ವಾಮಿಗೆ ತುಂಬಾನೇ ಖುಷಿ ಆಗೋಗುತ್ತೆ. ಅವಾಗ ಪದ್ಮಾವತಿ ಹೇಳ್ತಾರೆ, ಪದ್ಮಾವತಿ ನೀನ್ ಎಂತಹ ಅದೃಷ್ಟ ಮಾಡಿದ್ಯಾ, ನೀನು ಸ್ವತಃ ಕೃಷ್ಣ ನಿನ್ಗೆ ದರ್ಶನವನ್ನ ಕೊಟ್ಟಿದ್ದಾನೆ, ನಿನ್ನ ಕೈಯಿಂದ ಪ್ರಸಾದವನ್ನ ಸ್ವೀಕರಿಸಿದಾನೆ, ನೀನ್ ತುಂಬಾ ಅದೃಷ್ಟವಂತೆ. ಮತ್ತೆ ನಾವ್ ಯಾವ್ದು ಸಾಲನ್ನ ಬರಿಬಾರ್ದು ಅಂತ ಅನ್ಕೊಂಡಿದ್ವು ಆ ಸಾಲನ್ನ ಸ್ವತಃ ಕೃಷ್ಣನೇ ಬರ್ದಿದ್ದಾನೆ ಅಂತ ಹೇಳ್ಬಿಟ್ಟು ಜಯದೇವ ಗೋಸ್ವಾಮಿ ಹೇಳ್ತಾರೆ. ಸೊ ಇವಾಗ ಜಯದೇವ ಗೋಸ್ವಾಮಿ ಅವರು ಈ ತರ ಹಲವಾರು ಪುಸ್ತಕಗಳನ್ನ ಅವರು ಬರ್ದಿದ್ರೆ, ಅದರಲ್ಲಿ ತುಂಬಾ ಮುಖ್ಯವಾಗಿರೋದು ಇದು ದಶಾವತಾರ ಸ್ತೋತ್ರ ಮತ್ತೆ ಈ ಗೀತ ಗೋವಿಂದ. ಸೊ ನಮ್ಗೆ ಇವಾಗ ಈ ಗೀತ ಗೋವಿಂದದ ಬಗ್ಗೆ ನಮ್ಗೆ ಇನ್ನ ಅದರ ಮಹತ್ವ, ಕೃಷ್ಣನಿಗೆ ಎಷ್ಟು ಪ್ರೀತಿ, ಜಗನ್ನಾಥ ಸ್ವಾಮಿಗೆ ಈ ಗೀತ ಗೋವಿಂದ ಅನ್ನೋದು ಎಷ್ಟು ಪ್ರೀತಿ, ಮತ್ತೆ ಅದು ಶುದ್ಧ ಭಕ್ತರಿಂದ ಬರ್ದಿದೆ ಅನ್ನೋದನ್ನ ನಾವೆಲ್ಲನೂ ಸಹ ಈ ಮುಂದೆ ನಡೆಯುವಂತಹ ವೃತ್ತಾಂತಗಳನ್ನ ನೋಡಿದ್ರೆ ನಾವು ಅರ್ಥ ಮಾಡ್ಕೋಬಹುದು. ಇವಾಗ ನಮಗೆ ಗೊತ್ತಿರೋ ಹಾಗೇನೆ ಇಲ್ಲಿ ಜಗನ್ನಾಥ ಸ್ವಾಮಿ ಅಂದ್ರೆ ಏನು ಅಂತಂದ್ರೆ, ಆ ಕೃಷ್ಣನ ಆ ವಿರಹ ರೂಪವೇ ಈ ಜಗನ್ನಾಥ ಸ್ವಾಮಿ ಅಲ್ವಾ. ದ್ವಾರಕಾಧೀಶನಾದ ಕೃಷ್ಣ ಅವ್ರಿಗೆ ರಾಧೆ, ವೃಂದಾವನದಲ್ಲಿರುವ ರಾಧೆಯಿಂದ ಅವ್ರು ದೂರ ಬಂದಿರ್ತಾರೆ ಅಲ್ವಾ, ಯಾವಾಗ್ಲೂ ಆ ರಾಧೆಯ ವಿರಹದಲ್ಲೇನೆ ಅವರು ಇರ್ತಾರೆ. ಅದೇ ರೂಪನೇ ಈ ಜಗನ್ನಾಥ ಸ್ವಾಮಿ ರೂಪ ಅಂತ ನಾವ್ ಅರ್ಥ ಮಾಡ್ಕೊಂಡಿದೀವಲ್ವಾ. ಅದಕ್ಕೆ ಜಯದೇವ ಗೋಸ್ವಾಮಿ ಅವ್ರಿಗೆ ಅನ್ಸುತ್ತೆ, ಇದ್ ಹೇಗನು ಈ ಗೀತ ಗೋವಿಂದ ಅನ್ನೋದು ಈ ವಿರಹ ಗೀತೆ ಅಲ್ವಾ, ನಾನು ಒಂದು ವಸ್ತ್ರದ ರೂಪದಲ್ಲಿ ಅದನ್ನ ನೇಯ್ಗೆ ಮಾಡಿ ಅದನ್ನ ನಾನು ಜಗನ್ನಾಥನಿಗೆ ಅರ್ಪಿಸಿದ್ರೆ ಜಗನ್ನಾಥನಿಗೆ ಎಷ್ಟು ಖುಷಿ ಆಗ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಯೋಚನೆ ಬರುತ್ತೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಅವ್ರು ಕೇಂದು ಬಿಲ್ವ ಗ್ರಾಮಕ್ಕೆ ಹೋಗಿ ಅಲ್ಲಿ ಒಬ್ಬ ನೇಕಾರನನ್ನ ಹುಡುಕಿ ಅವ್ರು ನೇಕಾರನಿಗೆ ಅವ್ರು ಪ್ರಾರ್ಥನೆ ಮಾಡ್ಕೋತಾರೆ, ನನ್ಗೆ ಈ ತರ ನನ್ನ ಗೀತ ಗೋವಿಂದದ ಹಾಡುಗಳನ್ನ ನಾನು ಹೇಳ್ಕೊಂತ ಹೋಗ್ತೀನಿ, ನೀನ್ ಅದನ್ನ ನೇಯ್ಗೆ ಕೆಲಸವನ್ನ ಮಾಡು ಅಂತ ಹೇಳಿದಾಗ ಅವ್ರು ಒಪ್ಕೋತಾರೆ. ಅದೇ ತರ ಅವರು ನೇಯ್ಗೆ ಮಾಡ್ತಾ ಇದ್ದಾಗ ಆ ಗೀತ ಗೋವಿಂದ ಪೂರ್ತಿ ಆಗ್ಲಿಕ್ಕೆ 8 ಸೀರೆಗಳು ಬೇಕಾಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಜಯದೇವ ಗೋಸ್ವಾಮಿ ಅವರು ಏನೇ ಅವ್ರು ಭಗವಂತನ ಸ್ತುತಿ ಮಾಡ್ತಾ ಇರ್ಬೇಕಾದ್ರೆ ಅವರು ಪ್ರಜ್ಞಾಹೀನರಾಗ್ತಾರೆ ಅಲ್ವಾ, ಜ್ಞಾನ ತಪ್ಪಿ ಬೀಳ್ತಾ ಇರ್ತಾರೆ. ಇಲ್ಲಿ ಇವ್ರ ಕೆಲ್ಸ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಇಲ್ಲಿ ಯಾವಾಗ ಅವ್ರು ಜ್ಞಾನ ತಪ್ಪಿರ್ತಾರೋ ಅದು ಆ ನೇಕಾರರಿಗೆ ಅದು ಟೀ ಟೈಮ್ ತರ, ಬ್ರೇಕ್ ತರ, ಅವ್ರು ಆ ಸಮಯದಲ್ಲಿ ಅವರು ಒಂದ್ ಸ್ವಲ್ಪ ರಿಫ್ರೆಶ್ ಮಾಡ್ಕೊಂಡು ಅವರು ಬರ್ತಾ ಇರ್ತಾರೆ. ಇದೇ ತರ ನಡೀತಾ ಇರುತ್ತೆ. ಒಂದ್ಸತಿ ಇದೇ ತರನೇ ಅವರು ಒಂದು ಶ್ಲೋಕವನ್ನ ಹೇಳ್ತಾರೆ. ಆ ಶ್ಲೋಕವನ್ನ ಹೇಳಿದಾಗ ಅವರು ಆ ಕಂಸನನ್ನ ಕೊಂದಿರೋ ಕೃಷ್ಣ ಶ್ರೀಮತಿ ರಾಧಾರಾಣಿಗೋಸ್ಕರ 7 ಕೋಟಿ ಗೋಪಿಕಾಸ್ತ್ರೀರನ್ನ ಬಿಟ್ಟು ಹೋದಂತಹ ಕೃಷ್ಣ ಅಂತಂದ್ರೆ ರಾಧೆಗೋಸ್ಕರ ಹೋದಂತಹ ಕೃಷ್ಣ, ಏ ರಾಧೆ ನೀನು ತುಂಬಾನೇ ಕೃಷ್ಣನ ಪ್ರೀತಿ ಪಾತ್ರಳು ಅಂತ ಹೇಳ್ಬಿಟ್ಟು ಆ ರಾಧೆಯನ್ನ ಗ್ಲೋರಿಫೈ ಮಾಡ್ತಾ ಇರ್ತಾರಲ್ಲಿ. ಅದಕ್ಕೋಸ್ಕರ ಆ ವಿಷಯವನ್ನ ಅವರು ಅಷ್ಟು ತಲ್ಲೀನರಾಗಿ ಹೇಳ್ತಾ ಇದ್ದಾಗ ಅವ್ರು ಮತ್ತೆ ಪ್ರಜ್ಞೆ ತಪ್ಪಿಡ್ತಾರೆ. ಇಲ್ಲಿ ನೇಕಾರರಿಗೆ ಮತ್ತೆ ಕೆಲಸ ಮುಂದುವರಿಸ್ಲಿಕ್ಕೆ
ಆಗೋದಿಲ್ಲ. ಅದೇ ಸಮಯಕ್ಕೆ ಇನ್ನ ಒಬ್ಬ ವ್ಯಕ್ತಿ ಅವರು ಆ ಗೀತ ಗೋವಿಂದವನ್ನ ಹೇಳ್ಕೊಂಡು ಬರ್ತಾರೆ. ಬಂದು ಅವರು ನೇಕಾರರ ಹತ್ರ ಬರ್ತಾರೆ. ಆಗ ನೇಕಾರರಿಗೆ ಆಶ್ಚರ್ಯ ಆಗುತ್ತೆ, ನಿಮ್ಗೂ ಬರುತ್ತಾ ಗೀತ ಗೋವಿಂದ ಅಂದಾಗ, ಹೌದು ನನಗೆ ಬರುತ್ತೆ. ನಿಮ್ಗೆ ಹೇಗ್ ಗೊತ್ತು? ಇವಾಗ ಜಯದೇವ ಗೋಸ್ವಾಮಿ ಎಲ್ಲಿ ನಿಲ್ಸಿದಾರೋ ಆ ಪದನೂ ಗೊತ್ತು, ಆ ಪದ್ಯನೂ ಗೊತ್ತು, ಮುಂದೆದೂ ಸಹ ನನಗೆ ಗೊತ್ತು ಅಂತ ಹೇಳಿದಾಗ, ನಿಮ್ಗೆ ಹೇಗ್ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದಾಗ, ನಾನು ಜಯದೇವ ಗೋಸ್ವಾಮಿ ಅವರ ಅಣ್ಣ, ದೊಡ್ಡಣ್ಣ ನಾನು, ನನ್ನ ಹೆಸರು ಕೃಷ್ಣದೇವ್, ನನಗೆ ಗೊತ್ತು ಇದರ ಮುಂದಿನ ಸಾಲುಗಳು ಅಂತ ಹೇಳಿದಾಗ, ನಾನ್ ಇದನ್ನ ನಿಮ್ಗೆ ಹೇಳ್ಬೋದು ಅಂದಾಗ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಸರಿ ಸರಿ, ಈ ಜಯದೇವ ಗೋಸ್ವಾಮಿ 3 ಹೊತ್ತು ಅವರು ಪ್ರಜ್ಞಾಹೀನರಾಗ್ತಾರೆ, ನಮ್ ಕೆಲಸ ಮುಂದಕ್ಕೆ ಹೋಗ್ತಾ ಇಲ್ಲ, ನೀವು ನಮಗೆ ಸಹಾಯ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿದಾಗ, ಕೃಷ್ಣದೇವ ಅವ್ರು ಯಾರು ಅಲ್ವಾ, ನಮ್ಗೆ ಗೊತ್ತಿರೋ ಹಾಗೇನೆ ಅವ್ರು ಬೇರೆ ಯಾರು ಅಲ್ಲ, ಸ್ವತಃ ಕೃಷ್ಣನೇ ಅವರು ಜಯದೇವ ಗೋಸ್ವಾಮಿ ಅವರ ಅಣ್ಣ ಅಂತ ಹೇಳ್ಕೊಂಡು ಇಲ್ಲಿ ಬಂದಿದ್ದಾರೆ. ಬಂದು ಅವ್ರು ಏನ್ ಮಾಡ್ತಾ ಇದಾರೆ, ಈಗ ಗೀತ ಗೋವಿಂದದ ಆ ಶ್ಲೋಕಗಳನ್ನ, ಮುಂದಿನ ಶ್ಲೋಕಗಳನ್ನ ಹೇಳ್ತಾ ಅವರು ಆ ಕೆಲಸವನ್ನ, ಆ ಗೀತ ಗೋವಿಂದ ಪೂರ್ತಿಯಾಗಿ ಅವರು ಹೇಳ್ತಾರೆ. ಅಷ್ಟೊತ್ತಿಗೆ ಇನ್ನೇನ್ ಪೂರ್ತಿಯಾಗಿ ಮುಗಿಯುತ್ತೆ, ಅಷ್ಟೊತ್ತಿಗೆ ನಮ್ಮ ಜಯದೇವ ಗೋಸ್ವಾಮಿ ಅವರು ಪ್ರಜ್ಞೆಯಿಂದ ಹೊರಗಡೆ ಬರ್ತಾರೆ. ಪ್ರಜ್ಞೆಯಿಂದ ಹೊರಗಡೆ ಬಂದ್ಬಿಟ್ಟು ಅವರು, ಸರಿ ನಾನು ಎಲ್ಲಿಗೆ ಬಿಟ್ಟಿದ್ದೆ ಹೇಳಪ್ಪ, ನಾನು ಅಲ್ಲಿಂದ ಮುಂದುವರಿಸ್ತೀನಿ ಅಂತ ಹೇಳ್ಬಿಟ್ಟು ಆ ನೇಕಾರರಿಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ಅವಾಗ ನೇಕಾರರು ಹೇಳ್ತಾರೆ, ನೀವು ನಿಮ್ಮ ಅಣ್ಣ ಅವ್ರು ಹೇಳಾಯ್ತು, ನಮ್ ಕೆಲ್ಸ ಮುಗ್ದಾಯ್ತು, ಇವಾಗ ನಾವು ಪೂರ್ತಿ ಗೀತ ಗೋವಿಂದವನ್ನ ನಾವು ನೇಯ್ದಾಗಿದೆ ಅಂತ ಹೇಳಿದಾಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ. ನನ್ಗೆ ನನ್ನ ಹೆಂಡತಿಗೆ ಬಿಟ್ರೆ ಈ ಗೀತ ಗೋವಿಂದದ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ನಿಮ್ಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ, ಯಾರು ಬಂದ್ ಹೇಳಿದ್ರು ಅಂದಾಗ, ನಿಮ್ ಅಣ್ಣ ಇದಾರಲ್ಲ ಕೃಷ್ಣದೇವ್, ಅವ್ರು ಬಂದ್ ಹೇಳಿದ್ದಾರೆ ಅಂತ ಹೇಳಿದಾಗ, ಆಗ ಜಯದೇವ ಗೋಸ್ವಾಮಿಗೆ ಗೊತ್ತಾಗುತ್ತೆ, ಸ್ವತಃ ಕೃಷ್ಣನೇ ಬಂದು ಅವ್ರ ಈ ಕಾರ್ಯವನ್ನ ಮುಗಿಸಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಮತ್ತೆ ಅವ್ರಿಗೊಂದು ಯೋಚನೆ ಬಂದ್ಬಿಡುತ್ತೆ, ಸರಿ ಆಯ್ತು, ಈಗ ನಂದು ಈ ಗೀತ ಗೋವಿಂದವನ್ನ ನೇಯ್ದಿದ್ದಾಯ್ತು, ಈ ವಸ್ತ್ರ ರೆಡಿ ಆಯ್ತು, ಆದ್ರೆ ಈ ವಸ್ತ್ರವನ್ನ ನಾನು ಜಗನ್ನಾಥನಿಗೆ ಸಮರ್ಪಣೆ ಮಾಡ್ಬೇಕು ಅಂದ್ರೆ ರಾಜನ ಅಪ್ಪಣೆ ಬೇಕು. ಹೇಗೆ ನಾನು ರಾಜನನ್ನ ನಾನು ಸಂಪರ್ಕಿಸಿ ಅವರ ಅಪ್ಪಣೆಯನ್ನ ನಾನು ಪಡ್ಕೊಳೋದು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಆಗ ಕೃಷ್ಣನೇ ಆ ಬಂಗಾಳದ ರಾಜನ ಕನಸಲ್ಲಿ ಬಂದ್ಬಿಟ್ಟು ಅವ್ರು ಹೇಳ್ತಾರೆ, ಈ ತರ ನನ್ನ ಶುದ್ಧ ಭಕ್ತ ಇದ್ದಾನೆ, ಅವನು ನನಗೋಸ್ಕರ ಅವನು ಗೀತ ಗೋವಿಂದವನ್ನ ಅವನು ಸೀರೆಯ ಮೇಲೆ ಅವನು ನೇಯಿಸಿದಾನೆ, ಅದನ್ನ ನೀನ್ ನನಗೆ ಹೊದಿಸಿದ್ರೆ ನನಗೆ ತುಂಬಾ ಖುಷಿ ಆಗತ್ತೆ, ನನಗೆ ಆ ಡ್ರೆಸ್ಸೇ ಬೇಕು, ನನಗೆ ಆ ಬಟ್ಟೆನೇ ಬೇಕು ಅಂತ ಹೇಳ್ಬಿಟ್ಟು ಜಗನ್ನಾಥ ಸ್ವಾಮಿ ಹೇಳ್ತಾರೆ. ಆಗ ರಾಜ ಆಯ್ತು ಅಂತ ಹೇಳ್ಬಿಟ್ಟು ಆ ಜಯದೇವ ಗೋಸ್ವಾಮಿ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಹುಡುಕ್ಸಿ ಅವರು ಆ ಗೀತ ಗೋವಿಂದ ಬರ್ದಿರುವಂತಹ ಆ ವಸ್ತ್ರವನ್ನ ತುಂಬಾ ಗೌರವದಿಂದ ಆ ಪಲ್ಲಕ್ಕಿಯಲ್ಲಿ ತಗೊಂಡ್ ಬಂದು ಅವರು ಜಯದೇವ ಗೋಸ್ವಾಮಿ ಅವರು ಬರ್ದಿರುವಂತಹ ಈ ಗೀತ ಗೋವಿಂದ ಅಂದ್ರೆ ಆ ನೇಯ್ಗೆ ಆಗಿರುವಂತಹ ಗೀತ ಗೋವಿಂದವನ್ನ ಜಗನ್ನಾಥ ಸ್ವಾಮಿಗೆ ಅವರು ಅರ್ಪಣೆ ಮಾಡ್ತಾರೆ, ಅದನ್ನ ಧರಿಸೋ ತರ ಮಾಡ್ತಾರೆ. ಜಗನ್ನಾಥ ಸ್ವಾಮಿಗೆ ತುಂಬಾನೇ ಸಂತೋಷ ಆಗೋಗುತ್ತೆ. ಮತ್ತೆ ಇವಾಗ ಜಗನ್ನಾಥ ಸ್ವಾಮಿಗೆ ಈ ಗೀತ ಗೋವಿಂದ ಅಂತಂದ್ರೆ ಎಷ್ಟು ಇಷ್ಟ ಅನ್ನೋದಕ್ಕೆ ಎಷ್ಟೊಂದು ಕಾಲಕ್ಷೇಪಗಳಿದೆ, ವೃತ್ತಾಂತಗಳಿದೆ. ನಾವ್ ಅದ್ರಲ್ಲಿ ತುಂಬಾ ಕೆಲವು ವೃತ್ತಾಂತಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋಣಂತೆ. ಒಂದ್ಸತಿ ಏನಾಗತ್ತೆ, ಜಗನ್ನಾಥ ಸ್ವಾಮಿಗೆ ನಿಮಗ್ ಗೊತ್ತಿರೋ ಹಾಗೇನೆ ರಾತ್ರಿ ಹೊತ್ತು ಅಲ್ಲಿ ಬಡಾ ಶೃಂಗಾರ ಅಂತ ಮಾಡ್ತಾರೆ. ಅಲ್ಲಿ ನಮಗೆ ಇವಾಗ ಗೊತ್ತಿರೋ ಹಾಗೇನೆ ಯಾವುದೇ ದೇವರಿಗೆ ಅಲಂಕಾರ ಅಂದ್ರೆ ದರ್ಶನಾರತಿ ಆ ಸಮಯದಲ್ಲಿ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಲ್ವಾ. ಆದ್ರೆ ಇಲ್ಲಿ ನಮ್ಮ ಜಗನ್ನಾಥನಿಗೆ ರಾತ್ರಿ ಹೊತ್ತು ಬಡಾ ಶೃಂಗಾರ ಅಂತ ಮಾಡ್ತಾರೆ. ಅಲ್ಲಿ ಏನಾದ್ರೂ ಒಂದ್ ಸ್ವಲ್ಪ ವ್ಯತ್ಯಾಸ ಆದ್ರೂ ಸಹ ಜಗನ್ನಾಥ ಆ ಪುರೋಹಿತರಿಗೆ ಬಿಡೋದಿಲ್ವಂತೆ, ಕಾಡಿ ಬೇಡಿ ಚೆನ್ನಾಗಿ ಡ್ರೆಸ್ ಮಾಡಿಸ್ಕೋತಾರಂತೆ. ಯಾಕೆಂದ್ರೆ ಅವರು ರಾತ್ರಿ ಅವರು ಅಲ್ಲಿ ರಾಸ ನೃತ್ಯ ಮಾಡ್ಲಿಕ್ಕೆ ಹೋಗ್ಬೇಕು, ಗೋಪಿಕಾಸ್ತ್ರೀಯರನ್ನ ಭೇಟಿ ಮಾಡ್ಲಿಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ತುಂಬಾ ಶೃಂಗಾರ ಮಾಡಿರ್ತಾರೆ. ಸೊ ಇವಾಗ ಇಲ್ಲಿ ಅಷ್ಟು ಚೆನ್ನಾಗಿ ಶೃಂಗಾರ ಮಾಡಿರ್ತಾರೆ ರಾತ್ರಿ ಹೊತ್ತು. ಅವತ್ತಿನ ದಿವಸ ಬೆಳಗ್ಗೆ ಮಹಾರಾಜ ಆ ಪುರಿಯ ರಾಜ ಬಂದು ದರ್ಶನವನ್ನ ಪಡ್ಕೊಳ್ಲಿಕ್ಕೆ ಬರ್ತಾ ಇದ್ದಾನೆ. ಅವತ್ತಿನ ದಿವಸ ನೋಡಿದ್ರೆ ಜಗನ್ನಾಥ ಸ್ವಾಮಿಯ ವಸ್ತ್ರಗಳೆಲ್ಲ ಸಹ ಅಸ್ತವ್ಯಸ್ತ ಆಗೋಗಿದೆ, ಧೂಳಾಗೋಗಿದೆ, ಎಲ್ಲ ಹರಿದೋಗಿದೆ. ಆಶ್ಚರ್ಯ ಆಗೋಗುತ್ತೆ. ಅವರು ಪುರೋಹಿತರನ್ನ ಇಟ್ಕೊಂಡು ಕೇಳ್ತಾರೆ, ಇದೇನಿದು, ಈ ತರ ಆಗ್ಲಿಕ್ಕೆ ಯಾಕೆ ಸಾಧ್ಯ, ನೀವು ಸರಿಯಾಗಿ ಜಗನ್ನಾಥನನ್ನ ನೋಡ್ಕೋತಾ ಇಲ್ವಾ? ಜಗನ್ನಾಥನನ್ನ ನೋಡ್ಕೊಳ್ಲಿಕ್ಕೆ 36 ಸೇವಕರಿದ್ದಾರೆ. ಓಕೆ, ಆ 36 ಸೇವಕರಿದ್ರು ಪರವಾಗಿಲ್ಲ, ಜಗನ್ನಾಥನಿಗೆ ಒಂದಿನ ಹಾಕಿರೋ ಬಟ್ಟೆ ಇನ್ನೊಂದಿನ ಅದನ್ನೇ ರಿಪೀಟ್ ಮಾಡೋದಿಲ್ಲ. ಮತ್ತೆ ಇಂತಹ ಸ್ಥಿತಿ ಇದ್ ಹೇಗೆ ಸಾಧ್ಯ, ನೀವು ಅಶ್ರದ್ಧೆಯನ್ನ ತೋರಿಸಿದ್ದೀರಾ ಅಂತ ಹೇಳ್ಬಿಟ್ಟು ರಾಜ ಹೇಳ್ತಾರೆ. ಆಗ ಪುರೋಹಿತರಿಗೆ ತುಂಬಾನೇ ಭಯ ಆಗೋಗುತ್ತೆ. ಅಯ್ಯೋ ರಾಜ ನಮ್ಗೆ ಏನಪ್ಪಾ ಶಿಕ್ಷೆ ಕೊಡ್ತಾನೆ, ಜಗನ್ನಾಥ ನೀನೇ ಕಾಪಾಡ್ಬೇಕು ನಮ್ಮನ್ನ, ಇಲ್ಲಾಂದ್ರೆ ರಾಜ ನಮ್ಮನ್ನ ಸೆರೆಮನೆಗೆ ಹಾಕ್ತಾನೆ ಅಂತ ಹೇಳ್ಬಿಟ್ಟು ಅವರು ಜಗನ್ನಾಥನ ಮೊರೆ ಹೋಗ್ತಾರೆ. ಆಗ ಅವತ್ತಿನ ದಿವಸ ಇವ್ರನ್ನ ಸೆರೆಮನೆಗೂ ಹಾಕ್ತಾರೆ ಕೂಡ. ಅವತ್ತಿನ ದಿವಸ ರಾಜನಿಗೆ ಕನಸಲ್ಲಿ ಬರ್ತಾರೆ, ಈ ಪುರೋಹಿತರದ್ದು ಏನೂ ತಪ್ಪಿಲ್ಲ, ಅವರು ನನಗೆ ಚೆನ್ನಾಗೇನೆ ಶೃಂಗಾರ ಮಾಡಿದ್ದಾರೆ, ಆ ಬಡ ಶೃಂಗಾರನ್ನ ಚೆನ್ನಾಗಿ ನನ್ಗೆ ಮಾಡಿದ್ದಾರೆ, ನನಗೆ
ಇದು ಒಂದು ಹುಡುಗಿ ಪದ್ಮ ಅನ್ನೋ ಒಂದು ಹುಡುಗಿ ಇದ್ದಾಳೆ, ಇಲ್ಲೇ ಹತ್ತಿರದಲ್ಲಿರುವ ಹಳ್ಳಿಯಲ್ಲಿ ಅವಳಿದ್ದಾಳೆ. ಅವಳು ಗೀತ ಗೋವಿಂದವನ್ನ ಹೇಳ್ತಾಳೆ, ತುಂಬಾ ಸುಶ್ರಾವ್ಯವಾಗಿ ಹೇಳ್ತಾಳೆ. ರಾತ್ರಿಯ ಸಮಯದಲ್ಲಿ ಅವಳು ಬದ್ನೆಕಾಯಿ ಗಿಡ, ಅವ್ರ ಮನೇಲಿ ಬದ್ನೆಕಾಯಿ ತೋಟ ಇದೆ, ಆ ಬದ್ನೆಕಾಯಿಗಳನ್ನೆಲ್ಲ ಅವಳು ಕೀಳ್ಬೇಕು. ಆ ಕೆಲಸ ಮಾಡ್ತಾ ಮಾಡ್ತಾ ಅವಳು ಗೀತ ಗೋವಿಂದವನ್ನ ತುಂಬಾ ಸುಶ್ರಾವ್ಯವಾಗಿ ಹೇಳ್ತಾಳೆ. ಅದಕ್ಕೋಸ್ಕರ ನಾನು ಅದನ್ನ ಆಲಿಸ್ಲಿಕ್ಕೆ ನನ್ನ ತೋಟದ ಹತ್ರ ಹೋಗ್ತೀನಿ ದಿನ. ನಾನು ಹೋದಾಗ ಅವಳಿಗೆ ನನ್ ಮೇಲೆ ಡೌಟ್ ಬರುತ್ತೆ. ಯಾಕೆ ಅಂತಂದ್ರೆ ನನ್ನ ದೇಹದಿಂದ ಈ ಮಂಗಳ ದ್ರವ್ಯಗಳ ಸುವಾಸನೆ ಬರುತ್ತಲ್ವಾ, ಅದಕ್ಕೆ ಅವಳಿಗೆ ಯಾರೋ ಇದಾರೆ ಇಲ್ಲಿ, ಇಂತಹ ಸುವಾಸನೆ ಬರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ಅವಳಿಗೆ ಅನ್ಸುತ್ತೆ. ಮತ್ತೆ ಅಲ್ಲಿ ಏನು ನನ್ನ ಛಾಯೆ ಕಾಣಿಸುತ್ತೆ. ಅದಕ್ಕೋಸ್ಕರ ಅವಳು ಹಿಂದೆ ತಿರುಗಿ ನೋಡ್ತಾ ಇರ್ತಾಳೆ. ಅದಕ್ಕೋಸ್ಕರ ಅವಳ ಕಣ್ಣಿಗೆ ನಾನು ಬೀಳ್ಕೂಡುದು ಅಂತ ಹೇಳ್ಬಿಟ್ಟು ನಾನು ಆ ಪೊದೆಗಳ ಮಧ್ಯೆ ನಾನು ಬಚ್ಚಿಟ್ಕೊಳಕ್ ಹೋಗ್ತೀನಲ್ವಾ, ಅವಾಗ ನನ್ನ ಬಟ್ಟೆ ಎಲ್ಲಾನು ಸಹ ಒಂದ್ ಸ್ವಲ್ಪ ಹರಿದೋಗ್ಬಿಡುತ್ತೆ. ಆಮೇಲೆ ಇಲ್ಲಿ ಅವಳು ಮುಗಿಸೋ ಅಷ್ಟೊತ್ತಿಗೆ ಬೆಳಗಿನ ಜಾವ ಆಗೋಗ್ಬಿಟ್ಟಿರುತ್ತೆ. ಇಲ್ಲಿ ದೇವಸ್ಥಾನದಲ್ಲಿ ನೋಡಿದ್ರೆ ಪುರೋಹಿತರು ಆಲ್ರೆಡಿ ಅವರು ಪೂಜೆನ ಶುರು ಮಾಡ್ತಾರೆ, ನನ್ನನ್ನ ಕರಿತಾ ಇರ್ತಾರೆ. ಅದಕ್ಕೋಸ್ಕರ ನಾನು ಓಡಿ ಬರ್ತೀನಲ್ವಾ, ಆಗ ನಾನು ಬಿದ್ದು ಹೋಗ್ತೀನಿ. ಬಿದ್ದು ಹೋದಾಗ ನನ್ನ ಬಟ್ಟೆ ಎಲ್ಲಾನು ಮಣ್ಣು ಆಗುತ್ತೆ. ಸೊ ಪುರೋಹಿತರದೇನು ತಪ್ಪಿಲ್ಲ, ಅವ್ರನ್ನ ಬಿಟ್ಬಿಡು ನೀನು ಅಂತ ಹೇಳಿದಾಗ ಆಗ ರಾಜ ಏನ್ ಮಾಡ್ತಾರೆ, ಅವ್ರನ್ನ ಬಿಟ್ಬಿಡ್ತಾನೆ. ಆಮೇಲೆ ಆ ರಾಜ ಏನ್ ಹೇಳ್ತಾನೆ ಅಂದ್ರೆ, ಸರಿ ಜಗನ್ನಾಥ, ನಾನು ಒಂದ್ ಕೆಲ್ಸ ಮಾಡ್ತೀನಿ, ಆ ಪದ್ಮ ಅನ್ನೋ ಒಂದು ಹುಡುಗಿ ಎಲ್ಲಿದ್ದಾಳೆ ಅವಳನ್ನ ಹುಡುಕ್ಬಿಟ್ಟು ನಾನು ಅವಳನ್ನ ಇಲ್ಲೇ ದೇವಸ್ಥಾನದಲ್ಲೇನೆ ನಿನ್ಗೆ ಹಾಡನ್ನ ಹೇಳೋ ತರ ನಾನು ಮಾಡ್ತೀನಿ, ಆ ಏರ್ಪಾಡನ್ನ ನಾನು ಮಾಡ್ತೀನಿ. ನೀನ್ ಯಾವತ್ತೂ ಮತ್ತೆ ಆ ಹುಡುಗಿಗೋಸ್ಕರ ನೀನ್ ಎಲ್ಲೂ ಹೋಗೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಆ ರಾಜ ಹೇಳ್ತಾನೆ. ಸೊ ಅದೇ ತರನೇ ಅವರು ಪದ್ಮ ಹುಡುಗಿನ ಕರ್ಕೊಂಡ್ ಬಂದು ಅವರ ಗ್ರಾಮದಿಂದ ಅವ್ರ ಸಂಸಾರ ಸಮೇತ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡ್ ಬಂದು ಅಲ್ಲೇ ಅವ್ರಿಗೆ ವಸತಿಗೆ ಎಲ್ಲ ಸಹಾಯ ಮಾಡಿ ದಿನ ಆ ಪದ್ಮ ಹುಡುಗಿಯಿಂದ ಅವ್ರು ಹಾಡನ್ನ ಹೇಳ್ಸೋ ತರ ಅವ್ರು ಏರ್ಪಾಡ್ ಮಾಡ್ತಾರೆ. ಇಲ್ಲಿ ತನಕನೂ ಸಹ ಈ ಇದೇನಿದೆ, ಇದಕ್ಕೇನ್ ಹೇಳ್ತಾರೆ, ಈ ಸೇವೆ ಏನಿದೆ ಅದು ಈಗ್ಲೂ ಸಹ ನಡೀತಾನೆ ಇದೆ. ಆದ್ರೆ ಇವಾಗ ದೇವದಾಸಿ ಇಲ್ದಲಿರೋ ಕಾರಣ ಈಗ ಭಕ್ತರೇ ಆ ಗೀತ ಗೋವಿಂದವನ್ನ ಪ್ರತಿ ದಿನ ಜಗನ್ನಾಥನ ಸಂತೋಷಕ್ಕೋಸ್ಕರ ಅದನ್ನ ಹೇಳ್ತಾರೆ. ಸೊ ಇಲ್ಲಿ ನಾವ್ ಸೀರೆ ಮೇಲೆ ಏನ್ ನೋಡ್ತಾ ಇದೀವಿ, ಇದು ಗೀತ ಗೋವಿಂದವನ್ನ ಬರ್ದಿದಾರಲ್ಲ, ಸೊ ಇದನ್ನ ಕಂಡೂವ ಅಂತ ಹೇಳ್ಬಿಟ್ಟು ಕರೀಲಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ತುಂಬಾನೇ ಇಲ್ಲಿ ಏನ್ ಹೇಳ್ತಾರೆ, ಈ ಸೀರೆ ಏನಿದೆ, ಈ ಡ್ರೆಸ್ ಭಗವಂತನಿಗೆ ತುಂಬಾನೇ ಇಷ್ಟವಾಗಿರುವಂತಹ ವಸ್ತ್ರ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡುತ್ತೆ. ಇವಾಗ ಭಗವಂತನಿಗೆ ಗೀತ ಗೋವಿಂದ ಅಂದ್ರೆ ಇನ್ನ ಎಷ್ಟು ಇಷ್ಟ. ಆ ಅಂದ್ರೆ ಜಗನ್ನಾಥನಿಗೆ ಈ ಗೀತ ಗೋವಿಂದವನ್ನ ಕೇಳಲಿಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಲಿಕ್ಕೆ ತಯಾರಾಗಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಇನ್ನ ಒಂದು ನಿದರ್ಶನ ಇದೆ. ಇದು ಕಲಿಯುಗದಲ್ಲಿ ನೆರೆದಿರುವಂತದ್ದು. ಒಂದ್ಸತಿ ಒಬ್ಬ ಕಳ್ಳರ್ ಏನ್ ಮಾಡ್ತಾರೆ, ಕಳ್ಳರ ಗುಂಪು ಒಬ್ಬ ಶ್ರೀಮಂತ ಮನೆಯವನಿಂದ, ಆ ಬ್ರಾಹ್ಮಣ ಮನೆಯಿಂದ ಎಲ್ಲ ವಸ್ತುಗಳನ್ನ ಕತ್ಕೊಂಡ್ ಬಂದು ಅವ್ರು ಹಂಚ್ಕೋತಾ ಇರ್ತಾರೆ. ಹಂಚ್ಕೊಳ್ಬೇಕಾದ್ರೆ ಅವ್ರಿಗೆ ಒಂದು ಕಪ್ಪಾಗಿರೋ ಕಲ್ಲು ಕಾಣಿಸುತ್ತೆ. ಆ ಕಲ್ಲು ಯಾರಿಗೂ ಬೇಕಾಗಿಲ್ಲ ಅಲ್ವಾ, ಅದಕ್ಕೋಸ್ಕರ ನೀನ್ ತಗೋ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಕೊನೆಗೆ ಒಬ್ಬ ಹೇಳ್ತಾನೆ, ಸರಿ ಇದನ್ನ ಮಾರ್ಬಿಟ್ಟು ಅದ್ರ ಹಣವನ್ನ ಹಂಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವರು ಆ ಕಪ್ಪಾಗಿರೋ ಕಲ್ಲನ್ನ ತಗೊಂಡ್ ಹೋಗಿ, ಈ ಕಲ್ಲು ಚಮ್ಮಾರನಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು ಒಬ್ಬ ಚಮ್ಮಾರನ ಹತ್ರ ತಗೊಂಡ್ ಹೋಗಿ ಕೊಟ್ಬಿಟ್ಟು ಅವ್ರ ಹತ್ರ ಒಂದು 10 ರೂಪಾಯಿ ಇಸ್ಕೊಂಡು ಆ ಕಲ್ಲನ್ನ ಮಾರ್ಬಿಟ್ಟು ಬರ್ತಾರೆ. ಸೊ ಇಲ್ಲಿ ಈ ಚಮ್ಮಾರ ಏನ್ ಮಾಡ್ತಾ ಇದ್ದಾನೆ, ಅದನ್ನ ಅವರು ಶೂ ಪಾಲಿಶ್ಗೆ ಬಳಸ್ತಾ ಇದ್ದಾರೆ. ಆದ್ರೆ ಇವ್ರು ಎಂತಹ ಚಮ್ಮಾರ ಅಂದ್ರೆ ಅವ್ರಿಗೆ ಗೀತ ಗೋವಿಂದದ ಒಂದು ಸಾಲ್ ಬರ್ತಿರುತ್ತೆ. ಸೊ ಅದ್ ಯಾವ್ದು ಅಂತಂದ್ರೆ, ಇದು ನನಗೆ ರಾಗವಾಗಿ ಹೇಳಿಕೆ ಬರೋದಿಲ್ಲ, ತುಂಬಾನೇ ಸುಂದರವಾದ ಇದು ಗೀತ ಗೋವಿಂದದ ಸಾಲುಗಳು. ಶಿತ ಕಮಲ ಕುಚ ಮಂಡಲ ಹೇ ಕೃತ ಕುಂಡಲ ಹೇ ಕಲಿತ ಲಲಿತ ವನಮಾಲ ಜಯ ಜಯ ದೇವ ಹರೇ ಅಂತ ಹೇಳ್ಬಿಟ್ಟು ಬರುತ್ತೆ. ಸೊ ಅವನು ಇದನ್ನ ತುಂಬಾ ಸುಶ್ರಾವ್ಯವಾಗಿ ಹೇಳ್ತಾ ಅವನ ಆ ಚಮ್ಮಾರ ಕೆಲಸವನ್ನ ಮಾಡ್ತಾ ಇರ್ತಾನೆ, ಶೂ ಪಾಲಿಶ್ ಮಾಡ್ತಾ ಇರ್ತಾನೆ. ಇದೇ ತರ ಸಾಕ್ತಾ ಇರುತ್ತೆ. ಸೊ ಇವಾಗ ನಿಮಗ್ ಗೊತ್ತಿರೋ ಹಾಗೇನೆ ಇವಾಗ ಏನಾಗತ್ತೆ ಅಂತಂದ್ರೆ, ಒಂದ್ ದಿವಸ ಒಬ್ಬ ಬ್ರಾಹ್ಮಣ ಬರ್ತಾನೆ. ಬ್ರಾಹ್ಮಣ ಬಂದಾಗ ಅವನು ಈ ಕಪ್ಪಾಗಿರೋ ಕಲ್ಲನ್ನ ನೋಡ್ತಾನೆ. ಇವ್ನು ನೋಡಿದ್ರೆ ಬಾಯಿಂದ ಗೀತ ಗೋವಿಂದ ಹೇಳ್ತಾ ಇರ್ತಾನೆ, ಮತ್ತೆ ಈ ಕಪ್ಪಾಗಿರೋ ಕಲ್ಲು ಉಪಯೋಗಿಸ್ಕೊಂಡು ಶೂ ಪಾಲಿಶ್ ಮಾಡ್ತಿರ್ತಾನೆ. ಈ ಬ್ರಾಹ್ಮಣನಿಗೆ ಆ ಕಲ್ಲು ಏನಂತ ಗೊತ್ತಾಗುತ್ತೆ. ಅಯ್ಯೋ, ಇದು ಸಾಲಿಗ್ರಾಮ ಶಿಲೆ, ನೀನ್ ಏನ್ ಮಾಡ್ತಾ ಇದೀಯಾ, ನೀನ್ ಈ ಕಲ್ಲನ್ನ ನನಗೆ ಕೊಡು ಅಂತ ಹೇಳ್ತಾರೆ. ಅದಕ್ಕೆ ನಾನು ಇದನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಇದು ಬೇಕು ಅಂತ ಹೇಳಿದಾಗ, ಸರಿ ನೀನು ಇದನ್ನ ಎಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡೆ ಅಂತ ಕೇಳಿದಾಗ, ನಾನು 10 ರೂಪಾಯಿ ಕೊಟ್ಟು ಕೊಂಡ್ಕೊಂಡೆ. ಸರಿ, ನಾನು ನಿನಗೆ 50 ರೂಪಾಯಿ ಕೊಡ್ತೀನಿ, ಇದನ್ನ ನನಗೆ ಕೊಡು ಅಂತ ಹೇಳಿದಾಗ ಅವ್ನ್ ಕಮ್ಮಾರ ಆಯ್ತು ಅಂತ ಹೇಳ್ಬಿಟ್ಟು ಚಮ್ಮಾರ ಏನ್ ಮಾಡ್ತಾನೆ, ಆಯ್ತು ಅಂತ ಹೇಳ್ಬಿಟ್ಟು ಆ ಸಾಲಿಗ್ರಾಮ ಶಿಲೆಯನ್ನ ಆ ಬ್ರಾಹ್ಮಣನಿಗೆ ಕೊಡ್ತಾನೆ. ಬ್ರಾಹ್ಮಣನಿಗೆ ಅಯ್ಯೋ ಎಂತ ತಪ್ಪಾಗೋಯ್ತು, ಭಗವಂತ ನಿನಗೆ ಇಂತಹ ಗತಿಯ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ತಗೊಂಡು ಹೋಗಿ ಅದನ್ನ ಶುದ್ಧ ಮಾಡಿ, ಗಂಗಾ ನೀರಲ್ಲಿ ಶುದ್ಧ ಮಾಡಿ ಪಂಚಗವ್ಯದಿಂದ ಅದನ್ನ ಸ್ನಾನ ಮಾಡಿಸಿ, ಅಭಿಷೇಕ ಮಾಡಿಸಿ, ಎಲ್ಲ ಪುರುಷ ಸೂಕ್ತ ಎಲ್ಲವನ್ನ ಹೇಳಿ ಅದಕ್ಕೆ
ತುಂಬಾ ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾನೆ. ಇದೇ ತರ ಕೆಲವು ದಿನಗಳು ಕಳೆಯುತ್ತೆ. ಅದಾದ್ಮೇಲೆ ಕನಸಲ್ಲಿ ಬರ್ತಾನೆ, ಆ ಬ್ರಾಹ್ಮಣನ ಕನಸಲ್ಲಿ ಜಗನ್ನಾಥ ಬಂದು ಅವನು ಜಗನ್ನಾಥ ಸ್ವಾಮಿ ಹೇಳ್ತಾರೆ ಆ ಬ್ರಾಹ್ಮಣನಿಗೆ, ಬ್ರಾಹ್ಮಣ ನೀನು ಒಂದ್ ಕೆಲ್ಸ ಮಾಡು, ನನ್ನನ್ನ ನೀನು ಎಲ್ಲಿಂದ ತಗೊಂಡ್ ಬಂದೆ, ಆ ಚಮ್ಮರನ ಹತ್ರ ನನ್ ಕರ್ಕೊಂಡು ಬಿಟ್ಬಿಡು ಅಂತ ಹೇಳ್ತಾರೆ. ಆಗ ಬ್ರಾಹ್ಮಣನಿಗೆ ಆಶ್ಚರ್ಯ ಆಗುತ್ತೆ, ಏನ್ ಹೇಳ್ತಾ ಇದೀಯ ನೀನು ಭಗವಂತ, ನಾನು ಎಲ್ಲ ಸೇವೆನ ಮಾಡ್ತಿದ್ದೀನಲ್ಲ ಶುದ್ಧವಾಗಿ ಅಂತಂದ್ರೆ, ಹೌದು ನೀನ್ ಮಾಡ್ತಾ ಇದೀಯಾ, ಆದ್ರೆ ನೀನು ಗೀತ ಗೋವಿಂದ ಹೇಳ್ತಾ ಇಲ್ಲ. ಆ ಚಮ್ಮಾರ ಇದನ್ನಲ್ಲ, ಅವನು ಗೀತ ಗೋವಿಂದವನ್ನ ತುಂಬಾ ಭಕ್ತಿಯಿಂದ ಸುಶ್ರಾವ್ಯವಾಗಿ ಹೇಳ್ತಾನೆ, ನನಗೆ ಇಲ್ಲಿ ಗೀತ ಗೋವಿಂದ ಕೇಳಿಸ್ತಾ ಇಲ್ಲ ಅಂದಾಗ, ಸರಿ ನಾನು ಸಹ ಗೀತ ಗೋವಿಂದವನ್ನ ಕಲ್ತ್ಕೊಂಡು ನಾನು ನಿನಗೆ ಆ ಸೇವೆಯನ್ನ ಮಾಡ್ತೀನಿ, ನೀನ್ ನನ್ನ ಹತ್ರ ಇರು ಅಂತ ಹೇಳ್ಬಿಟ್ಟು ಕೇಳ್ಕೊತಾರೆ. ನೋಡಿ, ಅಂದ್ರೆ ಜಗನ್ನಾಥ ಸ್ವಾಮಿಗೆ ಈ ಗೀತ ಗೋವಿಂದ ಅಂದ್ರೆ ಎಷ್ಟು ಇಷ್ಟ ಅಂದ್ರೆ, ಆ ಚಮ್ಮಾರನ ಹತ್ರ ಹೋಗ್ಲಿಕ್ಕೂ ರೆಡಿ, ಅವರು ಆ ಚಪ್ಪಲಿ ಮತ್ತೆ ಅದರ ಸ್ಪರ್ಶವನ್ನ ಪಡ್ಲಿಕ್ಕೂ ಸಹ ಸಹಿ ಆಗಿದ್ದಾರೆ ಜಗನ್ನಾಥ ಸ್ವಾಮಿ. ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು, ಎಷ್ಟು ಅಚ್ಚುಮೆಚ್ಚು ಅಂದ್ರೆ ಅದನ್ನ ಬರ್ದಿರುವಂತಹ ಜಯದೇವ ಗೋಸ್ವಾಮಿ ಅವ್ರು ಎಷ್ಟು ಶುದ್ಧ ಭಕ್ತರು ಅಂತ ಹೇಳ್ಬಿಟ್ಟು ನಮ್ಗೆ ಈ ಎಲ್ಲ ನಿದರ್ಶನದಿಂದ ನಮ್ಗೆ ಅರ್ಥ ಆಗುತ್ತೆ. ಸೊ ಈ ಶಿತಕಮಲ ಕುಚ ಮಂಡಲ ಧೃತ ಕುಂಡಲಯೇ ಇದೆಯಲ್ಲ, ಇದು ತುಂಬಾ ಸುಂದರವಾದಂತಹ ಏನು ಗೀತ ಗೋವಿಂದ ಶ್ಲೋಕ. ಇದನ್ನ ನಿಮ್ಗೆ ಆದ್ರೆ ನೀವು ಯೂಟ್ಯೂಬ್ ಅಲ್ಲಿ ಕೇಳಿಸ್ಕೊಳ್ಳಿ, ತುಂಬಾ ಸುಂದರವಾಗಿದೆ ಇದು. ಸೊ ಇದೇ ತರ ಜಯದೇವ ಗೋಸ್ವಾಮಿ ಏನ್ ಮಾಡ್ತಾ ಇದಾರೆ, ಅವ್ರದ್ದು ಜೀವನ ನಡೀತಾ ಇದೆ. ಸೊ ಒಂದ್ಸತಿ ಏನಾಗತ್ತೆ, ಜಯದೇವ ಗೋಸ್ವಾಮಿ ಅವರು ಅವ್ರಿಗೆ ಆ ಬಂಗಾಳದ ರಾಜ, ಅವ್ರಿಗೆ ಜಯದೇವ ಗೋಸ್ವಾಮಿ ತುಂಬಾ ಇಷ್ಟ ಅಲ್ವಾ, ಅದಕ್ಕೋಸ್ಕರ ಅವ್ರಿಗೆ ತುಂಬಾ ಅಪಾರವಾದ, ಅವ್ರನ್ನ ಕರೆಸ್ಕೊಂಡು ಅಪಾರವಾದ ಹಣವನ್ನ ಕೊಟ್ಬಿಟ್ಟು ಅವ್ರನ್ನ ಮತ್ತೆ ಊರಿಗೆ ಕಳಿಸ್ತಾ ಇದ್ದಾರೆ. ಅವ್ರು ಮಾರ್ಗ ಮಧ್ಯದಲ್ಲಿ ಅವ್ರು ಕಾಡಲ್ಲಿ ಬರ್ಬೇಕಾದ್ರೆ ಅವ್ರನ್ನ ಒಂದು ಡಕಾಯಿತರ ಗುಂಪು ಅಟ್ಯಾಕ್ ಮಾಡುತ್ತೆ. ಅವಾಗ ಜಯದೇವ ಗೋಸ್ವಾಮಿ ಏನ್ ಮಾಡ್ತಾರೆ, ನೀವು ನನ್ನನ್ನ ಹಿಂಸೆ ಮಾಡೋದ್ ಬೇಕಾಗಿಲ್ಲ, ನನಗೆ ಈ ಎಲ್ಲಾ ದನ ಕನಕ ಏನೆಲ್ಲ ಇದೆ ಅದರದ ಅಗತ್ಯ ನನಗಿಲ್ಲ, ನೀವ್ ಬೇಕಾದ್ರೆ ಇದನ್ನ ತಗೊಂಡ್ ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಡಕಾಯಿತರು ಏನ್ ಮಾಡ್ತಾರೆ, ಅದನ್ನ ತಗೊಂಡ್ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಒಬ್ಬ ಡಕಾಯಿತನಿಗೆ ಯೋಚನೆ ಬರುತ್ತೆ, ಇದೇನಿದು ಇಷ್ಟು ಈಸಿಯಾಗಿ ನಮ್ಗೆ ಕೊಟ್ಬಿಟ್ನಲ್ಲ, ಇವ್ನ್ ನೋಡಿದ್ರೆ ರಾಜನಿಗೆ ತುಂಬಾ ಅಚ್ಚುಮೆಚ್ಚಿನ ವ್ಯಕ್ತಿ, ಏನಾದ್ರೂ ಇವ್ನ್ ಪ್ಲಾನ್ ಮಾಡ್ತಾ ಇದ್ದಾನ ನಮ್ಮನ್ನ ಸಿಕ್ಸ್ಲಿಕ್ಕೆ. ಸರಿ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಇವನನ್ನ ಪ್ರಾಣ ಸಮೇತ ಉಳಿಸ್ಬಾರ್ದು ಅಂತ ಹೇಳ್ಬಿಟ್ಟು ಅವರು ಜಯದೇವ ಗೋಸ್ವಾಮಿಯ ಎರಡೂ ಕೈಗಳನ್ನ ಅವರು ತುಂಡ್ರಿಸ್ಬಿಡ್ತಾರೆ. ಸೊ ತುಂಡ್ರಿಸ್ಬಿಟ್ಟು ಜಯದೇವ ಗೋಸ್ವಾಮಿಯನ್ನ ಅಲ್ಲೇ ಇದ್ದ ಒಂದು ಒಣಗೋಗಿರೋ ಬಾವಿಗೆ ಆ ಜಯದೇವ ಗೋಸ್ವಾಮಿಯನ್ನ ಹಾಕ್ಬಿಡ್ತಾರೆ. ಇವಾಗ ಜಯದೇವ ಗೋಸ್ವಾಮಿ ಏನಾಗಿದೆ, ಅವ್ರ ಇವಾಗ ಆ ಬಾವಿಯಲ್ಲಿ, ಒಣಗೋಗಿರೋ ಬಾವಿಯಲ್ಲಿ ಇವಾಗ ಅಲ್ಲಿ ಬಿದ್ಬಿಟ್ಟಿದ್ದಾರೆ. ಸೊ ಜಯದೇವ ಗೋಸ್ವಾಮಿಗೆ ಯಾವತ್ತು ದೇಹದ ಮೇಲೆ ಅವ್ರಿಗೆ ಯಾವತ್ತು ಪ್ರಜ್ಞೆ ಅನ್ನೋದು ಇಲ್ಲ ಅಲ್ವಾ, ಅವ್ರು ಯಾವಾಗ್ಲೂ ಭಗವಂತನ ಆ ಭಜನೆ ಮಾಡ್ತಾ ಅವರು ಆನಂದದಲ್ಲಿ ಅವ್ರು ಇರ್ತಾರೆ. ಈಗ ಅವರು ಎರಡು ಕೈಗಳು ಇಲ್ಲ, ಅವ್ರ ಎರಡು ಕೈಗಳು ಇಲ್ದಲೇ ಇರೋದನ್ನ, ಅವರ ಸ್ಥಿತಿಯನ್ನ ನೋಡ್ಕೊಂಡಾಗ ಮತ್ತೆ ಅವ್ರಿಗೆ ಜಗನ್ನಾಥನ ಜ್ಞಾಪಕ ಬರ್ತಿದೆ. ಇವಾಗ ನಮಗ್ ಗೊತ್ತಿರಾಗಿನೇ ಜಗನ್ನಾಥನಿಗೆ ಅಪೂರ್ಣ ಪ್ರಮಾಣದ ಕೈ ಇಲ್ಲ ಅಲ್ವಾ, ಅವ್ರಿಗೆ ಮತ್ತೆ ಅವರ ಸ್ಥಿತಿಯನ್ನ ನೋಡ್ಕೊಂಡಾಗ ಜಗನ್ನಾಥ ಸ್ವಾಮಿ ಜ್ಞಾಪಕ ಬರ್ತಾರೆ. ಜಗನ್ನಾಥ ಸ್ವಾಮಿ ಜ್ಞಾಪಕ ಬಂದಿದ ತಕ್ಷಣ ಮತ್ತೆ ಮೂರ್ಛೆ ಹೋಗ್ತಾರೆ, ಮತ್ತೆ ಎದ್ದೊಳ್ತಾರೆ, ಮತ್ತೆ ಕೈ ನೋಡ್ತಾರೆ, ಮತ್ತೆ ಜಗನ್ನಾಥ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಮೂರ್ಛೆ ಹೋಗ್ತಾರೆ. ಇದೇ ತರ ಆಗ್ತಾ ಇರುತ್ತೆ. ಮತ್ತೆ ಅವ್ರು ಎಷ್ಟೊಂದ್ ದಿನಗಳ ಕಾಲ ಅವರು ಆ ಬಾವಿಲೇ ಇರ್ತಾರೆ. ಅದಾದ್ಮೇಲೆ ಅವರು ಒಂದ್ ದಿವಸ ಗೀತ ಗೋವಿಂದವನ್ನ ಸುಶ್ರಾವ್ಯವಾಗಿ ಹೇಳ್ತಾ ಇರ್ತಾರೆ. ಅವತ್ತಿನ ದಿವಸ ಆ ಕಾಡಿನಲ್ಲಿ ನಮ್ಮ ಲಕ್ಷ್ಮಣ ಸೇನಾ ಆ ರಾಜ ಅವರು ನಡ್ಕೊಂಡು ಹೋಗ್ತಾ ಇರ್ತಾರೆ, ಅವರ ಸೈನ್ಯ ಸಮೇತ. ಆಗ ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಸುಶ್ರಾವ್ಯವಾಗಿ ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರು ಬಾವಿಗೆ ಹೋಗಿ ಅಲ್ಲಿ ಸೈನಿಕರಿಗೆ ನೋಡ್ಲಿಕ್ಕೆ ಹೇಳಿದಾಗ, ಅವರು ಇಲ್ಲಿ ಜಯದೇವ ಗೋಸ್ವಾಮಿ ಇದ್ದಾರೆ ಅಂತ ಹೇಳಿದಾಗ ಅವರು ಜಯದೇವ ಗೋಸ್ವಾಮಿಯನ್ನ ಅವರು ಬೇಗ ಅವರು ಬಾವಿಯಿಂದ ಹೊರಗಡೆ ತೆಗೆದು ಅವರು ಮತ್ತೆ ಅವರು ತಮ್ಮ ಅರಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾವಾಗ್ಲೂ ಅವ್ರು ಕರಿತಾ ಇರ್ತಾರಲ್ವಾ, ನಮಗ್ ಗೊತ್ತಿರಾಗ್ನೇ ಲಕ್ಷ್ಮಣ ಸೇನಾ ಜಯದೇವ ಗೋಸ್ವಾಮಿ ಅವ್ರನ್ನ ಬನ್ನಿ ನೀವು ನಮ್ಮ ಆಸ್ಥಾನದಲ್ಲಿ ಇರಿ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಜಯದೇವ ಗೋಸ್ವಾಮಿಗೆ ಇರ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಅವ್ರು ಮತ್ತೆ ಇವಾಗ ಪುರಿ ಕ್ಷೇತ್ರಕ್ಕೆ ಹೋಗ್ತಾರೆ, ಅಲ್ಲಿ ಇರೋ ತರ ಆಗುತ್ತೆ. ಈಗ ಈ ಸಮಯದಲ್ಲಿ ಏನಾಯ್ತು, ಇವಾಗ ರಾಜನ ಅರಮನೆಗೆ ಹೋಗ್ತಾರೆ. ರಾಜನಿಗೆ ಹೌದು ಅವರ ಸ್ಥಿತಿಯನ್ನ ನೋಡಿದ್ರೆ ಬೇಜಾರಾಗ್ತಿದೆ, ಆದ್ರೆ ಈಗಾದ್ರೂ ನನಗೆ ಜಯದೇವ ಗೋಸ್ವಾಮಿಯವರ ಸೇವೆಯನ್ನ ಮಾಡೋ ಅಥವಾ ಅವರ ಸಂಪರ್ಕಕ್ಕೆ ಬರುವಂತಹ ಒಂದು ಅವಕಾಶ ಸಿಕ್ಕಿದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ತುಂಬಾ ಖುಷಿ ಆಗುತ್ತೆ. ಮತ್ತೆ ಪದ್ಮಾವತಿಯನ್ನು ಸಹ ಅವರು ಕರೆಸ್ಕೊತಾರೆ, ಗಂಡನ ಜೊತೆ ಇರ್ಲಿಕ್ಕೆ ಅವರ ತಮ್ಮ ಅರಮನೆಗೆ ಕರೆಸ್ಕೊತಾರೆ. ಅವರ ಪದ್ಮಾವತಿ ಅವರು ಅವರ ರಾಜನ ಹೆಂಡತಿಯ ಜೊತೆ ಇದ್ದು ಕಾಲವನ್ನ ಕಳೀತಾ ಇರ್ತಾರೆ. ಮತ್ತೆ ಇಲ್ಲಿ ಜಯದೇವ ಗೋಸ್ವಾಮಿ ಅವರು ರಾಜನಿಗೆ ತುಂಬಾ ಸಲಹೆಗಳನ್ನ ಕೊಡ್ತಾ ಅವರು ಪುರೋಹಿತರಾಗಿ, ಅವರು ಆಸ್ಥಾನದ ಪುರೋಹಿತನಾಗಿ ಅವರು
ಕೆಲಸ ಮಾಡ್ತಾ ಇರ್ತಾರೆ. ಸೊ ಮತ್ತೆ ಅವಾಗ ಜಯದೇವ ಗೋಸ್ವಾಮಿಗೆ ಇವರು ರಾಜ ಹೇಳ್ತಾರೆ, ನೀನು ಭಗವಂತನ ಶುದ್ಧ ಭಕ್ತ ಅಲ್ವಾ, ನೀನ್ ಯಾಕೆ ಕೈಗಳು ಮರಳಿ ಬರೋ ತರ ನೀನು ಭಗವಂತನೆಲ್ಲ ಭಗವಂತನಲ್ಲಿ ಬೇಡ್ಕೋಬಾರ್ದಾ ಅಂತ ಹೇಳಿದಾಗ ರಾಜ ಹೇಳಿದಾಗ ಆಗ ಜಯದೇವ ಗೋಸ್ವಾಮಿ ಹೇಳ್ತಾರೆ, ನನಗೆ ಈ ಕೈಗಳ ಅವಶ್ಯಕತೆ ಇಲ್ಲ, ಭಗವಂತನಿಗೆ ಭಕ್ತಿ ಸೇವೆ ಮಾಡ್ಲಿಕ್ಕೆ ನನಗೆ ಈ ಕೈಗಳು ಬೇಡ, ನನಗೆ ಮನಸ್ಸಿದ್ರೆ ಸಾಕು, ನಾನು ನನ್ನ ಮನಸ್ಸಿಂದಲೇ ನಾನು ಭಗವಂತನಿಗೆ ನಾನು ಸೇವೆಯನ್ನ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಇದೇ ತರ ಅವರ ಜೀವನ ನಡೀತಾ ಇರುತ್ತೆ. ಒಂದ್ಸತಿ ಏನಾಗತ್ತೆ ಅಂತಂದ್ರೆ ಅವರ ಸಭೆಯಲ್ಲಿ ಜಯದೇವ ಗೋಸ್ವಾಮಿ ಏನ್ ಮಾಡ್ತಾ ಇದಾರೆ, ಈಗ ಗೀತ ಗೋವಿಂದವನ್ನ ಹೇಳ್ತಾ ಇದಾರೆ. ರಾಜನ ಸಭೆಯಲ್ಲಿ ಗೀತ ಗೋವಿಂದ ಹೇಳ್ತಾ ಇರ್ತಾರೆ. ಗೀತ ಗೋವಿಂದ ಹೇಳ್ಬೇಕಾದ್ರೆ ಈ ಸಾಲ್ ಬರುತ್ತೆ. ಯಾವ ಸಾಲು? ಅವರು ಬರೀಲಿಕ್ಕೆ ಹೋದಾಗ ಆ ಕೃಷ್ಣ ರಾಧೆಯ ತನ್ನ ಪಾದಗಳನ್ನ ತನ್ನ ತಲೆ ಮೇಲೆ ಇಟ್ಕೋತೀನಿ ಅಂತ ಹೇಳ್ತಾರಲ್ಲ, ಆ ಲೈನ್ಗಳು ಬರುತ್ತೆ, ಆ 2 ಲೈನ್ ಬರುತ್ತೆ. ಅಯ್ಯೋ ಇಲ್ಲೆಲ್ಲ ಸಾಮಾನ್ಯ ಜನಗಳಿದ್ದಾರೆ, ಇವ್ರಿಗೆ ಅರ್ಥ ಆಗ್ದಲೇ ಇರಬಹುದು, ಅದಕ್ಕೋಸ್ಕರ ನಾನು ಈ 2 ಲೈನ್ ಅನ್ನ ಬಿಟ್ಬಿಟ್ಟು ಹೇಳಣಂತೆ ಅಂತ ಹೇಳ್ಬಿಟ್ಟು ಅವ್ರು ಗೀತ ಗೋವಿಂದವನ್ನ ಆ 2 ಲೈನ್ ಅನ್ನ ಬಿಟ್ಟು ಅವ್ರು ಹೇಳಿಕೆ ಶುರು ಮಾಡ್ತಾರೆ. ಆಗ ಆ ಸಭೆಯಲ್ಲಿ ಒಬ್ಬ ಮುದುಕ ಇರ್ತಾನೆ, ಅವನು ಎದ್ ನಿಂತು ಮೋಸಗಾರ ಮೋಸಗಾರ ಅಂತ ಹೇಳ್ಬಿಟ್ಟು ಕೂಗ್ತಾನೆ. ಆಗ ರಾಜನಿಗೆ ಅರ್ಥನೇ ಆಗೋದಿಲ್ಲ, ಯಾರು ಮೋಸಗಾರ ಅಂತ ನನ್ಗೆ ಅರ್ಥ ಆಗ್ತಿಲ್ಲ ಅಂದಾಗ ಆಗ ಮುದುಕ ಹೇಳ್ತಾನೆ, ಇಲ್ಲಿ ಜಯದೇವ ಗೋಸ್ವಾಮಿ ಇದನ್ನಲ್ಲ, ಅವನು ಇದನ್ನ ಗೀತ ಗೋವಿಂದವನ್ನ ಅವನು ಪರಿಪೂರ್ಣವಾಗಿ ಪೂರ್ತಿಯಾಗಿ ಹೇಳ್ತಾ ಇಲ್ಲ, ಅವನು 2 ಸಾಲನ್ನ ಬಿಟ್ಟಿದ್ದಾನೆ. ಅವನು ಇವಾಗ ಅವನಿಗೆ ತಾನು ಬರ್ದಿರೋ ಆ ಕೃತಿಯಲ್ಲಿ 2 ಸಾಲನ್ನ ಹೇಳ್ತಾ ಇಲ್ಲ ಅಂತಂತಂದ್ರೆ ಆ ಕೃತಿ ಪರಿಪೂರ್ಣವಾದದ್ದಲ್ಲ, ಅದನ್ನ ಗಂಗೆಗೆ ತಗೊಂಡೋಗಿ ಎಸಿರಿ ಅಂತ ಹೇಳ್ಬಿಟ್ಟು ಆ ಮುದುಕ ಹೇಳ್ತಾನೆ. ಅವ್ರು ಗಂಗೆಗೆ ತಗೊಂಡೋಗಿ ಎಸೆದ್ ಬಿಡ್ತಾರೆ. ಆಗ ಇಲ್ಲಿ ರಾಜನಿಗೆ ಒಂದು ಕ್ಷಣ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ, ದಿಗ್ಭ್ರಾಂತನಾಗ್ತಾನೆ. ಆ ಮುದುಕನನ್ನ ಆಗ ಆ ಮುದುಕನನ್ನ ಹಿಡಿಲಿಕ್ಕೆ ಹೋಗ್ತಾನೆ, ಅವನು ಶಿಕ್ಷೆ ಕೊಡ್ಲಿಕ್ಕೆ ಹೋಗ್ತಾನೆ. ಆಗ ಜಯದೇವ ಗೋಸ್ವಾಮಿ ತಡಿತಾರೆ, ಇಲ್ಲ ಮುದುಕಂದ ಏನು ತಪ್ಪಿಲ್ಲ, ಅವ್ನು ಹೇಳ್ತಾ ಇರೋದು ಸರಿನೇ, ನಾನು ಎರಡು ಸಾಲುಗಳನ್ನ ನಾನು ಇವಾಗ ಹೇಳ್ದಲೆ ನಾನು ಮುಂದಕ್ಕೆ ಹೋಗಿದ್ದೀನಿ, ಅವನ್ದೇನು ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅಷ್ಟೊತ್ತಿಗೆ ಈ ಕಡೆ ಏನಾಗ್ತಿದೆ ಅಂತಂದ್ರೆ ಗಂಗಾ ನದಿಗೆ ಎಸ್ತಿರುವಂತಹ ಆ ಗೀತ ಗೋವಿಂದ ಗ್ರಂಥ ಇವಾಗ ಇವ್ರ ಕಡೆ ವಾಪಸ್ ಬರ್ತಾ ಇದೆ. ಯಾಕೆ ಅಂತಂದ್ರೆ ಈಗ ಗಂಗಾ ಮಾತೆ ಈಗ ಅವರು ಉಲ್ಟಾ ಡೈರೆಕ್ಷನ್ ಅಲ್ಲಿ ಹರಿಲಿಕ್ಕೆ ಶುರು ಮಾಡಿ ಈ ಗೀತಾ ಗೋವಿಂದವನ್ನ ಈ ರಾಜನಿಗೆ ಕೊಡ್ಲಿಕ್ಕೆ ಅವಳು ಬರ್ತಾ ಇದ್ದಾಳೆ. ಅದಕ್ಕೋಸ್ಕರ ಅದನ್ನ ನೋಡಿ ಎಲ್ಲರಿಗೂ ತುಂಬಾ ಸಂತೋಷ ಆಗೋಗುತ್ತೆ. ಆ ಗೀತಾ ಗೋವಿಂದದ ಆ ಮಹತ್ವ ಇನ್ನ ಎಲ್ಲರಿಗೂ ತಿಳಿಯೋ ತರ ಆಗೋಗುತ್ತೆ. ಸೊ ಇವಾಗ ಕೊನೆಗೆ ಆಮೇಲೆ ಅವರು ಆ ಮುದುಕ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ನೋಡಿದಾಗ ಆ ಮುದುಕ ಕಾಣಿಸೋದೇ ಇಲ್ಲ. ಸೊ ಆ ಮುದುಕ ಇವಾಗ ನಮಗ್ ಗೊತ್ತಾಗ್ತದೆ ಅವ್ರು ಬೇರೆ ಯಾರು ಅಲ್ಲ, ಸ್ವತಃ ಕೃಷ್ಣನೇ ಬಂದಿದ್ದಾನೆ. ಕೃಷ್ಣನೇ ಬಂದು ಆ ಗೀತ ಗೋವಿಂದದ ಆ ಮಹಿಮೆ ಎಲ್ಲರಿಗೂ ಗೊತ್ತಾಗ್ಲಿ, ಅದಕ್ಕಿಂತ ಹೆಚ್ಚು ಮಾನ್ಯತೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಸ್ವತಃ ಕೃಷ್ಣನೇ ಅವರು ಈ ನಾಟಕವನ್ನ ಅವರು ಆಡಿಸ್ತಾರೆ. ಸೊ ಅದಾದ್ಮೇಲೆ ಇನ್ನ ಈ ಶುದ್ಧ ಗಾಯನ ಜಯದೇವ ಗೋಸ್ವಾಮಿ ಅವ್ರದ್ದು ಎಷ್ಟು ಶುದ್ಧವಾದ ಗಾಯನ ಅನ್ನೋದಕ್ಕೆ ತುಂಬಾ ನಿದರ್ಶನಗಳಿದೆ. ಇವಾಗ ಜಯದೇವ ಗೋಸ್ವಾಮಿಯನ್ನ ಕಂಡ್ರೆ ಎಲ್ಲರಿಗೂ ಸಹ ತುಂಬಾ ಈರ್ಷೆ, ಎಲ್ಲರಿಗೂ ಹೊಟ್ಟೆ ಕಿಚ್ಚು, ಅಸೂಯೆ. ಯಾಕಂದ್ರೆ ರಾಜನಿಗೆ ಜಯದೇವ ಗೋಸ್ವಾಮಿ ಅಂದ್ರೆ ಅಷ್ಟು ಅಚ್ಚುಮೆಚ್ಚು. ಅದಕ್ಕೋಸ್ಕರ ಹೇಗಾದ್ರೂ ಮಾಡಿ ಜಯದೇವ ಗೋಸ್ವಾಮಿಯನ್ನ ಏನು ಅವ್ರಿಗಿನ್ನ ಶ್ರೇಷ್ಠರಾದವ್ರು ಇದಾರೆ ಅಂತ ಹೇಳ್ಬಿಟ್ಟು ನಾವು ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಸಹ ಏನಾದ್ರೂ ಒಂದು ಪ್ರಯತ್ನವನ್ನ ಮಾಡ್ತಿರ್ತಾರೆ. ಅದೇ ತರ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ ಅಂತಂದ್ರೆ, ನನ್ನ ಸೊಸೆ ತುಂಬಾ ಸುಶ್ರಾವ್ಯವಾಗಿ ಭಜನನ್ನ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡ್ಬರ್ತಾರೆ, ಅವರ ಸೊಸೆಯನ್ನ ಕರ್ಕೊಂಡ್ಬರ್ತಾಳೆ. ಆ ವ್ಯಕ್ತಿ ಹೇಳಿರೋ ಸರಿಯಾಗಿನೇ ಅವರ ಸೊಸೆ ತುಂಬಾನೇ ಸುಶ್ರಾವ್ಯವಾಗಿ ಅವಳು ಹಾಡನ್ನ ಹೇಳ್ತಾಳೆ. ಅವಾಗ ಇನ್ನೇನ್ ಹಾಡನ್ನ ಮುಗಿಸೋ ಸಮಯ ಬರುತ್ತೆ. ಅಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಓಡ್ಕೊಂಡ್ ಬರ್ತಾನೆ, ರಾಜಸಭೆಗೆ ಓಡ್ಕೊಂಡ್ ಬಂದು ಮಹಾರಾಜ ತುಂಬಾ ಅನಾಹುತ ಆಗಿದೆ, ನನ್ನನ್ನ ಕಾಪಾಡಿ, ನನ್ನನ್ನ ರಕ್ಷಿಸಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಬಂದಾಗ ಅವರು ರಾಜ ಕೇಳ್ತಾನೆ ಏನಾಯ್ತು ಅಂತಂದ್ರೆ, ಇವಾಗ ಈ ಮಹಿಳೆ ಅಂದ್ರೆ ವಿದ್ಯುತ್ ಪುರ ಅಂತ ಹೇಳ್ಬಿಟ್ಟು ಅವಳ ಹೆಸರು, ಆ ವಿದ್ಯುತ್ ಪುರ ಇವಾಗ ಹಾಡನ್ನ ಹೇಳ್ತಾ ಇದ್ದಾಳಲ್ಲ, ಈ ಹಾಡನ್ನ ಆಲಿಸ್ತಾ ಆ ಸಭೆಯಲ್ಲೂ ಸಹ ಎಲ್ಲರೂ ತಲೆದೂಗಿದ್ದಾರೆ, ಎಲ್ಲರೂ ಸಹ ತಮ್ಮನ್ನ ತಾವು ಮರ್ತಿದ್ದಾರೆ. ಅದೇ ತರನೇ ಇಲ್ಲಿ ನನ್ನ ಸೊಸೆ ಅವಳು ಬಾವಿಯಲ್ಲಿ ನೀರನ್ನ ಸೇದ್ಲಿಕ್ಕೆ ಹೋಗಿದ್ದಾಳೆ. ನೀರನ್ನ ಸೇದ್ಲಿಕ್ಕೆ ಹೋದಾಗ ಅವಳು ಏನು ಆ ಬಕೀಟನ್ನ ಆ ಬಾವಿ ಒಳಗಡೆ ಬಿಡೋ ಬದ್ಲು ಅವಳು ತನ್ನ ಮಗುವನ್ನ ಬಾವಿಗೆ ಬಿಟ್ಬಿಟ್ಟು ಅವಳು ಏನ್ ಮಾಡಿದಾಳೆ, ಮಗುವನ್ನ ಈಗ ಬಾವಿಗೆ ಬೀಳೋ ತರ ಮಾಡ್ಬಿಟ್ಟಿದ್ದಾಳೆ. ಇದು ಆಗಿರೋದು ಈ ವಿದ್ಯುತ್ ಪುರ ಹಾಡಿನಿಂದ, ನನಗೆ ನ್ಯಾಯವನ್ನ ಕೊಡ್ಸಿ ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ಓಡೋಡ್ಕೊಂಡು ಬರ್ತಾನೆ. ಆಗ ಲಕ್ಷ್ಮಣ ಸೇನ ರಾಜನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ಲ. ಆಗ ಅವನು ಜಯದೇವ ಗೋಸ್ವಾಮಿ ಕಡೆ ತಿರುಗಿ ನೋಡ್ತಾನೆ. ಜಯದೇವ ಗೋಸ್ವಾಮಿ ಅವಾಗ ಅವ್ರೇನ್ ಮಾಡ್ತಾರೆ, ಪ್ರಳಯ ಪಯೋಧಿ ಜಲೆ ಧೃತವಾನಸಿ ವೇದಂ ವಿಹಿತ ವಹಿತ್ರ ಚರಿತ್ರ ಮಖೇದಂ ಕೇಶವ ಧೃತ ಮೀನ ಶರೀರ ಜಯ ಜಯ
ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ ಅಂತ ಹೇಳ್ಬಿಟ್ಟು ಆಮೇಲೆ ಹೇಳ್ತಾರೆ, ಆ ವ್ಯಕ್ತಿ ಹೇಳ್ತಾರೆ, ಹೋಗು ನೀನು ಹೋಗ್ಬಿಟ್ಟು ನಿನ್ನ ಮಗು ಇವಾಗ ಸಿಕ್ಕಿದೆ, ನಿನ್ನ ಮಗುವನ್ನ ನೀನು ಹಿಂತಿರ್ಕೊಂಡು ಪಡ್ಕೋ, ಹಿಂದೆ ಬಂದಿದೆ ಬಾವಿಯಿಂದ, ನೀನು ಮಗುವನ್ನ ನೀನ್ ಇವಾಗ ಪಡ್ಕೋಬಹುದು ಅಂತ ಹೇಳ್ಬಿಟ್ಟು ಜಯದೇವ ಗೋಸ್ವಾಮಿ ಹೇಳ್ತಾರೆ. ಆಗ ಆಶ್ಚರ್ಯ ಹೋಗುತ್ತೆ, ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ, ಲಕ್ಷ್ಮಣ ಸೇನನ್ಗೂ ಆಶ್ಚರ್ಯ ಆಗುತ್ತೆ, ಏನ್ ಮಾಡ್ದೆ ನೀನು ಜಯದೇವ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇವಾಗ ನಮಗ್ ಗೊತ್ತಿರೋ ಹಾಗೇನೆ ಆ ಮತ್ಸ್ಯಾವ ರೂಪದಲ್ಲಿ ಕೃಷ್ಣ ಏನ್ ಮಾಡಿದ್ರು, ಅವರು ಆ ಸಮುದ್ರದಲ್ಲಿ ಇರುವಂತಹ ವೇದಗಳನ್ನ ಅವರು ರಕ್ಷಣೆ ಮಾಡಿದ್ರು ಅಲ್ವಾ. ಮತ್ತೆ ಆ ಸಮುದ್ರದಲ್ಲಿ ಏನು ಆ ಪ್ರಳಯ ಆಗೋ ಸಮಯದಲ್ಲಿ ಎಲ್ಲವನ್ನ ಅವರು ರಕ್ಷಣೆ ಮಾಡಿದ್ರು ಅಲ್ವಾ. ಅದಕ್ಕೋಸ್ಕರ ನಾನು ಭಗವಂತನಿಗೆ ನಾನು ಸ್ತುತಿಯನ್ನ ಮಾಡ್ದೆ, ಕೇಳ್ಕೊಂಡೆ ಆ ಮಗುವನ್ನ ವಾಪಸ್ಸು ಕೊಡ್ಲಿಕ್ಕೆ, ಅಂದ್ರೆ ಕ್ಷೇಮವಾಗಿ ಕೊಡ್ಲಿಕ್ಕೆ ನಾನು ಕೇಳ್ಕೊಂಡೆ ಅಂದಾಗ ಎಲ್ಲರಿಗೂ ಸಂತೋಷವಾಗುತ್ತೆ. ನೋಡಿ, ಈ ಗಾಯನದಿಂದ, ಈ ವಿದ್ಯುತ್ಪುರ ಹೇಳಿರೋದ್ರಿಂದ ಅಲ್ಲಿ ಅನಾಹುತ ಆಯ್ತು, ಆದ್ರೆ ಈ ಶುದ್ಧ ಭಕ್ತನ ಗಾಯನದಿಂದ ಏನಾಯ್ತು, ಅಲ್ಲಿ ಒಂದು ಏನು ಜೀವ ಉಳಿತು ಅಲ್ವಾ. ಅದನ್ನ ನಮ್ಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ, ಶುದ್ಧ ಗಾಯನ ಎಷ್ಟಿತ್ತು ಅಂತ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಆಗಿದೆ. ಮಾತಾಜಿ ಅಷ್ಟ್ ಚೆನ್ನಾಗಿದೆ ಕತೆ. ಒಂದ್ 10 ನಿಮಿಷದಲ್ಲಿ ಮುಗಿಸ್ಬಿಡ್ಲ ಮಾತಾಜಿ, ಇನ್ನ ಜಾಸ್ತಿ ಇದೆ ಅಂತ ಅನ್ಕೋತೀನಿ ಮೋಸ್ಟ್ಲಿ. ಇನ್ನೊಂದ್ 10-15 ನಿಮಿಷದಲ್ಲಿ ಆಗ್ಬೋದು ಮಾತಾಜಿ, 10-15 ನಿಮಿಷ ಆಗತ್ತೆ, ಓಕೆನಾ? ಅಯ್ಯೋ, ಇನ್ನು ಅರ್ಧ ಗಂಟೆ ಮಾಡಿದ್ರೆ ನಾವು ಸುಮ್ನೆ ಕೇಳ್ತೀವಿ ಮಾತಾಜಿ. ಅಯ್ಯೋ ಬೇಡ ಮಾತಾಜಿ, ಆತರ ಆಗೋದ್ ಬೇಡ, ಸಮಯನೂ ತುಂಬಾ ಇಂಪಾರ್ಟೆಂಟ್. ಸರಿ, ನಾನು ಸ್ವಲ್ಪ ಬೇಗ ಹೇಳ್ಕೊಂಡು ಹೋಗ್ತೀನಿ ನಾನು. ಹೇಳಿ ಮಾತಾಜಿ, ಹೇಳಿ ಮಾತಾಜಿ. ಚೆನ್ನಾಗಿದೆ ಮಾತಾಜಿ, ನನಗಂತೂ ಕಣ್ಣಲ್ಲಿ ನೀರ್ ಬರ್ತಾನೆ ಇದೆ ಆಗ್ಲಿಂದ. ಓಕೆ ಮಾತಾಜಿ, ಇನ್ನೊಂದ್ 10 ನಿಮಿಷದಲ್ಲಿ ಹೇಳಿಕ್ಕೆ ನಾನು ಬೇಗ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ ಮಾತಾಜಿ. ಅದಾದ್ಮೇಲೆ ನಮ್ಗೆ ಇನ್ನೊಂದ್ 10 ನಿಮಿಷ ಮಾತಾಜಿ. ಇನ್ನ ಒಂದು ಘಟನೆ ಏನ್ ನಡೆಯುತ್ತೆ ಅಂತಂದ್ರೆ, ಈ ತರ ಅವ್ರಿಗೆ ಗೊತ್ತಾಗತ್ತೆ ಜಯದೇವ ಗೋಸ್ವಾಮಿ ಎಷ್ಟು ಶುದ್ಧ ಭಕ್ತ ಅಂತ ಹೇಳ್ಬಿಟ್ಟು ಈ ನಿದರ್ಶನದಿಂದ ಗೊತ್ತಾಗತ್ತೆ. ಆದ್ರೂ ಸಹ ಅವರು ಪ್ರಯತ್ನವನ್ನ ಮಾಡೋದು ನಿಲ್ಸೋದೇ ಇಲ್ಲ. ಇನ್ನೂ ಒಬ್ಬ ವ್ಯಕ್ತಿಯನ್ನ ಕರ್ಕೊಂಡ್ ಬರ್ತಾರೆ, ಮಿಶ್ರಾ ಅನ್ನೋ ವ್ಯಕ್ತಿನ ಕರ್ಕೊಂಡ್ಬಂದು ರಾಜನ ಹತ್ರ ಕರ್ಕೊಂಡ್ ಬರ್ತಾರೆ. ಅವ್ರು ಗಿಡ ಹಾಕೊಂಡ್ ಬಂದಿರ್ತಾರೆ. ಆಗ ರಾಜನಿಗೆ ಆಶ್ಚರ್ಯ ಆಗುತ್ತೆ, ಇಂತಹ ವ್ಯಕ್ತಿ ಏನನ್ನ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಆದ್ರೆ ಅವ್ರು ಹೇಳ್ತಾರೆ, ಇವನು ಎಂತ ಚೆನ್ನಾಗಿ ಅವನು ಗಾಯನವನ್ನ ಮಾಡ್ತಾನೆ ಅಂತಂದ್ರೆ, ಏನು ಮರದಲ್ಲಿರುವ ಎಲೆಗಳೆಲ್ಲ ಉದುರು ಹೋಗ್ಬಿಡುತ್ತೆ, ಗಾಳಿಯಲ್ಲಿ ಬೆಂಕಿನೇ ಬರುತ್ತೆ ಅನ್ನೋ ತರ ಅವರು ಎಷ್ಟೆಲ್ಲ ಅವನ್ನ ಗಾಯನದಿಂದ ಅದ್ಭುತಗಳಾಗುತ್ತೆ ಅಂತ ಹೇಳ್ಬಿಟ್ಟು ವರ್ಣನೆ ಮಾಡ್ತಾರೆ. ಸೊ ಅದೇ ತರನೇ ಇಲ್ಲಿ ಅವನು ಗಾಯನವನ್ನ ಶುರು ಮಾಡ್ತಾನೆ. ಅವ್ರು ಹೇಳಿರೋ ತರನೇ ಎಲ್ಲನೂ ಅಲ್ಲಿ ಕಾಣಿಸುತ್ತೆ ಲಕ್ಷ್ಮಣ ಸೇನಗೆ. ಅವಾಗ ಲಕ್ಷ್ಮಣ ಸೇನಗೆ ಒಂದು ಕ್ಷಣ ಅನ್ಸುತ್ತೆ, ಈ ಗಾಯನದಿಂದ ಇಲ್ಲಿ ಯಾವುದೇ ಒಂದು ಸೃಷ್ಟಿ ಆಗ್ತಾ ಇಲ್ಲ, ಇಲ್ಲೆಲ್ಲ ಧ್ವಂಸ ಆಗ್ತಾ ಇದೆ, ಇದನ್ನ ಯಾವ್ದಾದ್ರು ಶ್ರೇಷ್ಠತೆ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಅವ್ರು ಜಯದೇವ ಗೋಸ್ವಾಮಿಗೆ ಹೇಳ್ತಾರೆ, ನೀನು ಗೀತ ಗೋವಿಂದವನ್ನ ಹೇಳು ಅಂತ ಹೇಳ್ಬಿಟ್ಟು. ಆವಾಗ ಜಯದೇವ ಗೋಸ್ವಾಮಿ ಯಾವ ಶ್ಲೋಕಗಳನ್ನ ಹೇಳ್ತಾರೆ ಅಂತಂದ್ರೆ, ಅಲ್ಲಿ ಏನ್ ನಡೆದಿರುತ್ತೆ ಲೀಲೆ ಅಂತಂದ್ರೆ, ಗೋಲೋಕ ವೃಂದಾವನದಲ್ಲಿ ಏನು ಲೀಲೆ ನಡೆದಿರುತ್ತೆ ಅಂತಂದ್ರೆ, ಶ್ರೀಮತಿ ರಾಧಾರಾಣಿ ಕೃಷ್ಣನ ಬರುವಿಕೆಗೋಸ್ಕರ ಕಾಯ್ತಾ ಇರ್ತಾರೆ. ಕೃಷ್ಣ ನಮ್ಗೆ ಗೊತ್ತಿರಾಗ್ಲೇ ಯಾವಾಗ್ಲೂ ಲೇಟ್ ಅಲ್ವಾ, ಬರೋದಿಲ್ಲ. ಸೊ ಇವತ್ತೂ ಸಹ ಕೃಷ್ಣ ಬರ್ತಾ ಇಲ್ಲ. ಶ್ರೀಮತಿ ರಾಧಾರಾಣಿ ಅವ್ರು ಏನನ್ನ ಜ್ಞಾಪಿಸ್ಕೊತಾ ಇದಾರೆ ಅಂತಂದ್ರೆ, ಹಿಂದಿನ ದಿವಸ ರಾಸ ನೃತ್ಯದಲ್ಲಿ ಏನಾಯ್ತು ಅನ್ನೋದನ್ನ ಜ್ಞಾಪಿಸ್ಕೊತಾ ಇದಾರೆ. ಹಿಂದಿನ ದಿವಸ ಏನಾಗಿರುತ್ತೆ ಅಂತಂದ್ರೆ, ಕೃಷ್ಣ ಕೊಳಲನ್ನ ಊದ್ಬೇಕಾದ್ರೆ ಎಲ್ಲರೂ ಸಹ ಆ ಕೊಳಲಿಗೆ ಸರಿಯಾಗಿ ನೃತ್ಯವನ್ನ ಮಾಡ್ಬೇಕು, ಗೋಪಿಕಾಶ್ರೀಯರು ಮತ್ತೆ ಶ್ರೀಮತಿ ರಾಧಾರಾಣಿ. ಆದ್ರೆ ಹಿಂದಿನ ದಿನ ರಾತ್ರಿ ಶ್ರೀಮತಿ ರಾಧಾರಾಣಿ ಆ ಕೃಷ್ಣನ ಕೊಳಲಿಗೆ ಸರಿಯಾಗಿ ನೃತ್ಯವನ್ನ ಮಾಡ್ದಲೇ ಅವರು ತಪ್ಪು ಹೆಜ್ಜೆಗಳನ್ನ ಹಾಕ್ತಾರೆ. ಆಗ ಕೃಷ್ಣ ಕಣ್ಣಿಂದ ನೋಡ್ತಾರೆ, ಶ್ರೀಮತಿ ರಾಧಾರಾಣಿ ನೀನ್ ಈ ತರ ತಪ್ಪು ಹೆಜ್ಜೆ ಹಾಕೋದಾ ಅಂತ ಹೇಳ್ಬಿಟ್ಟು ಅವ್ರ ಕಣ್ಣಿನಿಂದ ನೋಡ್ತಾರೆ. ಅದನ್ನ ಜ್ಞಾಪಿಸ್ಕೋತಾಳೆ ಶ್ರೀಮತಿ ರಾಧಾರಾಣಿ. ಶ್ರೀಮತಿ ರಾಧಾರಾಣಿ ಅದನ್ನ ಜ್ಞಾಪಿಸ್ಕೊಂಡಾಗ ಅವಳಿಗೆ ಹೌದು, ಇವಾಗ ಕಾಯ್ತಾ ಇದ್ದಾಳೆ, ಕೃಷ್ಣನ ಮೇಲೆ ಕೋಪ ಇದೆ, ಅವಳಿಗೆ ದುಃಖ ಆಗ್ತಾ ಇದೆ, ಇನ್ನ ಬರ್ತಿಲ್ಲ ಕೃಷ್ಣ ಅಂತ. ಆದ್ರೆ ಈ ದೃಶ್ಯವನ್ನ ಜ್ಞಾಪಿಸ್ಕೊಂಡಾಗ ಅವಳಿಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅವಳು ಸಂತೋಷದಿಂದ ಸುತ್ತಮುತ್ತಲು ನೋಡಿದ್ರೆ, ಅವಳು ಎಲ್ಲೆಲ್ಲಿ ನೋಡ್ತಾಳೋ ಅಲ್ಲೆಲ್ಲನೂ ಸಹ ಇವಾಗ ಚಿಗುರು ಬರ್ತಾ ಇದೆ, ಹೂಗಳೆಲ್ಲ ಹರಳ್ತಾ ಇದೆ, ಎಲ್ಲೆಲ್ಲಿ ನೋಡ್ತಾಳೋ ಅಲ್ಲೆಲ್ಲನೂ ಸಹ ಅಲ್ಲಿ ಸೃಷ್ಟಿ ಆಗ್ತಾ ಇದೆ. ಈ ಹಾಡನ್ನ ಹೇಳ್ದಾಗ ಏನಾಗುತ್ತೆ, ಜಯದೇವ ಗೋಸ್ವಾಮಿ ಈ ಶ್ಲೋಕವನ್ನ ಹೇಳ್ದಾಗ ಅಲ್ಲಿ ಆ ರಾಜನ ಆಸ್ಥಾನ ಅಂದ್ರೆ, ಇವಾಗ ರಾಜ ಇವಾಗ ಈ ತರ ಇದನ್ನೆಲ್ಲ ಪ್ರದರ್ಶನ ಮಾಡ್ಬೇಕು ಅಂತಂದ್ರೆ ಅವರು ಒಂದ್ ಸ್ವಲ್ಪ ಅಂಗಳದಲ್ಲಿ ಅವ್ರು ಪ್ರದರ್ಶನ ಮಾಡ್ತಾ ಇದ್ರೆ, ಅಲ್ಲಿ ಆ ಅಂಗಳದಲ್ಲಿರುವಂತಹ ಎಲ್ಲಾ ಮರದಲ್ಲಿ ಚಿಗುರು ಬರ್ತಾ ಇದೆ, ಅಲ್ಲಿರುವಂತಹ ಹೂವಿನ ಗಿಡದಲ್ಲೆಲ್ಲ ಹೂ ಹರಳ್ತಾ ಇದೆ. ಇದನ್ನ ನೋಡಿದಾಗ ಆಗ ರಾಜನಿಗೆ ತುಂಬಾ ಸಂತೋಷ ಆಗುತ್ತೆ. ಹೌದು ನೋಡಿ, ಗಾಯನದಿಂದ ಒಂದು ಸೃಷ್ಟಿ ಆಗ್ಬೇಕೇ ಹೊರತು ಅಲ್ಲಿ ಧ್ವಂಸ ಆಗ್ಬಾರ್ದು, ಅಲ್ಲಿ ಅನಾಹುತ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಮತ್ತೆ ಎಲ್ಲರಿಗೂ ಸಹ
ಜಯದೇವ ಗೋಸ್ವಾಮಿಯ ಆ ಶುದ್ಧತೆ ಬಗ್ಗೆ ಎಲ್ಲರಿಗೂ ಸಹ ಇಲ್ಲಿ ಗೊತ್ತಾಗುತ್ತೆ. ಇಲ್ಲಿ ನಮ್ಗೆ ಆಚಾರ್ಯರು ಅದನ್ನೇ ಹೇಳ್ತಾ ಇದ್ರೆ, ನಾವ್ ಇವಾಗ ಏನಾದ್ರು ಭಗವಂತನಿಗೆ ಹಾಡನ್ನ ಹೇಳ್ಬೇಕು ಅಥವಾ ಏನನ್ನ ಹೇಳ್ಬೇಕಂದ್ರೆ ನಮ್ಗೆ ಯಾವಾಗ್ಲೂ ಏನ್ ಯೋಚನೆ ಇರುತ್ತೆ ಅಂತಂದ್ರೆ, ಬೇರೆಯವರು ಕೇಳಿಸ್ಕೊಂಡ್ರೆ ಅವರು ನನ್ನ ಹಾಡಿನ ಬಗ್ಗೆ ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ, ತುಂಬಾ ಹೆಚ್ಚು ಜನಗಳಿದಾರ ಇಲ್ಲಿ ನನ್ನ ಹಾಡನ್ನ ಕೇಳಲಿಕ್ಕೆ, ಅಥವಾ ನಾನು ಏನಾದ್ರು ಒಂದು ಹೇಳಲಿಕ್ಕೆ ಭಗವಂತನ ಬಗ್ಗೆ ಹೇಳ್ತಾ ಇದ್ದಾಗ ಕೇಳಿಸ್ಕೊಳ್ಳಿಕ್ಕೆ ಹೆಚ್ಚು ಜನರಿದಾರ, ಅದನ್ನ ಭಗವಂತ ನೋಡೋದಿಲ್ಲ. ನಾವ್ ಎಷ್ಟು ಶುದ್ಧ ಮನಸ್ಸಿನಿಂದ ನಾವು ಹೇಳ್ತಾ ಇದೀವಿ ಅನ್ನೋದನ್ನೇ ಭಗವಂತ ನೋಡೋದು. ಭಗವಂತ ಭಾವಗ್ರಾಹಿ ಜನಾರ್ದನ ಅಂತ ಹೇಳ್ಬಿಟ್ಟು ನಾವ್ ಏನ್ ಹೇಳ್ತೀವಿ ಅದನ್ನ ನಾವಿಲ್ಲಿ ಈ ನಿದರ್ಶನದ ನಾವು ಅರ್ಥ ಮಾಡ್ಕೋಬಹುದು. ಸೊ ಇವಾಗ ಲಕ್ಷ್ಮಣ ಸೇನಾ ಅವ್ರಿಗೆ ಒಬ್ಬ ಮಗ ಇರ್ತಾನೆ, ಅವನ ಹೆಸರು ಪುರುಷೋತ್ತಮ್ ಅಂತ ಹೇಳ್ಬಿಟ್ಟು. ಆ ಪುರುಷೋತ್ತಮ್ಗೆ ಒಂದು ಆಸೆ ಬರುತ್ತೆ, ಈಗ ಜಯದೇವ ಗೋಸ್ವಾಮಿ ಅವರು ಗೀತ ಗೋವಿಂದ ಬರ್ದಿದಾರಲ್ವಾ, ಅದೇ ತರನೇ ನಾನು ಸಹ ಒಂದು ಗೀತ ಗೋವಿಂದವನ್ನ ಬರಿಬಹುದಲ್ವಾ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಅಭಿನಯ ಗೀತ ಗೋವಿಂದ ಅಂತ ಹೇಳ್ಬಿಟ್ಟು ಅವರೊಂದು ಬರೀತಾರೆ. ಆವಾಗ ಅದನ್ನ ಬರೆದ್ಬಿಟ್ಟು ಅವರು ಪುರಿ ಜಗನ್ನಾಥ ದೇವಸ್ಥಾನದ ಪುರೋಹಿತನಿಗೆ ಕೊಡ್ತಾರೆ, ನೀನ್ ಇದನ್ನ ಜಗನ್ನಾಥನಿಗೆ ಅರ್ಪಿಸು ಅಂತ ಹೇಳ್ಬಿಟ್ಟು. ರಾಜ ಅಲ್ವಾ, ಇಲ್ಲ ಅಂತ ಹೇಳಕ್ ಆಗೋದಿಲ್ಲ. ಪುರೋಹಿತನ್ ಮಾಡ್ತಾನೆ, ಆ ಗೀತ ಗೋವಿಂದವನ್ನ ಇಸ್ಕೊಂಡ್ಬಿಟ್ಟು ಜಗನ್ನಾಥನ ಮುಂದೆ ಇಡ್ತಾನೆ. ಮುಂದೆ ಇಟ್ಬಿಟ್ಟು ರಾತ್ರಿ ಬಾಗ್ಲ ಹಾಕೊಂಡು ಅವನು ಹೋಗ್ತಾನೆ. ಅದಾದ್ಮೇಲೆ ಬೆಳಗ್ಗೆ ಎದ್ದು ಬಂದು ನೋಡಿದಾಗ ಪುರೋಹಿತ ಏನ್ ನೋಡ್ತಾನೆ, ಅಲ್ಲಿ ಆ ಅಭಿನಯ ಗೀತ ಗೋವಿಂದ ಅದೆಲ್ಲ ಚೂರ್ ಚೂರ್ ಆಗೋಗ್ಬಿಟ್ಟಿರುತ್ತೆ, ಆ ಪುಸ್ತಕ ಚೂರ್ ಚೂರ್ ಆಗೋಗ್ಬಿಟ್ಟಿರುತ್ತೆ. ಅದೇ ಜಯದೇವ ಗೋಸ್ವಾಮಿ ಅವರ ಗೀತ ಗೋವಿಂದವನ್ನ ಜಗನ್ನಾಥ ತನ್ನ ಹೃದಯದ ಮೇಲೆ ಇರಿಸ್ಕೊಂಡಿದ್ದಾನೆ. ಈ ವಿಷಯವನ್ನ ಅವರು ಪುರುಷೋತ್ತಮ ರಾಜನಿಗೆ ಅವರು ಹೇಳ್ತಾರೆ. ಆಗ ಪುರುಷೋತ್ತಮ ರಾಜ ಯೋಚನೆ ಮಾಡ್ತಾನೆ, ನಾನು ಸಹ ಭಕ್ತಿಯಿಂದನೇ ಬರ್ದಿದ್ದೀನಿ, ನನ್ನ ಈ ಸೇವೆಯನ್ನ ಭಗವಂತ ಸ್ವೀಕಾರ ಮಾಡಿಲ್ವಾ, ಹಾಗಾದ್ರೆ ನಾನಿದ್ದು ಏನ್ ಪ್ರಯೋಜನ, ನಾನು ದೇಹವನ್ನ ತ್ಯಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಸಮುದ್ರಕ್ಕೆ ಹೋಗಿ ಅಲ್ಲಿ ಧುಮುಕಿ ಪ್ರಾಣವನ್ನ ಬಿಡ್ಬೇಕು ಅಂತ ಹೇಳ್ಬಿಟ್ಟು ಬರ್ತಾರೆ. ಅವಾಗ ಜಗನ್ನಾಥ ಸ್ವಾಮಿನೂ ಸಹ ಹಿಂದೆ ಓಡಿ ಬರ್ತಾರೆ. ಅವರು ರಾಜನಿಗೆ ಹೇಳ್ತಾರೆ, ನಿಲ್ಲು, ನೀನು ಪ್ರಾಣವನ್ನ ಕಳ್ಕೊಬೇಡ, ನೀನು ಪ್ರಾಣವನ್ನ ಕಳ್ಕೊಂಡ್ರೆ ಈ ಪುರಿ ಕ್ಷೇತ್ರವನ್ನ ಯಾರು ನೋಡ್ಕೋತಾರೆ ಅಂತ ಹೇಳ್ತಾರೆ. ಅವಾಗ ಪುರುಷೋತ್ತಮ ಹೇಳ್ತಾನೆ, ನಾನು ಸಹ ಭಕ್ತಿಯಿಂದನೇ ಬರ್ದಿದ್ದೀನಿ, ನೀನ್ ಅದನ್ನ ಸ್ವೀಕಾರ ಮಾಡ್ತಾ ಇಲ್ಲ, ನನ್ಗೆ ನೀನ್ ಸ್ವೀಕಾರ ಮಾಡ್ತಿಲ್ಲ ಅಂದ್ಮೇಲೆ ನಾನಿದ್ದು ಏನ್ ಪ್ರಯೋಜನ, ಇದು ನಿನ್ನ ಪುರಿ ಕ್ಷೇತ್ರ ಅಲ್ವಾ, ನೀನೇ ನೋಡ್ಕೋ, ನಾನು ಜೀವಂತವಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಮುಳುಗ್ಲಿಕ್ಕೆ ಹೋಗ್ತಾರೆ. ಆಗ ಜಗನ್ನಾಥ ಸ್ವಾಮಿ ಹೇಳ್ತಾರೆ, ಸರಿ, ನಾನು ಒಂದು ಡೀಲ್ ಮಾಡ್ಕೊಳ್ಳೋಣಂತೆ, ನಾನು ನಿನ್ನ ಈ ಅಭಿನಯ ಗೀತ ಗೋವಿಂದವನ್ನ ನಾನು ಪೂರ್ತಿಯಾಗಿ ನಾನು ತಗೊಳ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಅದರಲ್ಲಿ 11 ಶ್ಲೋಕಗಳನ್ನ ಮಾತ್ರ ನಾನು ತಗೊಂಡು ನಾನು ಆ ಗೀತ ಗೋವಿಂದಕ್ಕೆ ನಾನು ಸೇರಿಸ್ತೀನಿ ಅಂತ ಹೇಳಿದಾಗ ಆ ಪುರುಷೋತ್ತಮನಿಗೆ ತುಂಬಾ ಸಂತೋಷ ಆಗುತ್ತೆ. ಸರಿ ಆಯ್ತು, ಅಷ್ಟಾದ್ರೂ ಮಾಡು ಭಗವಂತ ಅಂತ ಹೇಳ್ಬಿಟ್ಟು ಅವರು ಒಪ್ಕೋತಾರೆ. ಸೊ ಈ ತರ ಇವಾಗ ನಾವೇನು ಗೀತ ಗೋವಿಂದವನ್ನ ನಾವಿವಾಗ ನೋಡ್ತಾ ಇದೀವಿ, ಅದ್ರಲ್ಲಿ ಈ ಪುರುಷೋತ್ತಮ ಬರೆದಿರೋ 11 ಶ್ಲೋಕಗಳು ಸಹ ಸೇರ್ಕೊಂಡಿದೆ. ಆದ್ರೆ ನಮ್ಗೆ ಅದು ಪುರುಷೋತ್ತಮ ಬರೆದಿರೋ 11 ಶ್ಲೋಕ ಯಾವುದು ಮತ್ತೆ ಜಯದೇವ ಗೋಸ್ವಾಮಿ ಅವರು ರಚಿಸಿರುವಂತಹ ಶ್ಲೋಕಗಳು ಯಾವ್ದು ಅಂತ ಹೇಳ್ಬಿಟ್ಟು ನಾವು ಅದನ್ನ ವಿಂಗಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಗೀತ ಗೋವಿಂದ ಪ್ರಚಾರವನ್ನ ಎಲ್ಲಾ ಕಡೆ ಮಾಡ್ತಾರೆ. ಮತ್ತೆ ಬರೀ ವೈಷ್ಣವ ದೇವಸ್ಥಾನಗಳಲ್ಲಿ ಒಂದೇ ಅಲ್ಲ, ಅದು ಅಂದ್ರೆ ಇವಾಗ ಬಂಗಾಳದಲ್ಲಿ ಇದು ನಡೀತಾ ಇರೋದು, ಈವನ್ ಈ ಕಡೆ ದಕ್ಷಿಣ ಭಾರತದಲ್ಲೂ ಸಹ ಇದರ ಪ್ರಚಾರ ತುಂಬಾ ಬಿರುಸಾಗಿ ನಡೀತಾ ಇರುತ್ತೆ. ಮತ್ತೆ ಸ್ವತಃ ಮಧುರೆಯ ಮೀನಾಕ್ಷಿ ದೇವತೆ ಅವಳು ಜಯದೇವ ಗೋಸ್ವಾಮಿ ಮತ್ತೆ ಪದ್ಮಾವತಿಗೆ ಕನಸಲ್ಲಿ ಬಂದು ಕೇಳ್ಕೊತಾಳೆ, ನೀವಿಬ್ರು ಬಂದು ಈ ಗೀತ ಗೋವಿಂದವನ್ನ ನನ್ನ ಸನ್ನಿಧಿಯಲ್ಲಿ ಹೇಳಿ ಅಂತ ಹೇಳಿದಾಗ ಜಯದೇವ ಗೋಸ್ವಾಮಿ ಮತ್ತೆ ಪದ್ಮಾವತಿ ಇಬ್ರು ಸಹ ಹೋಗಿ ಅಲ್ಲಿ ಗೀತ ಗೋವಿಂದವನ್ನ ಹೇಳ್ತಾರೆ. ಪದ್ಮಾವತಿ ನೃತ್ಯವನ್ನ ಮಾಡ್ತಾಳೆ. ಈ ತರ ಅದು ಎಲ್ಲಾ ಕಡೆ ಪ್ರಚಾರ ಪಡೆಯುತ್ತೆ. ಮತ್ತೆ 3 ರಾಜರು ಯಾರು ಅಂತಂದ್ರೆ ಬಂಗಾಳದ ರಾಜ ಲಕ್ಷ್ಮಣ ಸೇನಾ, ಮತ್ತೆ ಪುರಿಯ ರಾಜ ಗಜಪತಿ ಮಹಾರಾಜ, ದಕ್ಷಿಣ ಭಾರತದ ರಾಜ ಗಂಗಾ ಚೋಳ, ಇವರೆಲ್ಲರೂ ಸಹ ಇದನ್ನ ಪ್ರಚಾರ ಮಾಡ್ಲಿಕ್ಕೆ, ಇವಾಗ ನಮ್ಗೆ ಹೇಗೆ ಈಗ ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಲಿಕ್ಕೆ ಎಷ್ಟು ಆಂದೋಲನ ನಡೀತಾ ಇದೆ, ಅದೇ ತರನೇ ಈ ಗೀತ ಗೋವಿಂದವನ್ನ ಪ್ರಚಾರ ಮಾಡ್ಲಿಕ್ಕೆ ಈ 3 ರಾಜರು ತುಂಬಾವಾದ ಪ್ರಮುಖವಾದ ಪಾತ್ರವನ್ನ ಅವರು ವಹಿಸಿದ್ದಾರೆ. ಅವ್ರು ಅದನ್ನ ಗೀತ ಗೋವಿಂದದ ಪ್ರತಿಗಳನ್ನ ಬ್ರಾಹ್ಮಣರಿಂದ ಸಿದ್ಧಪಡಿಸ್ತಾ ಇದ್ದಾರೆ. ಮತ್ತೆ ಯಾರಾದ್ರೂ ನಾಸ್ತಿಕರಿದ್ರೆ ಅವ್ರಿಗೆ ಎಚ್ಚರ ಕೊಡ್ತಾ ಇದ್ದಾರೆ, ನೀವ್ ಇದನ್ನೆಲ್ಲ ಓದಿ ಭಕ್ತಿ ಮಾರ್ಗಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಇಲ್ಲಿ ಗೀತ ಗೋವಿಂದವನ್ನ ಬರ್ದಿರುವಂತಹ ಒಂದು ವಸ್ತ್ರವನ್ನ ಯಾರು ಜಗನ್ನಾಥನಿಗೋಸ್ಕರ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದರೋ ಅವ್ರಿಗೆ ಅದನ್ನ ಪೇಟ ತರ ಅಲ್ಲಿ ಹಾಕ್ತಾರಂತೆ. ಅಂದ್ರೆ ಇವಾಗ ನಾವು ದೀಕ್ಷೆ ತಗೊಂಡ್ರೆ ಇವಾಗ ನಮ್ಗೆ ಹೇಗೆ ಮಾಲೆಯನ್ನ ಕೊಟ್ಟು ನಮ್ಗೆ ಹೆಸರನ್ನ ಬದಲಾವಣೆ ಮಾಡ್ತಾರೋ, ಅದೇ ತರ ಭಗವಂತನಿಗೆ ಸಮರ್ಪಣೆ ಮಾಡಿರೋರ್ಗೆ ಇದನ್ನ ಗೌರವವಾಗಿ ಆ ಗೀತ ಗೋವಿಂದ ಬರೆದಿರೋ ವಸ್ತ್ರವನ್ನ ಅವರಿಗೆ ಪೇಟ ತರ ಅದನ್ನ ಸುತ್ತಲಾಗತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇಲ್ಲಿ ನಾವು ನೋಡ್ತಿರೋ ಹಾಗೇನೆ ಲಕ್ಷ್ಮಣ ಸೇನನಿಗೆ ಈಗ ಜಯದೇವ ಗೋಸ್ವಾಮಿ ಅವರ ಸಂತ ಗುಣಗಳು ತುಂಬಾನೇ ಇಷ್ಟ ಆಗಿದೆ. ಅವರು ಕೇಳ್ತಾ ಇದ್ದಾರೆ, ನನ್ನನ್ನು ಏನಾದ್ರೂ ಒಂದು ಸೇವೆಯನ್ನ ಮಾಡ್ಬೇಕು, ನನಗೇನಾದ್ರೂ ಒಂದು ಸಲಹೆಯನ್ನ ಕೊಡಿ ಅಂತ ಹೇಳಿದಾಗ ಜಯದೇವ ಗೋಸ್ವಾಮಿ ಹೇಳ್ತಾರೆ, ಸರಿ ನೀನು ಒಂದ್ ಕೆಲಸ ಮಾಡು, ಏಕಾದಶಿ ದಿವಸ ನೀನು ಎಲ್ಲಾ ಬ್ರಾಹ್ಮಣರನ್ನ ಕರೆದು ನೀನು ಯಥೇಚ್ಛವಾಗಿ ಅವ್ರಿಗೆ ದಾನವನ್ನ ಮಾಡು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮಣ ಸೇನ ಮಹಾರಾಜ ಎಲ್ಲರಿಗೂ ಯಥೇಚ್ಛವಾಗಿ ದಾನವನ್ನ ಮಾಡ್ತಾ ಇದ್ದಾರೆ. ನಮ್ಗೆ ಗೊತ್ತಿರೋ ಹಾಗೆ ಆ ದರೋಡೆಕೋರರು ಯಾರು ಆ
ಜಯದೇವ ಗೋಸ್ವಾಮಿಯವರ ಕೈಯನ್ನ ಕತ್ತರಿಸಿದಾರಲ್ವಾ, ಆ ಬ್ರಾಹ್ಮಣರಿಗೂ ಸಹ ಆ ದರೋಡೆಕಾರರಿಗೂ ಸಹ ಈ ವಿಷಯ ಗೊತ್ತಾಗುತ್ತೆ. ಅವರು ನಾವ್ಯಾಕೆ ಇದನ್ನ ಈ ಸಂದರ್ಭವನ್ನ ಬಳಸ್ಕೋಬಾರ್ದು ಅಂತ ಹೇಳ್ಬಿಟ್ಟು ಅವರು ಬ್ರಾಹ್ಮಣರ ವೇಷವನ್ನ ಧರಿಸ್ಕೊಂಡು ಈಗ ಲಕ್ಷ್ಮಣ ಸೇನನ ಆಸ್ಥಾನಕ್ಕೆ ಬರ್ತಾ ಇದಾರೆ. ಲಕ್ಷ್ಮಣ ಸೇನನ ಆಸ್ಥಾನಕ್ಕೆ ಬಂದಾಗ ಅವರು ಅಲ್ಲಿ ಜಯದೇವ ಗೋಸ್ವಾಮಿ ಅವರನ್ನ ನೋಡ್ತಾರೆ. ಆಗ ಈ ಬ್ರಾಹ್ಮಣರಿಗೆ ಅಂದ್ರೆ ಈ ಮಾರುವೇಷದಲ್ಲಿರುವ ದರೋಡೆಕಾರರಿಗೆ ಭಯ ಆಗುತ್ತೆ. ಇದೇನಿದು ಜಯದೇವ ಗೋಸ್ವಾಮಿ ಇಲ್ಲಿದ್ದಾನೆ, ಅವನೇನಾದ್ರು ರಾಜನಿಗೆ ನಮ್ಮ ವಿಷಯವನ್ನ ಹೇಳಿದ್ರೆ ನಮ್ಗೆ ಪ್ರಾಣಕ್ಕೆನೆ ಅಪಾಯ ಅಂತ ಹೇಳ್ಬಿಟ್ಟು ಅವರು ಚಡಪಡಿಸ್ತಾ ಇರ್ತಾರೆ. ಆಮೇಲೆ ಅವರು ರಾಜನಿಗೆ ಹೇಳ್ತಾರೆ, ನಾವು ಬೇಗ ಹೋಗ್ಬೇಕು, ನಮ್ಮನ್ನ ಕಳಿಸ್ಕೊಡಿ ಅಂತ ಹೇಳಿದಾಗ, ನೀವು ಜಯದೇವ ಗೋಸ್ವಾಮಿ ಅವರ ಅವರ ಅಪ್ಪಣೆಯನ್ನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಜಯದೇವ ಗೋಸ್ವಾಮಿ ಏನ್ ಹೇಳ್ತಾರೆ, ಸರಿ ಆಯ್ತು, ನೀವು ಹೊರಡಿವ್ರಂತೆ ಅಂತ ಹೇಳ್ಬಿಟ್ಟು ರಾಜನಿಗೆ ಹೇಳ್ತಾರೆ. ಇವ್ರಿಗೆ ಇನ್ನ ಹೆಚ್ಚು, ಇವಾಗ ಇಷ್ಟು ತನಕ ಎಷ್ಟು ಕೊಟ್ಟಿದ್ದೀರಾ ಬ್ರಾಹ್ಮಣರಿಗೆ, ಅದಕ್ಕಿಂತ ಹೆಚ್ಚು ಹಣವನ್ನ ಇವ್ರಿಗೆ ಕೊಟ್ಬಿಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮತ್ತೆ ಜೊತೆಯಲ್ಲಿ ನೀವು, ಯಾಕಂದ್ರೆ ಹೆಚ್ಚು ಹಣ ಇದ್ದಾಗ ಅದನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಕಾವಲುಗಾರನ್ನು ಸಹ ಈ ಬ್ರಾಹ್ಮಣರ ಜೊತೆ ಕಳಿಸಿ ಅಂತ ಹೇಳ್ಬಿಟ್ಟು ಜಯದೇವ ಗೋಸ್ವಾಮಿ ಹೇಳ್ತಾರೆ. ಅವ್ರು ಹೇಳೋ ತರನೇ ಲಕ್ಷ್ಮಣ ಸೇನಾ ಅವ್ರಿಗೆ ಅಪಾರವಾದ ಹಣವನ್ನ ಕೊಟ್ಟು, ಸೈನಿಕರನ್ನು ಕೊಟ್ಟು ಅವ್ರನ್ನ ಅವ್ರಿರೋ ಜಾಗಕ್ಕೆ ಬಿಟ್ಟು ಬರಲಿಕ್ಕೆ ಕಳಿಸ್ತಾರೆ. ಸೊ ಇದೇ ತರ ಅವರು ಮಾರ್ಗ ಮಧ್ಯದಲ್ಲಿ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಗ ಈ ಸೈನಿಕರಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ನಿಮ್ಗೆ ಇಷ್ಟೊಂದು ಹಣವನ್ನ, ಅಪಾರವಾದ ಹಣವನ್ನ ಕೊಟ್ರಲ್ಲ, ಇದಕ್ಕಿಂತ ಮುಂಚೆ ಎಂತಹ ಬ್ರಾಹ್ಮಣರೆಲ್ಲ ಶ್ರೇಷ್ಠ ಬ್ರಾಹ್ಮಣರು ಬಂದಿದ್ರು, ಅವ್ರಿಗೆ ಯಾರಿಗೂ ಇಷ್ಟು ಹಣವನ್ನ ಕೊಡಿಲ್ಲ, ನಿಮ್ಗೆ ಇಷ್ಟೊಂದು ಹಣವನ್ನ ಕೊಟ್ಟಿದಾರಲ್ಲ, ಏನ್ ಸಮಾಚಾರ ನಮ್ಗೆ ಅರ್ಥ ಆಗ್ತಿಲ್ಲ ಅಂದಾಗ ಆಗ ದರೋಡೆಕಾರರು ಯೋಚನೆ ಮಾಡ್ಬಿಟ್ಟು ಹೇಳ್ತಾರೆ, ಅಲ್ಲಿ ಜಯದೇವ ಗೋಸ್ವಾಮಿ ಇದ್ದಾನಲ್ಲ, ಅವನು ಸಹ ದರೋಡೆಕಾರ, ಅವನು ಇವಾಗ ರಾಜನ ಆಸ್ಥಾನದಲ್ಲಿ ಪುರೋಹಿತನ ಆಗ್ಬಿಟ್ಟಿದ್ದಾನೆ, ಅವನು ದರೋಡೆ ಮಾಡ್ಬೇಕಾದ್ರೆ ಅವನು ನಮ್ಮ ಜೊತೆಲೆ ಇದ್ದಿದ್ದು, ಅವನು ದರೋಡೆಕಾರರ ಜೊತೆಲಿ ಇದ್ದಾಗ ಅವನು 2 ಕೈಗಳನ್ನ ಕಳ್ಕೊಂಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅವನು ಆ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳ್ಬಿಟ್ಟು, ನಮಗ್ ಗೊತ್ತಿದೆಯಲ್ವಾ ಅವನ ವಿಷಯ ಅಂತ ಹೇಳ್ಬಿಟ್ಟು ನಮ್ಗೆ ಇವಾಗ ಈ ತರ ಲಂಚವನ್ನ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರು ಇವಾಗ ಜಯದೇವ ಗೋಸ್ವಾಮಿಯ ಬಗ್ಗೆ ಅವರು ಆರೋಪವನ್ನ ಅವರು ಹಾಕ್ತಾರೆ. ಯಾವಾಗ ಈ ಆರೋಪವನ್ನ ಹಾಕ್ತಾರೋ ಆಗ ಭೂಮಿ ದೇವಿಗೆ ಅವರು ಜಯದೇವ ಗೋಸ್ವಾಮಿ ಬಗ್ಗೆ ಹಾಕಿರೋ ಈ ಆರೋಪವನ್ನ ಸಹಿಸ್ಲಿಕ್ಕೆ ಅವ್ರಿಗೆ ಸಾಧ್ಯನೇ ಆಗೋದಿಲ್ಲ. ಆಗ ಭೂಮಿ ತಾಯಿ ಏನ್ ಮಾಡ್ತಾರೆ, ಅವರು ಇಬ್ಬಾಗವಾಗ್ಬಿಡ್ತಾರೆ. ಇಬ್ಬಾಗ ಆದಾಗ ಆ 3 ಬ್ರಾಹ್ಮಣರು, ಆ ಎಲ್ಲ ಬ್ರಾಹ್ಮಣರು ಸಹ, ಆ ಡಕಾಯಿತ ವೇಷದಲ್ಲಿರುವ ಬ್ರಾಹ್ಮಣರು ಎಲ್ಲರೂ ಸಹ ಭೂಮಿ ಒಳಗಡೆ ಹೋಗ್ತಾರೆ. ಮತ್ತೆ ಭೂಮಿ ತಾಯಿ ಮತ್ತೆ ಮುಚ್ಕೋತಾಳೆ. ಅವಾಗ ಸೈನಿಕರಿಗೆ ಆಶ್ಚರ್ಯ ಆಗುತ್ತೆ, ದಿಗ್ಭ್ರಾಂತ ಆಗ್ತಾರೆ. ಅವರು ಆ ಎಲ್ಲಾ ಹಣದ ರಾಶಿಯನ್ನ, ಅಪಾರ ಸಂಪತ್ತನ್ನ ತಗೊಂಡು ಮತ್ತೆ ರಾಜನ ಹತ್ರ ಬಂದು ಅವ್ರು ಒಪ್ಪಿಸ್ತಾರೆ. ಆಗ ರಾಜ ಹೇಳ್ತಾನೆ, ಏನ್ ಮಾಡಿದ್ರಿ ನೀವು, ಆ ಬ್ರಾಹ್ಮಣರಿಗೆ ಕೊಡೋ ಬದಲು ವಾಪಸ್ ತಗೊಂಬಂದಿರಲ್ಲ ಅಂತ ಹೇಳಿದಾಗ ಆಗ ಸೈನಿಕರು ಈ ವೃತ್ತಾಂತವನ್ನ ಹೇಳಿದಾಗ ಆಗ ಜಯದೇವ ಗೋಸ್ವಾಮಿ ಹೇಳ್ತಾರೆ, ಹೌದು, ಆ ಡಕಾಯಿತ್ರೆ ನನ್ನ ಈ 2 ಕೈಗಳನ್ನ ಅವರು ಕೊಚ್ಚ ಹಾಕಿರೋದು ಅವರೇನೇನೆ ಅಂತ ಹೇಳ್ಬಿಟ್ಟು ಅವಾಗ ಜಯದೇವ ಗೋಸ್ವಾಮಿ ಅವರು ಹೇಳ್ತಾರೆ. ಸೊ ಇವಾಗ ಅದಾದ್ಮೇಲೆ ಇವಾಗ ಪದ್ಮಾವತಿ ಅವಳುನು ಸಹ ಈ ಲಕ್ಷ್ಮಣ ಸೇನಾ ಅವರ ಆಸ್ಥಾನದಲ್ಲೇ ಇರೋದು. ಮತ್ತೆ ಅವಳು ಯಾರ ಜೊತೆ ಇರ್ತಾಳೆ, ಲಕ್ಷ್ಮಣ ಸೇನನ ಹೆಂಡತಿಯ ಜೊತೆನೆ ಅವಳು ಕಾಲವನ್ನ ಕಳೀತಾ ಇರ್ತಾಳೆ. ಸೊ ಒಂದ್ಸತಿ ಏನಾಗತ್ತೆ, ಲಕ್ಷ್ಮಣ ಸೇನನ ಹೆಂಡತಿ ಪದ್ಮಾವತಿಗೆ ಹೇಳ್ತಾರೆ, ಏನಾಯ್ತು ಗೊತ್ತಾ, ನನ್ನ ಅಣ್ಣನ ಪತ್ನಿ ಅವಳು ಏನ್ ಮಾಡಿದ್ಲು ಅಂದ್ರೆ, ನನ್ನ ಅಣ್ಣ ತೀರ್ಕೊಂಡ, ಅದಕ್ಕೋಸ್ಕರ ಅವಳು ಸತಿ ಸಹಗಮನವನ್ನ ಮಾಡಿದ್ಲು. ತನ್ನ ಅಣ್ಣನ ಆ ವಿರಹವನ್ನ ತಾಡ್ಕೊಂಡಲೇ ಅವಳು ಸತಿ ಸಹಗಮನವನ್ನ ಮಾಡುದು ಅಂತ ಹೇಳಿದಾಗ ಆಗ ಪದ್ಮಾವತಿ ಹೇಳ್ತಾಳೆ, ಅವಳು ಬೇಷ್ ಅಂತ ಹೇಳೋ ಬದಲು ಪದ್ಮಾವತಿ ಏನ್ ಹೇಳ್ತಾಳೆ ಅಂತಂದ್ರೆ, ಅಯ್ಯೋ, ಯಾರಿಗಾದ್ರೂ ತನ್ನ ಗಂಡ ಇಲ್ಲ ಅಂತ ಆ ವಿಷಯ ಗೊತ್ತಾಗಿದ ತಕ್ಷಣನೇ ಅವಳು ಹಾಗೆ ತನ್ನ ಪ್ರಾಣವನ್ನ ಕಳ್ಕೋಬೇಕು, ಹಾಗೆ ಅವಳ ಪ್ರಾಣ ಹೋಗ್ಬೇಕೆ ಹೊರತು ಒಂದು ಅಗ್ನಿಯ ಸಹಾಯ ಬೇಕಾಗಿಲ್ಲ ಅಂತ ಹೇಳಿದಾಗ ಈ ರಾಣಿಗೆ ತುಂಬಾನೇ ಅವಳಿಗೆ ಒಂಥರ ಅವಳ ಅಹಂಕಾರಕ್ಕೆ ಪೆಟ್ಟು ಬಿದ್ದಂಗ ಆಗತ್ತೆ. ಇದೇನಿದು ಪದ್ಮಾವತಿ ಈ ತರ ಮಾಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ಸರಿ, ನಾನು ಹೇಗಾದ್ರೂ ಮಾಡಿ ಪದ್ಮಾವತಿಯ ಆ ಪರಿಶುದ್ಧತೆನ ನಾನು ಪರೀಕ್ಷೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವಳು ಒಂದ್ಸತಿ ಯಾರು ಜಯದೇವ ಗೋಸ್ವಾಮಿ ಮತ್ತೆ ರಾಜ ಇಬ್ರು ಸಹ ಕಾಡಿಗೆ ಭೇಟಿ ಆಗ್ಲಿಕ್ಕೆ ಹೋಗಿರ್ತಾರೆ. ಆ ಸಮಯದಲ್ಲಿ ಅವರು ಪದ್ಮಾವತಿಗೆ ಒಂದು ವಿಷಯವನ್ನ ಕಳಿಸ್ತಾಳೆ, ನಿನ್ನ ಗಂಡ ಇವಾಗ ಕಾಡಿಗೆ ಹೋಗಿದ್ನಲ್ವಾ, ಅಲ್ಲಿ ಅದು ಕಾಡು ಮೃಗದಿಂದ ಅಥವಾ ಅವನಿವಾಗ ಈ ತರ ಅವನು ಸತ್ತು ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಆ ವಿಷಯವನ್ನ ಪದ್ಮಾವತಿಗೆ ಮುಟ್ಟಿಸ್ಲಿಕ್ಕೆ ಸೇವಿಕೆಯರನ್ನ ಕಳಿಸ್ತಾರೆ. ಅದೇ ತರ ಸೇವಿಕೆಯರು ಬಂದ್ಬಿಟ್ಟು ಪದ್ಮಾವತಿಗೆ ವಿಷಯವನ್ನ ತಿಳಿಸಿದ ತಕ್ಷಣನೇ, ಪದ್ಮಾವತಿ ಆ ವಿಷಯ ಕೇಳಿದ ತಕ್ಷಣನೇ, ಜಯದೇವ ಗೋಸ್ವಾಮಿ ನನ್ನ ಪತಿ ಇಲ್ವಾ ಅಂತ ಕೇಳಿದ ತಕ್ಷಣ ಅವಳು ಪ್ರಾಣ ತ್ಯಾಗ ಮಾಡ್ಬಿಡ್ತಾಳೆ. ಅಲ್ಲಿ ಅವಳು ಉಸಿರೇ ಇರೋದಿಲ್ಲ. ಆಗ ಮಹಾರಾಣಿಗೆ ವಿಷಯ ಗೊತ್ತಾದಾಗ ಅವಳಿಗೆ ತುಂಬಾ ಭಯ ಆಗುತ್ತೆ, ಅಯ್ಯೋ ನಾನು ಏನ್ ಮಾಡ್ದೆ, ಮಕ್ಕಳ ತರ ಆಟ ಆಡದ್ನಲ್ಲ ನಾನು, ನನ್ನ ಅರ್ಥನೇ ಮಾಡ್ಕೊಳಿಲ್ವಲ್ಲ, ಇವಾಗ ನನ್ನ ಗಂಡ ಬಂದ್ ಕೇಳಿದ್ರೆ ನಾನು ಏನ್ ಹೇಳೋದು, ಜಯದೇವ ಗೋಸ್ವಾಮಿಗೆ ಏನ್ ಹೇಳೋದು ಅಂತ ಹೇಳ್ಬಿಟ್ಟು ಅವಳು ಯೋಚನೆ ಮಾಡ್ತಿರ್ತಾಳೆ.
ಅಷ್ಟೊತ್ತಿಗೆ ಜಯದೇವ ಗೋಸ್ವಾಮಿ ಮತ್ತೆ ರಾಜ ಲಕ್ಷ್ಮಣಸೇನ ರಾಜ ಇಬ್ರು ಬರ್ತಾರೆ. ಬಂದಾಗ ರಾಜನಿಗೆ ಈ ವಿಷಯ ಗೊತ್ತಾಗಿ ತನ್ನ ಹೆಂಡತಿ ಇಂತಹ ಶುದ್ಧ ಭಕ್ತನ ಹೆಂಡತಿಗೆ ಇಂತಹ ಅಪಚಾರವನ್ನ ಮಾಡಿದಳ, ಇಂತಹ ಘನಘೋರವಾದ ಅನಾಹುತ ನಡೆದೋಗಿದ್ಯಾ ಅಂತ ಹೇಳ್ಬಿಟ್ಟು ಲಕ್ಷ್ಮಣಸೇನ ತನ್ನ ಹೊರೆಯಿಂದ ಅವನು ಕತ್ತಿಯನ್ನ ತೆಗೆದು ತನ್ನ ಹೆಂಡತಿಯನ್ನ ಅವನು ಕೊಲ್ಲಲಿಕ್ಕೆ ತನ್ನ ಕುತ್ತಿಗೆಯನ್ನ ತೆಗಿಲಿಕ್ಕೆ ಹೋಗ್ತಾನೆ. ಆಗ ಜಯದೇವ ಗೋಸ್ವಾಮಿಗೆ ಒಂದು ಕ್ಷಣ ಅನ್ಸುತ್ತೆ, ಅಯ್ಯೋ ಭಗವಂತ, ನನ್ನ ಕೈಗಳಿದ್ದಿದ್ರೆ ನಾನು ಈ ಕೃತ್ಯವನ್ನ ತಡೆಯಬಹುದಾಗಿತ್ತಲ್ಲ, ರಾಣಿಯನ್ನ ರಕ್ಷಣೆ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ಅವನು ಜಗನ್ನಾಥನನ್ನ ಅವನು ಬೇಡ್ಕೋತಾನೆ. ಜಗನ್ನಾಥ ಸ್ವಾಮಿ ಇದೇ ಅವಕಾಶವನ್ನ ಕಾಯ್ತಾ ಇರ್ತಾನೆ. ಯಾಕಂದ್ರೆ ಅವನು ಯಾವತ್ತೂ ಜಗನ್ನಾಥ ಸ್ವಾಮಿಗೆ ಅವನು ಬೇಡ್ಕೊಂಡೇ ಇರೋದಿಲ್ಲ ಅಲ್ವಾ, ನನಗೆ ಕೈಗಳನ್ನ ಕೊಡು ಅಂತ ಹೇಳ್ಬಿಟ್ಟು. ಈಗ ಅವನು ಯಾವಾಗ ಬೇಡ್ಕೊಂಡು ಆಗ ಇಮಿಡಿಯೇಟ್ ತಕ್ಷಣಕ್ಕೆ ಅವನಿಗೆ ಕೈಗಳು ಬರುತ್ತೆ, ಅವನು ಆ ಕೃತ್ಯವನ್ನ ತಡಿತಾನೆ. ಆಗ ಲಕ್ಷ್ಮಣಸೇನ ಮಹಾರಾಜನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಅದಾದ್ಮೇಲೆ ಅವನು ಜಯದೇವ ಗೋಸ್ವಾಮಿ ಪದ್ಮಾವತಿಯನ್ನ ಅವನು ಕೂಗ್ತಾನೆ. ಪದ್ಮಾ ಅಂತ ಕೂಗಿದ ತಕ್ಷಣನೇ ಪದ್ಮಾವತಿ ನೀವ್ ಬಂದ್ರಾ ಅಂತ ಹೇಳ್ಬಿಟ್ಟು ಅವಳು ಮತ್ತೆ ಪ್ರಾಣವನ್ನ ಪಡ್ಕೋತಾಳೆ. ಸೊ ಇದನ್ನ ನೋಡಿದಾಗ ಪದ್ಮಾವತಿ ಎಷ್ಟು ಪರಿಶುದ್ಧಳು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಸಹ ಅಲ್ಲಿರೋರ್ಗೆಲ್ಲೂ ಸಹ ಅರ್ಥ ಆಗುತ್ತೆ. ಅದಾದ್ಮೇಲೆ ಅವರು ಯೋಚನೆ ಮಾಡ್ತಾರೆ, ಸರಿ ಇಲ್ಲಿ ಆ ರಾಜನ ಆಸ್ಥಾನದಲ್ಲಿ ಇರೋದು ಬೇಕಾಗಿಲ್ಲ, ನಾವಿನ್ನ ನಮ್ಮ ಸ್ವಂತ ಗ್ರಾಮಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ಕೇಂದು ಬಿಲ್ವ ಗ್ರಾಮಕ್ಕೆ ಅವರು ವಾಪಸ್ ಬರ್ತಾರೆ. ಅವರು ಕೇಂದು ಬಿಲ್ವ ಗ್ರಾಮದಲ್ಲಿ ಇದ್ದಾಗ ಅಲ್ಲಿ ಅವ್ರು ಗಂಗಾ ನದಿಗೆ ಸ್ನಾನ ಮಾಡ್ಲಿಕ್ಕೆ ಹೋಗ್ಬೇಕಂದ್ರೆ ತುಂಬಾ ದೂರ ನಡ್ಕೊಂಡು ಹೋಗ್ಬೇಕಾಗಿರುತ್ತೆ. ಜಯದೇವ ಗೋಸ್ವಾಮಿ ಅವ್ರಿಗೆ ಒಂದ್ಸತಿ ಗಂಗಾ ನದಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಗ ಗಂಗಾ ನದಿ ಏನ್ ಮಾಡ್ತಾಳೆ, ಅವಳಿಗೆ ಇಂತಹ ಶುದ್ಧ ಭಕ್ತ ಬರ್ಲಿಲ್ಲ, ನನ್ನಲ್ಲಿ ಮಿಂದಲಿಲ್ಲ, ಸ್ನಾನ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವಳು ಎಂತಹ ಸೇವೆಯನ್ನ ಮಾಡ್ತಾಳೆ ಅಂದ್ರೆ ಗಂಗಾ ನದಿ ಸ್ವತಃ ಕೆಂದು ಬಿಲ್ವ ಗ್ರಾಮಕ್ಕೇನೆ ಬಂದ್ಬಿಡ್ತಾಳೆ, ಇಲ್ಲಿ ಜಯದೇವ ಗೋಸ್ವಾಮಿ ತನ್ನಲ್ಲಿ ಸ್ನಾನ ಮಾಡ್ಲಿ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಪರಿಶುದ್ಧ ಭಕ್ತ ಅವರು. ಮತ್ತೆ ಅವರು ಒಂದ್ಸತಿ ಈ ಯಾವ ನದಿ ಅಜಯ ನದಿಯಲ್ಲಿ ಅವ್ರು ಸ್ನಾನ ಮಾಡ್ಬೇಕಾದ್ರೆ ಅವ್ರ ಕಾಲಿಗೆ ಏನೋ ಒಂದು ಸಿಕ್ಕಿದಂಗ ಆಗುತ್ತೆ. ಏನು ಅಂತ ನೋಡಿದ್ರೆ ಅದು ರಾಧಾ ಮಾಧವ ವಿಗ್ರಹ. ಅವರು ಆ ರಾಧಾ ಮಾಧವ ವಿಗ್ರಹವನ್ನ ಅವರು ಪೂಜೆ ಮಾಡ್ಲಿಕ್ಕೆ ಅವರು ಶುರು ಮಾಡ್ತಾರೆ. ಈಗ ಆ ರಾಧಾ ಮಾಧವ ವಿಗ್ರಹಗಳು ಜೈಪುರದಲ್ಲಿ ಮೂಲ ವಿಗ್ರಹಗಳಿದೆ, ಅದರ ಪ್ರತಿಭೂ ವಿಗ್ರಹಗಳು ವೃಂದಾವನದಲ್ಲಿದೆ. ಸೊ ಅದಾದ್ಮೇಲೆ ಅವರು ವೃಂದಾವನಕ್ಕೂ ಸಹ ಹೋಗ್ತಾರೆ. ಜಯದೇವ ಗೋಸ್ವಾಮಿ ಅವರು ವೃಂದಾವನಕ್ಕೆ ಹೋಗಿ ಅಲ್ಲೂ ಸಹ ಕೆಲವು ದಿನಗಳ ಕಾಲ ಕಳೀತಾರೆ. ಅಲ್ಲೂ ಸಹ ಅವರು ಆ ಗೀತ ಗೋವಿಂದವನ್ನ ತುಂಬಾ ಸುಶ್ರಾವ್ಯವಾಗಿ ಹೇಳ್ತಾ ಇರ್ತಾರೆ. ಆಗ ಅಲ್ಲಿರೋ ಜನಗಳೆಲ್ಲನೂ ಸಹ ಈ ಗೀತ ಗೋವಿಂದವನ್ನ ಕೇಳಿ ಅವರು ಸಹ ಭಾವ ಪರವಶತೆಗೆ ಒಳಗಾಗ್ತಾರೆ. ಮತ್ತೆ ಈ ರಾಧಾ ಮಾಧವರಿಗೋಸ್ಕರ ಅವರು ಒಂದು ದೊಡ್ಡ ದೇವಸ್ಥಾನವನ್ನೇ ಅವರು ಕಟ್ಕೊಡ್ತಾರೆ. ಅದಾದ್ಮೇಲೆ ಜಯದೇವ ಗೋಸ್ವಾಮಿ ಅವರು ಅವರ ಕಣ್ಮರೆ ಹೇಗಾಯ್ತು ಅನ್ನೋದಕ್ಕೆ ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾರೆ. ಒಬ್ಬೊಬ್ರು ಹೇಳ್ತಾರೆ ಅವರು ಕೆಂದು ಬಿಲ್ವ ಗ್ರಾಮದಲ್ಲೇನೆ ಅವರು ತಮ್ಮ ದೇಹ ತ್ಯಾಗವನ್ನ ಮಾಡಿದ್ರು ಅಂತ ಹೇಳ್ತಾರೆ. ಒಬ್ಬೊಬ್ರು ಹೇಳ್ತಾರೆ ಅವರು ವೃಂದಾವನದಲ್ಲಿ ಅವರು ದೇಹ ತ್ಯಾಗವನ್ನ ಮಾಡಿದ್ರು ಅಂತ ಹೇಳ್ತಾರೆ. ಆದ್ರೆ ನಮ್ಮ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಏನ್ ಹೇಳ್ತಾರೆ ಅಂತಂದ್ರೆ, ಅವರು ವೃಂದಾವನದಲ್ಲಿ ಇದ್ದು ಅವರ ಕೊನೆಯ ದಿನಗಳನ್ನ ವೃಂದಾವನದಲ್ಲಿ ಕಳೆದ್ಮೇಲೆ ಅವರು ಮತ್ತೆ ಪೂರಿ ಜಗನ್ನಾಥಕ್ಕೆ ಬರ್ತಾರೆ. ಪೂರಿ ಜಗನ್ನಾಥದಲ್ಲಿ ಜಗನ್ನಾಥನ ಮುಂದೆ ಅವರು ಗೀತ ಗೋವಿಂದವನ್ನ ಹೇಳ್ತಾ ಅವರು ಪ್ರಾಣ ತ್ಯಾಗವನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಈಗಲೂ ಸಹ ಅವರ ಸಮಾಧಿ ಪುಷ್ಪ ಸಮಾಧಿ ಆ 64 ಸಮಾಧಿಗಳ ಪ್ರದೇಶದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ನಾವಿವತ್ತು ಇಂತಹ ಶುದ್ಧ ಭಕ್ತನ ಕಾಲಕ್ಷೇಪವನ್ನ ನಾವು ಕೇಳಿದ್ವಿ. ಶ್ರೀಲ ಜಯದೇವ ಗೋಸ್ವಾಮಿ ಕಿ ಜೈ, ಗೀತ ಗೋವಿಂದ ಕಿ ಜೈ, ಜಗನ್ನಾಥ ಬಲಭದ್ರ ಸುಭದ್ರ ಮಹಾರಾಣಿ ಕಿ ಜೈ, ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದಿ ಕಿ ಜೈ. ವಾಂಚಾ ಕೃಪಾ ಸಿಂಧುಭ್ಯೇವ ಚ ಪತಿತನ್ನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಇಷ್ಟೊತ್ತು ನೀವು ಶ್ರದ್ಧೆಯಿಂದ ಕುತ್ಕೊಂಡು ಜಯದೇವ ಗೋಸ್ವಾಮಿ ಅವರ ಜೀವನ ಚರಿತ್ರೆಯನ್ನ ಕೇಳೋದಕ್ಕೆ ನಿಮ್ಗೆಲ್ಲರಿಗೂ ಸಹ ನಾನು ದೇವಸ್ಥಾನದ ಪರವಾಗಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಹರೇ ಕೃಷ್ಣ. Thank you, Mataji. ಮಾತಾಜಿಗೆ ಹರಿ ಬೋಲ್. Hari bol, ಮಾತಾಜಿ. Hari bol, Mataji. ಧನ್ಯವಾದಗಳು. ಸಾರಿ, ನನ್ನನ್ನ ಕ್ಷಮಿಸಿ, ನಾನು ಹೆಚ್ಚು ಸಮಯ ತಗೊಂಡಿದ್ದಕ್ಕೆ.